ಬೆಳಗಿ ಚಿಲ್ವ ತ್ರಿಜಗ ವಂದಿತಾಗಿ ಆರತಿ ಎತ್ತಿರೆ ಆರತಿಗೆ ಬೆಳಗಿರೆ ಗಜಮುಖದವಗೆ ಗಣಪಗೆ ಉಳ್ಳಿತದವಲು ತೆಂಗಿನಕಾಯಿ ಕಡಲೆಯು ಎಳ್ಳುಳ್ಳೋಳಿಗೆ ಕಪ್ಪು ನಿಲ್ಲುವವಗೆ ಬೆಳ್ಳಿಯ ಪೂರ್ವಿ ಗೆಜ್ಜೆಗಳ ಕಟ್ಟಿ ಕುಡಿಯುವ ಡೊಳ್ಳಿನ ಗಣಪ ಗಾರತಿ ಎತ್ತಿರೆ ಉಳ್ಳಿತದವಲು ತೆಂಗಿನಕಾಯಿ ಕಡಲೆಯು ಎಳ್ಳುಳ್ಳೋಳಿಗೆ ಕಬ್ಬು ಮೇಲುವವಗೆ ಬೆಳ್ಳಿಯ ಹೊರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತೆ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ದವಾಗ್ನಿಯಂದದಿ ನಲಿವವಗೆ ಆವಾಗ ಮನದಲ್ಲಿ ನೆನೆದಿರಿತಾವ ಇವ ಗಣೇಶ ಗಾರತೆ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಜು ಭಾಷಾಂಕುಶಧಾರಿಗೆ ಹರುಷದಿ ಭಕ್ತರ ಒರೆವವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಮುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬೋನಿಧಿ ಆತ್ಮಜಿಗೆ ಕೈ ಮುಗಿದು
ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೇನಿ ಕಥಾಮೃತವ ಕಾಮಿನಿ ಮಣಿಗೇಳು ರಾಮಚಂದಿರನು ಓ ಕಾಮಿನಿ ಮಣಿಗೇಳು ರಾಮಚಂದಿರನು ಮಳಿಕ ಆಮಗ ಕಪಿಗಳು ಕಾಮ ಸಾಗದವ ಕಂಡು ತೋಷವನು ಓ ಕಂಡು ತೋಷವನು ಕೈಗೊಳ್ಳು ಮತ್ತವರ ಕೊಂಡಾಡೆದನು ಪ್ರಬಲ ಪಿಂಡ ಶಿವರೆಂದು ಕಾಮಿನಿ ಮಣಿಗೇಳು ಓ ಓ ಬದುಕಿನಲ್ಲಿ ನಾವು ಬಯಸುವುದೇ ಒಂದು ಆದರೆ ವಿಧಿಯ ಲಿಖಿತವೇ ಮತ್ತೊಂದು ಇರುತ್ತದೆಯಂತೆ. ಹಾಗೆಯೇ ಆಯಿತು ಈ ಶ್ರೀರಾಮಚಂದ್ರಮನ ಬದುಕಿನಲ್ಲಿ. ಅಯೋಧ್ಯಾಧಿಪತಿಯಾಗಿ ಮೆರೆಯಬೇಕು ಎನ್ನುವುದು ತಂದೆಯ ಸಂಕಲ್ಪವಾದರೆ ತಾಯಿಯ ಇಚ್ಛೆಯೇ ಇನ್ನೊಂದಾಗಿತ್ತು. ಹೌದು. ಅಂತೂ ತಂದೆ ತಾಯಿಯರ ಎರಡೂ ಮಾತುಗಳು ಹುಸಿಯಾಗಬಾರದು. ಪಿತೃವಾಕ್ಯ ಪರಿಪಾಲನೆಯೂ ಆಗಬೇಕು. ತಂದೆಯವರು ತಾಯಿಗೆ ಕೊಟ್ಟ ವರವು ಸಂಪನ್ಮೂಲವಾಗಬೇಕು. ಎರಡೂ ಕೂಡಿ ಬರಬೇಕಿದ್ದರೆ ಏನಾಗಬೇಕು ಎನ್ನುವುದನ್ನು ಆ ಗಳಿಗೆಯಲ್ಲಿ ನಾನು ನಿಶ್ಚಯಿಸಿದವ. ಹಾಗಾಗಿಯೇ ವನವಾಸವೇ ಸೂಕ್ತ ಎಂದು ಹೊರಟು ನಿಂತವ. ಹೊರಟ ಬದುಕಿಗೆ 14 ವರ್ಷಗಳ ವನವಾಸದಲ್ಲಿ ಬಹುಪಾಲು ನನ್ನ ಬದುಕಿನಲ್ಲಿ ಸಂದು ಹೋಯಿತು. ಹೇಗೆ ಹೇಗೆ? ಕಾಡಿನಲ್ಲಿ ಬಂದರೂ ಸಹ ಒಂದು ಕಾಲದಲ್ಲಿ ಬಾಲ್ಯದಲ್ಲಿಯೂ ಕಾಡಿಗೆ ಬಂದ ಅನುಭವವಿದೆ. ಗುರು ವಿಶ್ವಾಮಿತ್ರರು ನಮ್ಮನ್ನು ತಮ್ಮ ಯಜ್ಞ ಸಂರಕ್ಷಣೆಗಾಗಿ ಕಾಡಿಗೆ ಕರೆದುಕೊಂಡು ಬಂದವರು. ತನ್ಮೂಲಕವಾಗಿ ಕಾಡಿನಲ್ಲಿರುವಂತಹ ಘೋರ ರಕ್ಕಸರನ್ನು ಸದೆ ಬಡಿಯುವ ಕಾರ್ಯವನ್ನು ನಮ್ಮ ಮೂಲಕ ಮಾಡಿಸಿದವರು. ಒಂದು ರೀತಿಯಲ್ಲಿ ಗುರು ಅನುಗ್ರಹ ಅಲ್ಲಿ ನಮಗೆ ಲಭ್ಯವಾಯಿತು. ಅವರಿಂದ ಬೇಕಾದಂತಹ ಬಲ ಅತಿಬಲ ಎನ್ನುವಂತಹ ವಿದ್ಯೆಗಳೆಲ್ಲವನ್ನು ನಾವು ಆರ್ಜಿಸಿಕೊಂಡವರು. ಆ ರೀತಿಯಾಗಿ ಬದುಕಿನಲ್ಲಿ
ಶಿಕ್ಷಣವೂ ದೊರೆತ ಹಾಗಾಯಿತು, ಹಾ. ಬದುಕಿನ ಅನುಭವವನ್ನು ಕಲಿತ ಹಾಗಾಯಿತು. ಹಾ. ಅಲ್ಲಿ ಕಾಡಿನ ಪಾಲಿಗೆ ನಾವು ಬಂದರೂ ಸಹ ನಮಗೆ ಮಂಗಲ ಕಾರ್ಯವು ಅಲ್ಲಿ ಒದಗಿ ಬಂತು. ಹಾಗಿದ್ದರೆ ಕಾಡಿನ ಅನುಭವ ನಮಗೆ ಮಂಗಲವನ್ನು ತರುತ್ತದೆ ಎನ್ನುವುದು ಅಂದು ಗುರು ವಿಶ್ವಾಮಿತ್ರರ ಮೂಲಕ ನಮಗೆ ಸಿದ್ಧಾಂತವಾಗಿ ದೊರೆಯಿತು. ಹಾ. ಮತ್ತೊಮ್ಮೆ ಕಾಡಿಗೆ ಬರುವ ಅವಕಾಶ ಇದು ಮಾತ್ರ ನಿರೀಕ್ಷಿತವಲ್ಲದಿದ್ದರೂ ಸಹ ಅನಿರೀಕ್ಷಿತವಾಗಿ ಎದುರಾದದ್ದನ್ನು ಸವಾಲು ಎಂದು ಪರಿಗಣಿಸದೆ ಬದುಕಿಗೊಂದು ಅನುಭವದ ಪಾಠವೆಂದು ಭಾವಿಸಿಕೊಂಡು ಹೊರಟು ನಿಂತವನು ನಾನು. ಹಾ. ನನ್ನ ಒಡನಾಡಿಯಾಗಿ ನೆರಳಾಗಿ ಬಂದವನು ತಮ್ಮ ಲಕ್ಷ್ಮಣ. ಹಾ. ಹಾಗೆಯೇ ನನ್ನ ಪತ್ನಿಯಾದಂತಹ ಸಹಧರ್ಮಿಣಿ ಸೀತೆ. ಕಾಡಿನ ಅನುಭವದಲ್ಲಿ ಸುದೀರ್ಘವಾದದನ್ನು ನಾವು ಅನುಭವಿಸಿಕೊಂಡು ಬಂದರೂ ಸಹ ಹಾ. ಹೇಳ ಹೊರಟರೆ ಬಹಳಷ್ಟು ಇದೆ. ಆದರೂ ಸಂಕ್ಷಿಪ್ತವಾಗಿ ಹೇಳುವುದಿದ್ದರೆ ಹಾ. ಯಾವ ಕಾಡಿಗೆ ಘೋರ ಸಂಹಾರಕ್ಕಾಗಿ ರಾಕ್ಷಸರ ಸಂಹಾರಕ್ಕಾಗಿ ಬಂದಿದ್ದೆವೋ ಅದೇ ಕಾರ್ಯವನ್ನು ಇಲ್ಲಿಯೂ ಮಾಡಿದ ಹಾಗಾಯಿತು. ಹಾ. ಹೆಜ್ಜೆ ಹೆಜ್ಜೆಗೂ ಒಂದೊಂದು ಅನುಭವ. ಈ ಅನುಭವಕ್ಕೆಲ್ಲವೂ ಮಿಗಿಲಾಗಿ ಬಂದದ್ದು ಹಾ. ಪಂಚವಟಿಯಲ್ಲಿರುವಾಗ ಸೀತೆಯನ್ನು ಕಳೆದುಕೊಂಡೆ ಎನ್ನುವಂತಹ ಒಂದು ದುಃಖ. ಹೌದು. ಯಾರೋ ಘೋರ ರಾವಣನಂತೆ ಸೀತೆಯನ್ನು ಅಪಹರಿಸಿದನಂತೆ. ಹಾ. ಒಬ್ಬೊಬ್ಬರ ಮೂಲಕವಾಗಿ ನಮಗೆ ತಿಳಿದು ಬಂದ ವಿದ್ಯಮಾನಗಳು. ಹಾ. ಜಟಾಯುವು ಇನ್ನೊಬ್ಬರು ತಿಳಿಸಿದ ಮೂಲಕವಾಗಿ ಆ ಹಾದಿಯಲ್ಲಿ ಬರುತ್ತಾ ಸುಗ್ರೀವನ ಸಖ್ಯ ಆಯಿತು. ಸುಗ್ರೀವನ ಸಖ್ಯದ ಮೂಲಕವಾಗಿ ಆಂಜನೇಯನು ನನಗೆ ದೂತನಾಗಿ ದಾಸನಾಗಿ ದೊರಕಿದ. ಅಲ್ಲಿಗೆ ವಾಲಿಗೊಂದು ಮೋಕ್ಷವನ್ನು ಕರುಣಿಸಿದ ಹಾಗಾಯಿತು. ಹೀಗೆ ಬದುಕಿನಲ್ಲಿ ಅನುಭವಿಸಿದ ಎಲ್ಲ ಹೆಜ್ಜೆಗಳು ಒಂದೊಂದು ಪಾಠ ಎನ್ನುತ್ತಾ ಮಿಗಿಲಾಗಿ ಬಂದು ಇಲ್ಲಿಯವರೆಗೆ ಲಂಕೆಯವರೆಗೆ ನಮ್ಮ ಪಾದವನ್ನು ಬೆಳೆಸಿದ ಹಾಗಾಯಿತು. ಹಾ. 5 ದಿನಗಳಲ್ಲಿ ಲಂಕೆಗೆ ಸುದೀರ್ಘವಾದಂತಹ ಸೇತುಬಂಧನವನ್ನು ಮಾಡಿ ತನ್ಮೂಲಕವಾಗಿ ಕಪಿ ವೀರರೆಲ್ಲರನ್ನು ಜತೆಗೂಡಿಕೊಂಡು ಲಂಕೆಯಲ್ಲಿ ಪ್ರವೇಶಿಸಿ ಹಾ. ಅಂಗದನ ಮೂಲಕವಾಗಿ ಸಂಧಾನಕ್ಕೆ ಪ್ರಯತ್ನಿಸಿದರು. ಸಂಧಾನ ವಿಫಲವಾದಾಗ ಯುದ್ಧವೇ ಬದ್ಧವೆನ್ನುವಂತಹ ಸಿದ್ಧಾಂತಕ್ಕೆ ಒಳಬೇಕಾಗಿತ್ತು. ಹಾ. ಹೀಗೆ ಯುದ್ಧವನ್ನು ಮುಂದುವರಿಸಿದರೆ ಒಂದೊಂದು ರೀತಿಯಲ್ಲಿ ಯುದ್ಧದ ಅನುಭವಗಳು. ಹಾ. ಘೋರ ರೂಪಿಯಾದಂತಹ ರಾಕ್ಷಸರು, ಬಹುವಿಧವಾದಂತಹ ಬಹುವೇಷಧಾರಿಯಾದಂತಹ ರಾಕ್ಷಸರು ಎಲ್ಲರೂ ಉಗ್ರ ಸ್ವರೂಪಿಗಳೇ. ಹಾಗಿದ್ದರೆ ಈ ರೀತಿಯ ಉಗ್ರ ಸ್ವರೂಪಿಗಳೆಲ್ಲವನ್ನು ದಮನಿಸುವ ಕಾರ್ಯವೊಂದು ಹಾ. ಯೋಗವಾಗಿ ದೊರಕಿತು. ಅಂತೂ ಬದುಕಿಗೆಂದು ಇದು ಸವಾಲಾದರೂ ಸಹ ಅದೆಲ್ಲವನ್ನು ಮೆಟ್ಟಿ ಬಂದೆವು. ನಿನ್ನೆಯವರೆಗೆ ಯುದ್ಧದಲ್ಲಿ ರಾವಣನ ಒಂದೊಂದು ಬಲವನ್ನು ಕುಗ್ಗಿಸಿಕೊಂಡು ತಗ್ಗಿಸಿಕೊಂಡು ಮೆರೆದವರು ನಾವು. ಇಲ್ಲಿಯವರೆಗೆ ನಮ್ಮ ಪಾಲಿಗೆ ವಿಜಯವೇ ಬಂದಿದೆ. ಒಡನಾಡಿಯಾಗಿ ತಮ್ಮ ಲಕ್ಷ್ಮಣ, ಸುಗ್ರೀವಾದಿ, ಆಂಜನೇಯಾದಿ ಕಪಿವೀರರು ಎಲ್ಲರೂ ಬಹಳ ಪ್ರೋತ್ಸಾಹದಿಂದ ಒಗ್ಗಟ್ಟಿನಿಂದ ಯುದ್ಧ ಮಾಡುತ್ತಾ ರಾವಣನ ಭುಜಬಲವೆನಿಸಿದಂತಹ ಕುಂಭಶ್ರವಣನೋ ಇನ್ನಿತರರು ಎಲ್ಲರೂ ಹತರಾದರು. ನಿನ್ನೆಯ ದಿನ ಬಂದಂತಹ ದೇವಾಂತಕ ನರಾಂತಕರು ಎಲ್ಲರೂ ಧರಾಶಾಯಿಯಾದರು. ಹಾಗಿದ್ದರೆ ಈ ವಿಜಯವೆನ್ನುವುದು ಇಲ್ಲಿಯವರೆಗೆ ಘೋರ ರೂಪಿಗಳನ್ನು ಮಣಿಸಲು ಸಿಕ್ಕಿದ ಅವಕಾಶ ನಮ್ಮ ಪಾಲಿಗೆ ವಿಜಯವಾಗಿದೆ. ಇನ್ನು ಸ್ವಲ್ಪ ದಿವಸವಷ್ಟೇ ಇರುವುದು. ಆ ಇರುವ ಎಲ್ಲರನ್ನು ಮುಗಿಸಿ ಮತ್ತೆ ಸೀತೆಯನ್ನು ಮರಳಿ ದಕ್ಕಿಸಿಕೊಂಡೇನು ಎನ್ನುವ ವಿಶ್ವಾಸದಲ್ಲಿ ಇಂದಿನ ದಿನ ದೊರಕಿದಂತಹ ವಿಜಯಕ್ಕೆ ಎಲ್ಲರಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇನೆ. ಕಪಿ ವೀರರೆಲ್ಲರೂ ದಣಿದಿದ್ದೀರಿ, ತಮ್ಮ ಲಕ್ಷ್ಮಣನೂ ದಣಿದಿದ್ದಾನೆ. ಹಾಗಿದ್ದರೆ ದಣಿದ ದೇಹಕ್ಕೆ ವಿಶ್ರಾಂತಿ ಬೇಕು. ಎಲ್ಲರೂ ವಿಶ್ರಾಂತಿಯನ್ನು ಪಡೆಯುತ್ತಾ ಮುಂದೆ ಯಾರು ಬರುತ್ತಾರೆ, ಹೇಗೆ ಬರುತ್ತಾರೆ, ಏನಾಗುತ್ತದೆ ಎನ್ನುವುದನ್ನು ನಿರೀಕ್ಷಿಸೋಣ. ಬಳಿಕ ಮರುದಿನವಿದ್ದ ರಾವಣ ಅಲಗದರವರ ಸಿಂಹಪೀಠದಿ ಕುಳಿತ ನೊಡ್ಡೋಲಗದಿ ಜನ ಸಭೆಯ ಮಧ್ಯದಲ್ಲಿ
ಉತ್ತರದ ಶ್ಲೇಷ್ಮಾತಕ ವನದಲ್ಲಿ ಮಕ್ಕಳಾಟಿಕೆಯಲ್ಲಿ ತೊಡಗಿದ್ದಾಗ ಅಪ್ಪ ವಿಶ್ರವಸ ಮಹಾಮುನಿಗಳನ್ನು ಕಾಣುವುದಕ್ಕೆ ಅಂತ ಲಂಕೆಯಿಂದ ತನ್ನ ವಿಮಾನದಲ್ಲಿ ಕುಬೇರ ಬರ್ತಾ ಇದ್ದ ನನ್ನ ಅಣ್ಣ. ಆ ಸದ್ದನ್ನು ಕೇಳಿ ನಾನು ಮೇಲೆ ನೋಡಿದ್ದು. ಆಗ ನನ್ನ ತಾಯಿ ನನ್ನನ್ನು ಪ್ರಶ್ನಿಸಿದ್ದು, ನೀನು ಯಾವಾಗ ಅಷ್ಟು ಎತ್ತರಕ್ಕೆ ಏರ್ತಿ ಮಗನೇ? ಹಾಗಾದ್ರೆ ಏನಮ್ಮ ಇದು? ನಿನ್ನಣ್ಣ ಕುಬೇರ ವಿಶ್ರವಸವಿನ ಮಗನೇ, ಲಂಕೆಯ ಅಧಿಪತಿ. ನೀನು ಈ ದಶೆಯಲ್ಲಿ ಈ ಕಾಡಿನಲ್ಲಿದ್ದೀಯ. ಆಗ ಹೇಳಿದೆ ತಾಯಿಯ ಮುಂಭಾಗದಲ್ಲಿ, ಏರ್ತೇನೆ ತಾಯಿ, ಅಷ್ಟಲ್ಲ ಅದಕ್ಕಿಂತ ಮೇಲೆ ನಾನು ಮಾತ್ರ ಮೇಲೇರುವುದಲ್ಲ, ಇಡೀ ರಾಕ್ಷಸ ಸಮೂಹವನ್ನೇ ಮೇಲೇರಿಸ್ತೇನೆ. ಬ್ರಹ್ಮನ ತಪಸ್ಸನ್ನು ಮಾಡಿ ವಿಶೇಷವಾದಂತಹ ವರಗಳನ್ನು ಪಡೆದು ಮೊದಲು ಮಾಡಿದ ಕೆಲಸವೇ ಲಂಕೆಯನ್ನು ಸ್ವಾಧೀನಪಡಿಸಿಕೊಂಡದ್ದು. ಅಲ್ಲಿರುವ ನಮ್ಮಣ್ಣ ಕುಬೇರನನ್ನು ಉತ್ತರಕ್ಕೆ ಅಟ್ಟಿ ಅವನ ವಿಮಾನವನ್ನು ವಶ ಮಾಡಿಕೊಂಡು ಲಂಕೆಯ ಸಮ್ರಾಟನಾಗಿ ಆರಂಭಿಸಿದೆ. ಆ ನಂತರ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಎಲ್ಲ ಕಡೆಗೆ ಹೋದೆ, ಯುದ್ಧಗಳನ್ನು ಮಾಡಿದೆ, ಹೋದಲ್ಲೆಲ್ಲ ಜಯಿಸಿದೆ. ಬದವರು ಯಾರು ಅಂತ ಹುಡುಕಿ ಅವರಿಗೆ ಯುದ್ಧಾಹ್ವಾನವನ್ನು ಕೊಟ್ಟೆ. ಪ್ರತಿಷ್ಠಿತ ರಾವಣ, ಅಪ್ರತಿಹತ ರಾಕ್ಷಸ ಸಾಮ್ರಾಜ್ಯ ಎನ್ನುವುದೇ ಸ್ಥಾಪಿತವಾಗಿ ಹೋಯಿತು. ಹಿಂದಿನ ಕಥೆ ಇದು. ಆಮೇಲೆ ಸಹಸ್ರ ಅಲ್ಲ, ಕೋಟಿ ವರ್ಷಗಳು ಉರುಳಿದವು. ಯಾರೂ ಪ್ರಶ್ನಿಸಲಿಲ್ಲ ನಮ್ಮ ಪ್ರಭುತ್ವವನ್ನು. ಆದರೆ ಮಾನವ ಮಾತ್ರನಾದ ರಾಮ ತೃಣಭೂತಾನಿತ್ತೇ ಮನ್ಯೇ ಪ್ರಾಣಿನ ಮಾನುಷಾದೇಹ, ಯಾರನ್ನು ಅತ್ಯಂತ ತುಚ್ಛವಾಗಿ ನೋಡುತ್ತಾ ಇದ್ದನೋ ಅಂತಹ ಮಾನವರಲ್ಲಿ ಓರ್ವ ಅಯೋಧ್ಯೆಯ ಅರಸುಕುಮಾರ ನನ್ನ ಪ್ರಭುತ್ವಕ್ಕೆ ಇದಿರಾಗಿ ನಿತ್ತನಲ್ಲ. ನಿತ್ತದ್ದು ಇವತ್ತಲ್ಲ, ಕೆಲವು ವರ್ಷಗಳ ಹಿಂದೆ. ಅವನಿಗಿನ್ನೂ 12 ವರ್ಷವಾಗುವ ಮೊದಲು ಸಿದ್ಧಾಶ್ರಮದಲ್ಲಿ ಸಹಸ್ರ ಆನೆಗಳ ಬಲವನ್ನು ಹೊಂದಿದ ತಾಟಕಿ ಸಂಹಾರವನ್ನು ಯಾವಾಗ ಮಾಡಿದನೋ, ಸುಬಾಹು ಮಾರೀಚಾದಿಗಳನ್ನು ಯಾವಾಗ ನಿಗ್ರಹಿಸಿದನೋ, ಅದು ನಮ್ಮ ಪ್ರಭುತ್ವಕ್ಕೆ ಮೊದಲ ಪೆಟ್ಟು ಆ ರಾಮ ಕೊಟ್ಟದ್ದು. ಸಣ್ಣವನೇ, ಆದರೆ ಅಲಕ್ಷ್ಯ ಮಾಡುವುದಕ್ಕುಂಟೆ ಎನ್ನುವ ಹಾಗೆ ಗಮನವನ್ನಿಟ್ಟೆ. ಮುಂದುವರೆದು ಜನಕನ ಪುತ್ರಿಯನ್ನು ಅದೇ ಹುಡುಗ ವಿವಾಹವಾದ ಎನ್ನುವಂತಹ ವಾರ್ತೆಯನ್ನು ಕೇಳಿದೆ. ಯಾವ ಶಿವಧನುಸ್ಸಿಗೆ ನಾನು ಕೈಯಿಕ್ಕಿದ್ದನೋ ಅದನ್ನೇ ಭಂಗಿಸಿ ಸೀತೆಯನ್ನು ವರಿಸಿದ ಆ ಅಯೋಧ್ಯೆಯ ರಾಮ ಎನ್ನುವುದನ್ನು ಕೇಳಿದಾಗ ಎಲ್ಲ ನೋಡಿದಷ್ಟಕ್ಕಲ್ಲ, ಬೆಳೆದವನೇ ಇದ್ದಾನೆ. ಎಷ್ಟು ಬೆಳೆದಿದ್ದಾನೆ! ಈಗಲೇ ಸರಿಯಾಗಿ ಅವನ ಕುರಿತು ನಾವು ಕಾಳಜಿಯನ್ನು ವಹಿಸತಕ್ಕದ್ದು. ಎಚ್ಚರಿಕೆ ಬೇಕು. ಸದಾ ಒಂದು ದೃಷ್ಟಿಯನ್ನೇ ಇಟ್ಟರೆ ಅವನಿಗೆ ವನವಾಸ ಪ್ರಾಪ್ತಿಯಾಯಿತು. ಕಾಡಿಗೆ ಬಂದ, ವನವಾಸ ಮಾಡಲಿಕ್ಕೆ ಅಯೋಧ್ಯೆಯ ಬಳಿಯಲ್ಲಿ ಕಾಡುಗಳಿಲ್ವೇ? ಯಾಕೆ ದಕ್ಷಿಣದ ದಂಡಕಾರಣ್ಯದವರೆಗೆ ಬಂದ? ಸಂಗ್ರಹಿಸಿದ ಸುದ್ದಿ, ಕಾಡಿನಲ್ಲಿದ್ದಂತಹ ಋಷಿಮುನಿಗಳೆಲ್ಲ ಎಲ್ಲರೂ ಮಾಡಿದ್ದು ಒಂದೇ ಪ್ರಾರ್ಥನೆಯಂತೆ ಅವನಲ್ಲಿ, ನನ್ನ ನೇತೃತ್ವದಲ್ಲಿರುವಂತಹ ರಾಕ್ಷಸರು ಅವರ ನಿಗ್ರಹವನ್ನು ಮಾಡಬೇಕು ನೀನು ಎನ್ನುವ ಹಾಗೆ ಅವರಿಗೆ ಭಾಷೆಯನ್ನು ಕೊಟ್ಟು ಆ ಕಾರಣದಿಂದಲೇ ದಕ್ಷಿಣದ ಕಡೆಗೆ ದಂಡಕಾರಣ್ಯಕ್ಕೆ ನಡೆದು ಬಂದಿದ್ದಾನೆ. ಹಾಗಾದರೆ
ರಾಮ ಈ ಕಡೆಗೆ ಬಂದ ಉದ್ದೇಶವೇ ನಮ್ಮ ಮೇಲೆ ದೃಷ್ಟಿಯನ್ನಿಟ್ಟದ್ದು. ಎಲ್ಲ ಹಾಗೊಬ್ಬ ಬರ್ತಾ ಇದ್ದಾನೆ ಅಂತಂದ್ರೆ, ಯಾವಾಗ ಇವ ಶತ್ರು ಅಂತ ನಮಗೆ ಗೊತ್ತಾಗಿದೆಯೋ ಆ ಕ್ಷಣದಿಂದಲೇ ಅವನ ಮೇಲೆ ನಾವೇ ಮೊದಲ ಹೊಡೆತವನ್ನು ಹೊಡೆಯಬೇಕು ಎನ್ನುವ ಕಾರಣಕ್ಕೆ ಅವನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿದ್ದು. ಆ ಸೀತೆ ಎಲ್ಲಿಯಾದರೂ ನಮ್ಮ ವಶವಾಗಿ ಹೋಗ್ತಾ ಇದ್ರೆ ಮತ್ತೆ ರಾಮ ಬದುಕಿದ್ದು ಸತ್ತ ಹಾಗೆ ಎನ್ನುವ ಯೋಚನೆಯನ್ನು ಮಾಡಿದ್ದು ಹೌದು. ಆದರೆ ಅದು ಇಂದಿನವರೆಗೆ ಕೈಗೂಡಲಿಲ್ಲ ಮಾತ್ರ ಅಲ್ಲ, ಅವಳನ್ನು ಅರಸುತ್ತಾ ಬಂದಂತಹ ರಾಮ ಕಿಷ್ಕಿಂಧೆಯ ವಾನರರ ಸಹಾಯದಿಂದ ಸಮುದ್ರವನ್ನು ದಾಟಿ ಲಂಕೆಯ ನೆಲಕ್ಕೆ ಬಂದು ನಿಂತಿದ್ದಾನೆ. ನಮ್ಮ ಹತ್ತಿರಕ್ಕೇ ಬಂದು ಅವನೇ ಯುದ್ಧಾಹ್ವಾನವನ್ನು ಕೊಟ್ಟಿದ್ದಾನೆ ನಮಗೆ. ಯುದ್ಧ ಆರಂಭ ಆಗಿ ದಿವಸಗಳು ಕಳೆಯಿತು. ಪ್ರತಿ ದಿನವೂ ನಮ್ಮ ಕಡೆಯ ಯೋಧರನ್ನು ಯುದ್ಧದಲ್ಲಿ ಕಳೆದುಕೊಳ್ತಾ ಇದ್ದೇವೆ. ಪ್ರತಿದಿನವೂ ಇದೇ ವಿಷಯ, ಇದೇ ಕೆಲಸ. ಬೆಳಗ್ಗೆ ಯುದ್ಧಕ್ಕೆ ಕಳುಹಿಸುವಂತಹದ್ದು ಯೋಧರನ್ನು, ವೀರರನ್ನು. ಆಮೇಲೆ ಮತ್ತೆ ಏನಾಯಿತು ಎನ್ನುವ ಹಾಗೆ ವಾರ್ತೆಯನ್ನು ಕೇಳುವುದಕ್ಕೆ ಕಾತರನಾಗಿ ಕಾಯ್ತಾ ಇರುವುದು. ಹಾಗೆಯೇ ಇಂದಿನ ಕಲಹದಲ್ಲಿ ಏನಾಯಿತು ಅಂತ ತಿಳಿಯುವುದಕ್ಕೆ ಕಾತರನಾಗಿದ್ದೇನೆ. ಚಾರರ ನುಡಿಯಾಗಿ ಹೇಳುತ್ತ ರಾವಣನು ಕಿಂಗಿಡಿಗಳನ್ನು ಕಂಗಳಲ್ಲಿ ಸೂಸುತ್ತ ಉಡನುರೆ ಕಚ್ಚಿ ಜಡಿದು ಕಡುಗವ ಹೂಂಗರಿದು ತಡಿಗಡಿಗೆ ವೀರಾವೇಶದಿಂದಲಿ ಕಡೆಯ ಭೈರವನಂತೆ ಖತಿರನು ತಾಳು ತಿಂತೆಲ್ಲ. ನನ್ನ ಒತ್ತಿನ ತಮ್ಮನಾದ ಕುಂಭಕರ್ಣನೇ ಯುದ್ಧದಲ್ಲಿ ಬಿದ್ದು ಹೋದಾಗ ಆಘಾತವಾದದ್ದು ಮೊದಲ ಬಾರಿಗೆ. ಯಾಕೆ? ಈ ಲಂಕೆ ತ್ರಿಕೂಟ ಹೆಮ್ಮೆಯಿಂದ ನಾವು ಹೇಳಿಕೊಳ್ತೇವಲ್ಲ, ಲಂಕೆಗಿಟ್ಟ ಕಳಶ ಎನ್ನುವ ಹಾಗೆ. ಆ ತ್ರಿಕೂಟವೇ ನಾವು 3 ಮಂದಿ ಅಣ್ಣ ತಮ್ಮಂದಿರು, ರಾವಣ, ಕುಂಭಕರ್ಣ, ವಿಭೀಷಣ. ನನಗೆ 2 ಭುಜಗಳ ಹಾಗೆ 2 ಕೈಗಳ ಹಾಗೆ ಇದ್ದವರು. ಅದೇ ಏನು ಮಾಡುವ, ಒಂದು ಕೈ ಬೀಳುದೋಳಾಯಿತು ಅಂದ್ರೆ ಕೈ ಉಂಟು ಇದ್ರೂ ಪ್ರಯೋಜನ ಇಲ್ಲ. ಪಾರ್ಶ್ವವಾಯು ಅಂತ ಕೇಳಿದ್ದೀರ ನೀವು. ಕೈ ನೋಡ್ಲಿಕ್ಕೆ ಕಾಣ್ತದೆ, ಆದರೆ ಕೈ ಕೆಲಸಕ್ಕೆ ಬರುವುದಿಲ್ಲ. ಹಾಗೆ ವಿಭೀಷಣ ಇದ್ದಾನೆ, ನಮಗೆ ಪ್ರಯೋಜನಕ್ಕಿಲ್ಲ. ಪ್ರಯೋಜನಕ್ಕಿರುವ ಬಲಗೈ ಕುಂಭಕರ್ಣ, ಅದು ತುಂಡಾಗಿ ಬಿತ್ತಲ್ಲ. ಆ ಹೊತ್ತಿಗೆ ಚಿಂತಾಕ್ರಾಂತನಾಗಿ ಕುಳಿತಿದ್ದಾಗ ನಾವು ಹೋಗ್ತೇವೆ ಯುದ್ಧಕ್ಕೆ ಅಂತ ಹೊರಟ ಮಂದಿ, ನರಾಂತಕ, ದೇವಾಂತಕ, ತ್ರಿಶಿರ, ಮಹೋದರ, ಯುದ್ಧ ಅನ್ನುಮತ್ತ 5 ಮಂದಿ ಒಟ್ಟಿಗೆ ಹೊರಟಾಗ ತುಂಬಾ ಸಮಾಧಾನವಾಯಿತು. ಕುಂಭಕರ್ಣನ ಮರಣಕ್ಕೆ ಪ್ರತಿಯಾದ ಶಾಸ್ತಿಯನ್ನು ನಾವು ತೀರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವ ಹಾಗೆ. ಆದರೆ ಕಾಯ್ತಾ ಇದ್ರೆ ಬಂದು ಹೇಳಿದ್ದೇನು ಚಾರಕರು, ಕಲಹದಲ್ಲಿ ದೇವಾಂತಕಾದಿಗಳು ಅಳಿದುದನು. 5 ಮಂದಿ ಅಳಿದು ಹೋದ್ರಂತೆ. ನರಾಂತಕ ಅಂತಲೇ ಒಬ್ಬನಿಗೆ ಹೆಸರು. ಯಾರೇ ನರರಿದ್ರೂ ಕೂಡ ಅವನ ಮುಂಭಾಗದಲ್ಲಿ ನಿಲ್ಲುವುದಕ್ಕಿಲ್ಲ. ಹೌದು, ವಿಷಯ ಹೌದು, ಅವನ ಮುಂಭಾಗದಲ್ಲಿ ಅವರು ನಿಲ್ಲಲೇ ಇಲ್ಲ. ಯಾಕೆ? ಇವನಿಗೆ ಅವರಲ್ಲಿವರೆಗೆ ಹೋಗಲಿಕ್ಕೆ ಆಗಲಿಲ್ಲ. ಅದರ ಮೊದಲೇ ಅವತ್ತು ಸಂಧಾನಕ್ಕೆ ಅಂತ ಒಬ್ಬ ಬಂದಿದ್ದನಲ್ಲ ನಮ್ಮಲ್ಲಿಗೆ, ಆ ವಾಲಿಯ ಹುಡುಗ, ಅವನೇ ಕೊಂದನಂತೆ. ನರಾಂತಕನನ್ನು ಅಂಗದ ಕೊಂದ, ತ್ರಿಶಿರ, ಮಹೋದರ ಇವರನ್ನು ಹನುಮಂತ ಕೊಂದು ಬಿಟ್ಟ. ಆಮೇಲೆ ಉಳಿದದ್ದನ್ನು
ಎಂಬುದನ್ನು ನೀಲ ಮುಗಿಸಿದ. ಅಂತೂ ಆ ಮಾನವ ಮಾತ್ರರಿಗೆ ಹೋರಾಟಕ್ಕೂ ಅವಕಾಶ ಕೊಡದೇ ಇರುವ ಹಾಗೆ ಇವತ್ತಿನ ರಣ ನಮ್ಮ ಪಾಲಿಗೆ ಸೋಲಾಯಿತು. ಸೋಲಾಯಿತು ಅಂದ್ರೆ ಸುಮ್ಮಗಿರುವವರು ನಾವು ಅಲ್ವಲ್ಲ. ಯಾಕಲ್ಲ? ಕುರಿಗಳಲ್ವೇ. ಕುರಿಗೆ ಹೆಬ್ಬುಲಿ ಅಂಜುವುದೇ ಕುರಿಗೆ ಹೆಬ್ಬುಲಿ ಅಂಜುವುದೇ ಹೊಡ ನರರು ವಾನರರಾರ್ಭಟಿಗೆ ನಾನರರೆ ಹಿಮ್ಮೆಟ್ಟು ವಿರಿದಾಗದಿರವನೀಗ ಎಷ್ಟಾದರೂ ಹೆಬ್ಬುಲಿ ಹೆಬ್ಬುಲಿಯೇ. ರಾವಣ ಬೆಳೆದ ಬಗೆ, ರಾವಣ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡ ಬಗೆ, ರಾವಣ ವಿಶ್ವದಲ್ಲಿ ತೋರಿಸಿದಂತಹ ವಿಶೇಷವಾದಂತಹ ಸಾಧನೆಗಳು, ಅವುಗಳಿಂದಲೇ ಹೆಬ್ಬುಲಿ ಎನ್ನುವ ಪಟ್ಟವನ್ನು ನಾನಾಗಿಯೇ ಪಡೆದುಕೊಂಡವನು ಸ್ವಯಮೇವ ಮೃಗೇಂದ್ರತ. ಅಂತಿರುವಾಗ ಸಾಮಾನ್ಯವಾದಂತಹ ಕುರಿಗಳಿಗೆ ಹುಲಿ ಅಂಜುವುದು ಅಂತಂದ್ರೆ ಅರ್ಥ ಉಂಟೆ? ಅಂಥದ್ದು ಲೋಕದಲ್ಲಿ ನಡೆಯುವುದಕ್ಕುಂಟೆ? ಆರ್ಭಟಿಸ್ತಾರೆ ರಣಕ್ಷೇತ್ರದಲ್ಲಿ. ಆರ್ಭಟ ಜೋರಾಗಿ ಕೇಳುತ್ತದೆ. ಯಾಕೆ ಕೇಳ್ತದೆ? ಸಂಖ್ಯಾ ಬಾಹುಳ್ಯ. ಎಷ್ಟಿದ್ದಾವೆ ಆ ಕಪಿಗಳು? 77 ಕೋಟಿಯೋ 18 ಪದ್ಮವೋ ಎಲ್ಲ ಒಟ್ಟಿಗೆ ಬೊಬ್ಬೆ ಹಾಕ್ತವೆ. ಆ ಬೊಬ್ಬೆಯ ಜೊತೆಗೆ ಈ 2 ನರರ ಬೊಬ್ಬೆಯೂ ಕೂಡ. ಅಂತೂ ಬರಿಯ ಬೊಬ್ಬೆ ಮಾತ್ರ. ಎಲ್ಲಿ ಕೇವಲ ಘೋಷಣೆ ಕೂಗುತ್ತಾರೋ, ಬೊಬ್ಬೆ ಹಾಕ್ತಾರೋ, ಅಲ್ಲಿ ಏನೂ ಆಗುವುದಿಲ್ಲ ಅಂತ ಲೆಕ್ಕ. ಆಗುವ ಕೆಲಸ ಅದು ತನ್ನಿಂದ ತಾನೇ ಆಗುವಂತಹದ್ದು. ಅದಾದ ಮೇಲೆ ಗೊತ್ತಾಗುವುದು. ಅದು ಮೊದಲು ಹೇಳುವುದಕ್ಕಿಲ್ಲ, ಹೇಳುವುದಕ್ಕಿಲ್ಲ, ಹೇಳದೆ ಆಗ್ತದೆ ಕೆಲಸ. ಹಾಗಾದ್ರೆ ಇವರದ್ದೆಲ್ಲ ಬರೀ ಬೊಬ್ಬಾಟ ಅಲ್ವೇ, ಬರೀ ಆರ್ಭಟ ಅಲ್ವೇ? ಈ ನರರ ವಾನರರ ಆರ್ಭಟೆಗೆ ಬೆದರುವವನೋ ಈ ರಾವಣ. ನನ್ನ ಸಾಮರ್ಥ್ಯ ಏನು ಎನ್ನುವುದನ್ನು ತೋರುವೆನು ಕವಿಘಟಕದ ಸುಗಳ ತೋರುವೆನು ಕವಿಘಟಕದ ಸುಗಳ ಹೀರುವೆನು ಕರವೈರಿ ಲಕ್ಷ್ಮಣನಾರು ಭಟಗಳ ನಿಲ್ಲಿಸುವೆನು ರಣಧಾರಿಣಿಯಳು. ತೋರಿಸ್ತೇನೆ, ತೋರಿಸ್ತೇನೆ. ಹೇಗೆ ತೋರಿಸುವುದು? ಅದು ಹೇಳಿ ತೋರಿಸುವುದಲ್ಲ. ಕಾಪಿ ಕಟಕದ ಹಸುಗಳು ಒಂದೆರಡಲ್ಲ, 10-20 ಸಮೂಹ ಸಮೂಹವಾಗಿ ಆ ವಾನರರ ಪ್ರಾಣಗಳನ್ನು ಹಿಂಡುತ್ತೇನೆ, ಹೀರ್ತೇನೆ. ಕಾಪಿ ಕಟಕದ ಹಸುಗಳ ಹೀರುವೆನು. ಆಮೇಲೆ ವಾನರರಿಗೆ ಆ ರೀತಿಯದಾಗಿ ಶಿಕ್ಷೆಯನ್ನು ಕೊಟ್ಟ ಮೇಲೆ ಅವರಿಗೆ ನಾಯಕರಾಗಿ ಇರುವಂತಹ ಆ ಈರುವರು ನರರಿದ್ದಾರಲ್ಲ, ಆ ನರರನ್ನೂ ಕೂಡ ಸುಮಗೆ ಬಿಡುವುದಿಲ್ಲ. ಅವರ ಸಾಹಸವನ್ನು ಕೂಡ ನಾನೇ ನನ್ನ ತೋಳು ಬಲದಿಂದ ಪರೀಕ್ಷಿಸಿ ಅವರ ಪ್ರಾಣಗಳನ್ನು ಕೂಡ ಕಳಚಿ ಹಾಕುತ್ತೇನೆ. ಆ ಮೂಲಕವಾಗಿ ಈ ರಾವಣನ ಸಾಹಸ ಎನ್ನುವಂತಹದ್ದು ಏನಿದೆ ಅದನ್ನು ತೋರಿಸ್ತೇನೆ. ಎಲ್ಲರ ಮುಂಭಾಗದಲ್ಲಿ ಪ್ರಮಾಣೀಕರಿಸ್ತೇನೆ. ಏನು ಅನುಮಾನ ಉಂಟೋ ನಿಮಗೆ? ರಾಮ ಇದ್ದಾನಲ್ಲ, ರಾಮ ಇಂದು ರಾಮನ ರಣದಿ
ಕೆಡಹದೆ ಹಿಂದು ಮುಂದಾನಾದೆನಾದಡೆ. ಏನದು ಹಿಂದು ಮುಂದಾಗುವುದು ಅಂದ್ರೆ? ಏನು? ಅದರ ಸರಿಯಾದ ಅರ್ಥ ಹೇಳಬಾರ್ದು. ಹಿಂದು ಮುಂದಾಗುವುದು ಅಂದ್ರೆ ಹೆಚ್ಚು ಕಡಿಮೆ ಆಗುವುದು ಅಂತಲೇ ಅರ್ಥ. ತಾತ್ಪರ್ಯ ಏನು ಗೊತ್ತುಂಟೋ? ಏನು? ರಾಮನನ್ನು ಕೊಲ್ಲದೆ ನಾನು ಸಾಯಲಿಕ್ಕಿಲ್ಲ ಎನ್ನುವಂತಹದ್ದು. ಹಾಗೆ 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 ರಣದಿ ರಾಮನ ಕೆಡಹದೆ. ನಾನೆಲ್ಲಾದ್ರೂ ಹಿಂದುಳದೆ ಆಗಲಿಲ್ಲ ನನ್ನಿಂದ, ಅದರ ಮೊದಲು ನಾನೇ ಸತ್ತು ಹೋಗುವ ಹಾಗಾಯಿತು ಅಂತಂದ್ರೆ ನಾಳೆಯ ದಿವಸ ಸುದ್ದಿಯಾದೀತೇನು ಆಗಬೇಕು? ಹೇಗೆ? ಅದರಿಂದಲಾಗಿ ನಮ್ಮ ಹೆತ್ತವರಿಗೆ ದುಷ್ಕೀರ್ತಿ ಅದು ಬರಬಾರ್ದು. ವಿಶ್ರಮ ಸಭೆನ ಸುಕುಮಾರನಿಂದ ಹೀಗಾಯಿತು, ಸೋತು ಹೋದ, ಸತ್ತೇ ಹೋದ ರಾಮನ ಮುಂಭಾಗದಲ್ಲಿ ಅಂತ ಮಾತು ಬರಬಾರ್ದು. ಅದಕ್ಕೋಸ್ಕರವಾಗಿ ಅಷ್ಟು ಮಾಡಲಿಕ್ಕೆ ಆಗದೇ ಇದ್ರೆ ನಾನೇ ಒಪ್ಪಿಕೊಳ್ತೇನೆ, ವಿಶ್ವವಸುವಿಗೆ ಹುಟ್ಟಿದ ಮಗನೇ ನಾನಲ್ಲ, ಕೈಕಸ ಹೆತ್ತ ಕಂದನೇ ನಾನಲ್ಲ. ಇದು ನನ್ನ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಎಲ್ಲರ ಮುಂಭಾಗದಲ್ಲಿ ತೋರಿಸುವುದಕ್ಕೆ ಗಂಡುಸಲ್ವ ನಾನು, ಹೊತ್ತದ್ದಿದು ಮೀಸೆ ಅಲ್ವೋ? ನೋಡಿ ಒಮ್ಮೆ, ನೋಡಿ 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 ಎನ್ನುತ್ತ ಕೊನೆ ಮೀಸೆಗಳ ತಿರುಹುತ ಧನುಜಪದಿ ನಿಂದಿರಲು ಕಾಡುತ್ತ ಅನಘಮತಿ ಅಧಿಕಾಯ ನಗುತ್ತಿಂದನು ಬಿತಂಗೆ ಸನ್ನಿವೇಶ ಭೀಕರತೆಯನ್ನು ಹೊಂದುತ್ತಾ ಇದೆ. ಸಭೆಯಲ್ಲಿ ಕುಳಿತ ನನಗೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗುತ್ತಾ ಇಲ್ಲ. ಅಪ್ಪಯ್ಯ ಮೀಸೆಯ ಮೇಲೆ ಕೈ ಹಾಕ್ತಾ ಇದ್ದಾರೆ. ಪಕ್ಕ ಮೀಸೆಯ ಮೇಲೆ ಕೈ ಹಾಕುವಾಗ ನನಗೆ ನೆನಪಾಗುವುದು, ಅವತ್ತು ಹನುಮಂತ ಸುಟ್ಟ ಮೀಸೆ ಇದೆಯೋ ಅಂತ. ಮೀಸೆ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಅಪ್ಪ. ಇವತ್ತು ಬಹಳ ಮಾತಾಡಿದ್ರಪ್ಪಯ್ಯ. ಯಾವಾಗಲೂ ನಮಗೆ ಅವರು ಮಾತಾಡೋದು ಅರ್ಥ ಆಗ್ತಿತ್ತು. ಪ್ರಾರಂಭ ಮಾಡುವಾಗಲೇ ಇಲ್ಲಿಗೆ ಮುಟ್ಟುತ್ತದೆ ಅಂತ. ಯಾಕಂದ್ರೆ ವಿದ್ವಾಂಸರಲ್ವಾ ನಮ್ಮಪ್ಪ. ಈ ವಿದ್ವಾಂಸರೆಲ್ಲ ಮಾತು ಆರಂಭ ಮಾಡುವಾಗಲೇ ಇಂಥ ಕಡೆಗೆ ಮುಟ್ಟುತ್ತದೆ ಅಂತ ಪ್ರಥಮ ವಾಕ್ಯದಲ್ಲೇ ಇರ್ತದೆ ಅದರ ಟಿಪ್ಪಣಿ. ಆದರೆ ಇವತ್ತು ಅರ್ಥಾರ್ಥ ಸಂಬಂಧ ಇಲ್ಲದ್ದೇ ಮಾತಾಡ್ತಾ ಇದ್ದಾರೆ. ಕುರಿಗೆ ಹೆಬ್ಬುಲಿ ಅಂಜುವುದೇ, ಇಂದು ರಾಮನ ಕೆಡಗದೆ ಉಳಿದೆನಾದರೆ ತಂದೆ ತಾಯಿಗಳಿಗೆ ಜನಿಸಿದ ಕಂದನಲ್ಲ. ಏನು ನನ್ನ ಅಪ್ಪನಿಗೆ ಹುಟ್ಟಿದ್ದು ಅಂತ ರಾಮನನ್ನು ಗೆದ್ದಾಗಬೇಕಾ? ಗೊತ್ತಾಗಲಿ, ಎಲ್ರಿಗೂ ಗೊತ್ತಿಲ್ವಾ ವಿಶ್ವವಸು ಬ್ರಹ್ಮರ ಮಗ ಅಂತ. ಅದೇ ಒಟ್ಟು ನಮ್ಮ ಅತ್ತೆ ಒಂದು ಹುಚ್ಚು ಹಿಡಿಸಿದ್ದಾಳೆ ನಮ್ಮ ಅಪ್ಪನಿಗೆ. ಮೂಗಿಲ್ಲದ ಕೆಲಸ ಮಾಡಿದ್ದರಿಂದ ಅಲ್ವಾ ಅವಳ ಮೂಗು ಹೊದ್ದು. ಇದು ಅಪ್ಪನಿಗೆ ಗೊತ್ತಿಲ್ಲದೆ ಇದ್ದದ್ದ? ಅಪ್ಪನಿಗೆ ಗೊತ್ತುಂಟು. ಅಪ್ಪನಿಗೆ ಪ್ರಥಮ ಅವಳ ಮೂಗು ಹೋಗಿ ಗೊತ್ತಾಗಿ ಅಪ್ಪ ಮಾತಾಡಲಿಲ್ಲ. ಕಡೆಗೆ ಸಭೆಯಲ್ಲಿ ಹರಿದ ಮೂಗಿನ ಸುರಿವ ನೆತ್ತರ ಶೂರ್ಪನಕ್ಕೆ ಬಂದು ನಿಂತಾಗ ಮರ್ಯಾದೆಯ ಪ್ರಶ್ನೆ. ರಾವಣನ ತಂಗಿಗೂ ಹೀಗೆ ಮಾಡಿದವರಿದ್ದಾರೋ? ಹೀಗೆ ಮಾಡಿದವರು ಸುಖವಾಗಿದ್ದಾರೋ? ಅದಕ್ಕೆ ಒಂದು ಕಳ್ಳಾಟಿಕೆಯ ದಾರಿಯಲ್ಲಿ ಸೀತೆಯನ್ನು ತಂದದ್ದು. ಅಪ್ಪನಿಗೂ ಗೊತ್ತುಂಟು ಎದುರಿಂದ ಹೋದರೆ ಆಗೋದಿಲ್ಲ ಅಂತ. ಎದುರಿಂದ ಹೋದರೆ ಆಗುತ್ತದೆ ಅಂತ ಇದ್ದರೆ ತಾಟಕೆಯ ವಧೆಯಾಗುವಾಗ ಹೋಗಬೇಡುವ ಅಪ್ಪ. ಮಾರೀಚ ಅಲ್ಲಿಂದ ಹಾರಿ ಇಲ್ಲಿಗೆ ಬೀಳುವಾಗ ಹೋಗಬೇಡುವ ಅಪ್ಪ. ಅಪ್ಪನಿಗೂ ಗೊತ್ತುಂಟದು. ಆದರೂ ಕೆಲವು ಸಲ ಬಿಟ್ಟುಕೊಡುವುದಿಲ್ಲ ಅವರು. ಅಲ್ಲ, ಒಳ್ಳೆಯದೇ ಅದು. ರಾವಣತ್ವ ಅದು ಇಷ್ಟರವರೆಗೆ ಪ್ರಪಂಚದಲ್ಲಿ ನಡೆದಾಡುತ್ತಾ ಇರುವುದೇ ಹಾಗಾಗಿ. ನಾವು ಎಲ್ಲೆಲ್ಲೆಲ್ಲ ಸೋತಿದ್ದೇವೆ, ಅಲ್ಲೆಲ್ಲ ಗೆದ್ದೇ ಬಂದದ್ದು. ಈ ಸೋತು ಗೆಲ್ಲುವುದೆಲ್ಲ ನಮ್ಮಪ್ಪನಿಗೆ ಬಿಟ್ಟದ್ದು ಬಿಟ್ಟರೆ ಬೇರೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಅದನ್ನು ಮಾಡಲಿಕ್ಕೆ ಬಾಕಿದವರಿಗೆ ಸಾಧ್ಯವೂ ಇಲ್ಲ. ಇವತ್ತೊಂದೆರಡು ಮಾತಾಡಿದರೆ ಏನು ಅಂತ ಅನ್ನಿಸುವುದು. ನಾನು ಬಹಳ ಎದುರಿಲ್ಲ, ಯಾವ ರಾಜಕೀಯದಲ್ಲೂ ಇಲ್ಲ ನಾನು. ಅಪ್ಪನಿಗೆ ಮಗ ಒಬ್ಬ ಅತಿಕಾಯಿ ಇದ್ದಾನೆ ಅಂತ ಕೆಲವರಿಗೆ ಗೊತ್ತುಂಟು ಬಿಟ್ಟರೆ ನಾವು ಯಾವ ಪ್ರಸಂಗದಲ್ಲಿಯೂ ಹೆಸರು ಉಲ್ಲೇಖ ಆದದ್ದಿಲ್ಲ. ಬಾಕಿದವರೆಲ್ಲ ಸಾಧಾರಣ ಒಂದೊಂದು ಪ್ರಸಂಗದಲ್ಲಿ ಬಂದೋಗಿದ್ದಾರೆ. ನಮ್ಮದು ಹೊತ್ತು
ಒಂದೆರಡು ಮಾತಾಡಿದ್ರೇನು ಅಂತ ಎದ್ದು ಬಂದಿದ್ದೇನೆ. ನೋಡು, ಅವಕಾಶ ಸಿಕ್ಕಿದ್ರೆ ಒಂದೆರಡು ಮಾತಾಡುವ. ನನಗೆ ಅವರಲ್ಲಿ ಬಹಳ ಪ್ರೀತಿ, ಅವರಿಗೂ ನನ್ನ ಮೇಲೆ ಪ್ರೀತಿ. ಯಾಕಂದರೆ ನಮ್ಮ ಅಮ್ಮನನ್ನು ಪ್ರೀತಿಸಿದವರವರು. ತಂದು ಕೆಲವು ಸಮಯ ನಮ್ಮ ಅಪ್ಪನನ್ನು ನಮ್ಮ ಅಮ್ಮ ಒಪ್ಪಲೇ ಇಲ್ಲ ಅಂತೆ, ಕಡೆಗೆ ಒಪ್ಪಿಸಿ ನನ್ನನ್ನು ಹೊಂದಿದ್ದು. ಪ್ರೀತಿಯ ದ್ಯೋತಕದ ಮಗ ಅತಿಕಾಯ. ನೋಡೋಣ, ಅಪಯ್ಯ, ನಾನು ಅತಿಕಾಯ. ನೀನು ಎದ್ದು ನಿಂತಿದ್ದೀಯ ಮಗನೇ. ಇವತ್ತು ಹೇಳಬೇಕು ಅಂತ ಆಯ್ತಪ್ಪ. ಎಷ್ಟೋ ಸಮಾಧಾನ ಆಯಿತು. ಅತಿಕಾಯನೇ ಎದ್ದನಲ್ಲ. ಇವತ್ತು ಹೇಳದಿದ್ರೆ ಇನ್ನು ಹೇಳಲಿಕ್ಕೆ ಪ್ರಸಂಗವೇ ಸಿಕ್ಲಿಕ್ಕಿಲ್ವಾ ಅಂತ ನನಗೆ. ಒಳ್ಳೇದು ಮಗು. ಯಾಕೆ ಗೊತ್ತುಂಟ, ನಿತ್ಯ ಮಾತಾಡುವವರು ಬಹಳ ಮಂದಿ ಸಿಗುತ್ತಾರೆ. ಹೌದು, ಅವರು ಹೇಳಿದ್ದನ್ನೇ ಹೇಳುವುದು. ಹೌದು. ಅಪರೂಪಕ್ಕೆ ಮಾತಾಡುವವರು ಇರ್ತಾರಲ್ಲ, ಅವರು ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಅಂತಲೇ ಲೆಕ್ಕಾಚಾರ. ನೀವು ಹಾಗೆ ಎಣಿಸಿ ನನ್ನ ಮಾತು ಕೇಳಿದ್ರೆ ಮತ್ತೆ ಅನರ್ಥ ಆಗ್ಲಿಕ್ಕಿಲ್ಲ. ನೀನು ಯಾವತ್ತೂ ಹೇಳುವವನೇ ಅಲ್ಲ. ನೀನೇ ಎದ್ದಿದ್ದಿ ಅಂತಂದ ಮೇಲೆ ಹೇಳುವುದಕ್ಕೇನೋ ಇದೆ ಅಂತಲೂ ನಾನು ಊಹಿಸಬಲ್ಲೆ. ಅಪ್ಪಯ್ಯ, ಎಲ್ಲಿಂದ ಪ್ರಾರಂಭ ಮಾಡುವುದು ಅಂತ ಗೊತ್ತಾಗುವುದಿಲ್ಲ. ಅದು ಬೆಳಗಾಯ್ತಲ್ಲ. ಹೌದು. ಬೆಳಗಾದ ಮೇಲೆ ಒಬ್ಬೊಬ್ಬನನ್ನೇ ನಾವು ಕಳುಹಿಸುವಂತಹದ್ದು ಯುದ್ಧಕ್ಕೆ. ಯಾಕಪ್ಪ ಮರುಳಾದಿರಿ? ಏತಗೆ ಮರುಳಾಗೆ ತಾತ ರಘುನಾಥನುಳ್ ಕಲಗವೇ ಲೋಕವಿಖ್ಯಾತ ಮರುಳಾಗೆ ತಾತ ಏತಕ್ಕೆ ಮರುಳಾಗೆ ತಾತ ರಘುನಾಥನುಳ್ ಕಲಗವೇ ಲೋಕವಿಖ್ಯಾತ ರಘುನಾಥನುಳ್ ಕಲಗವೇ ಲೋಕವಿಖ್ಯಾತ ಸಕಲ ಲೋಕೈಕ ನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವವನು ಮುಕುತಿದಾಯಕನು ಶಾಶ್ವತನು ಮುಕುತಿದಾಯಕನು ಶಾಶ್ವತನು ನಮ್ಮ ಯುಗುತಿ ನಡೆಯದ ವಸ್ತು ರಾಘವನು ಈತಗೆ ಮರುಳಾಗೆ ತಾತ ರಘುನಾಥನುಳ್ ಕಲಗವೇ ಲೋಕ ವಿಖ್ಯಾತ ತಾತ ತಾತ, ಮಗನೇ, ಅಡಿದಾವರೆಗಳಲ್ಲಿ ಮುಡಿಯನ್ನು ಚಾಚುತ್ತಾ ಒಂದೆರಡು ಅಂತರಂಗದ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಕೇಳ್ತಿದ್ದೇನೆ. ಒಳ್ಳೆದು ಮಗು, ನಿನ್ನ ಸಂಸ್ಕಾರ ಅದು. ಲೋಕವೇ ರಾವಣ, ರಾವಣನೇ ಲೋಕ. ಹೌದು. ಪ್ರಪಂಚದಲ್ಲಿ ರಾವಣ ಎನ್ನುವಂತಹ ರವ ಇಡೀ ವ್ಯಾಪಿಸಿದಾಗ ನಿಮಗೆ ಹೆಸರು ಬಂದದ್ದಂತೆ ರಾವಣ ಅಂತ. ರಾವಣೋ ಲೋಕ ರಾವಣ. ದಶಕಂಠ ಅಂತ ಹೆಸರಿದ್ರು ಪ್ರಪಂಚದಲ್ಲಿ ಅನ್ವರ್ಥವಾಗಿರಿಸಿದಂತಹ ನಾಮವೇ ಖ್ಯಾತವಾಯಿತು. ನೀವು ಮಾಡಿದ ಸಾಧನೆ ಒಂದೆರಡಲ್ಲ, ಅಮೋಘ. ಯಾಕಂದ್ರೆ ಹೆಣ್ಣೊಬ್ಬಳ ಶೀಲವನ್ನೇ ಒತ್ತೆಯಾಗಿಟ್ಟು ರಾಕ್ಷಸ ವಂಶಕ್ಕೆ ಬೇಕಾದಂತಹ ಒಂದು ಸಂತಾನವನ್ನು ಹೊಂದಬೇಕು ಅಂತ ನಮ್ಮ ಹಿರಿಯರು ಏನು ಆಶೆ ಇರಿಸಿದ್ರೋ ಅದು ನಿರಾಶೆಯಾಗದಂತೆ ಹುಟ್ಟಿ ಏನೆಲ್ಲ ಸಂಕಲ್ಪಿಸಿದ್ದಾರೋ ನಮ್ಮ ಹಿರಿಯರು ಅದನ್ನೆಲ್ಲ ಮಾಡಿ ತೋರಿಸಿದವರು ನೀವು.
ನಿಮ್ಮಂಥವರ ಎದುರು ನಿಂತು ಮಾತಾಡುವುದಕ್ಕೆ ನೈತಿಕವಾಗಿ ನಮಗೆ ಹಕ್ಕಿಲ್ಲ. ಋಣತ್ರಯಗಳು ಅಂತ ಇರ್ತವೆ ಪ್ರತಿಯೊಬ್ಬನ ಮೇಲೂ. ಹೌದು. ಅದರಲ್ಲಿ ಮೊದಲನೆಯದೇ ಈ ವಂಶದ ಋಣ, ಅಂದ್ರೆ ಪಿತೃಋಣ. ಒಂದು ಕಾಲದಲ್ಲಿ ಹೆಸರಿಲ್ಲದೆ ಎಲ್ಲಿಯೋ ಅನಾಥರಾಗಿ ತಿರುಗುತ್ತಿದ್ದಂತಹ ರಕ್ಕಸರು ಬಂಗಾರದ ಲಂಕೆಯಲ್ಲಿ ನಾವಿದ್ದೇವೆ ಅಂತ ಎದೆ ಮುಟ್ಟಿ ಹೇಳುವಷ್ಟರ ಮಟ್ಟಿಗೆ ನಮ್ಮದ್ದಾದಂತಹ ಸಂಸ್ಥಾನವನ್ನು ಮುಟ್ಟಿಸಿದ್ದೀರಿ ನೀವು. ಅಷ್ಟು ಮಾತ್ರ ಅಲ್ಲ, ಅವರು ಏನು ಕಳ್ಕೊಂಡಿದ್ರು ಅದನ್ನು ಮತ್ತವರಿಗೆ ಕೊಡಿಸಿದವನು ರಾವಣ ಎನ್ನುವ ಒಂದು ಪ್ರೀತಿ ನನ್ನ ಮೇಲವರಿಗೆ ಯಾವತ್ತೂ ಉಂಟು. ಮರದ ಗೆಲ್ಲಿಗೆ ಹರಿದ ಸೀರೆಯನ್ನು ಕಟ್ಟಿ ನಿಮ್ಮನ್ನು ತೂಗುತ್ತಿದ್ದಂತಹ ನಮ್ಮಜ್ಜಿ ಇವತ್ತು ಕನಕಲಂಕೆಯ ಮಕ್ಕಳು ಬಂಗಾರದ ತೊಟ್ಟಿಲಲ್ಲಿ ಮಲಗುತ್ತಾರೆ. ಸಣ್ಣಕ್ಕಿಯ ಅನ್ನಕ್ಕೆ ಚಿನ್ನದ ಪುಡಿ ಬೆರಕೆ ಮಾಡಿ ಉಣ್ಣುತ್ತಾ ಇದ್ದಾರೆ. ಇದು ರಾವಣನ ಕೊಡುಗೆ. ಧೂಳಿನಿಂದ ಎದ್ದು ನಿತ್ತವ ರಾವಣ ಉಳಿದವರಿಗೆ ಬಂಗಾರದ ಧೂಳನ್ನೇ ಉಣ್ಣಿಸ್ತಾ ಇದ್ದಾನೆ ಅಂತ ನಿಮ್ಮನ್ನು ಹೇಗಪ್ಪ ನಾವು ಪ್ರಶ್ನಿಸುವುದು? ಆದರೂ ಆತ್ಮಾವಿ ಪುತ್ರನಾಮಾಸಿ, ಅಪ್ಪನೇ ಮಗನಾಗಿ ಹುಟ್ಟುತ್ತಾನೆ ಎನ್ನುವ ಶಾಸ್ತ್ರವಾಕ್ಯೇನ ಒಂದರ್ಥದಲ್ಲಿ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಂಡ ಹಾಗೆ ಯುವಕರಾದಂತಹ ಮಕ್ಕಳನ್ನು ನಾವು ಎದುರು ನಿಲ್ಲಿಸಿ ನೋಡುವುದು ಅಂತ ಹೇಳಿದರೆ, ನಿಮ್ಮ ಯೌವನವೇ ಬೇರೆ ಬೇರೆ ರೂಪದಿಂದ ಎದ್ದು ನಿಂತಿದೆ. ಅದಕ್ಕೆ ಪ್ರತ್ಯೇಕವಾದಂತಹ ಹೆಸರುಗಳಿದ್ದಾರೆ. ಸಾಮಾನ್ಯವಾಗಿ ಹಾಗೆ ಅಪ್ಪನ ಹಾಗೆ ಮಗ ಕಾಣ್ತಾನೆ ಎನ್ನುವಂತಹದ್ದು. ಅದರ ಗೂಢಾರ್ಥ ಏನು ಗೊತ್ತುಂಟೋ? ಅಪ್ಪ ಏನು ಮಾಡ್ತಾನೋ, ಅವ ಏನು ಬಯಸ್ತಾನೋ, ಮಕ್ಕಳು ಅದಕ್ಕೆ ಸಿದ್ಧರಾದ್ರೆ ಅದು ಆತ್ಮಾವೈ ಪುತ್ರನಾಮಾಸಿ. ಜೀವಿತೋ ವಾಕ್ಯಕರಣ. ಕನ್ನಡಿಯಲ್ಲಿ ನೋಡಿಕೊಳ್ಳುವುದು ಅದನ್ನು. ಬದುಕಿನಲ್ಲಿ ಅಪ್ಪನ ನಡೆ ಏನುಂಟು ಅದನ್ನು ತನ್ನದ್ದಾದಂತಹ ನುಡಿ ನಡೆಗಳಲ್ಲಿ ತೋರಿಸುವುದು ಮಕ್ಕಳಾದವರಿಗೆ ಕರ್ತವ್ಯ. ಹೌದು. ಹಾಗೆ ಅಂತ ನಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವಾಗ ನಮ್ಮ ಒಳಗೊಳಗೆ ಅಪ್ಪಯ್ಯ ಒಂದು ಹೀಗೆ ಮಾಡಿದ್ರೆ ಒಳ್ಳೇದಲ್ವಾ, ಅದೊಂದು ಹಾಗೆ ಬೇಕಿತ್ತಾ, ಹೀಗೆ ಮಾಡುವನ ಅಪ್ಪ, ಒಂದು ವಿಷಯ ವಿಮರ್ಶೆ ಅಪರಾಧ ಅಲ್ವಲ್ಲ? ಅಪ್ಪನಿಂದ ಹೆಚ್ಚು ಬೆಳೆದಂತಹ ಮಗ ಆದರೆ ಅನುಕೂಲವಾಗಿಯೇ ಹಾಗೆ ಬೆಳೆದಾಗ ಯಾವ ಅಪ್ಪನೂ ಸಂತೋಷ ಪಡದೇ ಇರುವುದಿಲ್ಲ, ಯಾವ ಗುರುವೂ ಅದನ್ನು ಮೆಚ್ಚದೇ ಇರುವುದಿಲ್ಲ. ಶಿಷ್ಯನಾದವನು ತನ್ನಿಂದ ಹೆಚ್ಚು ಬೆಳೀಲಿ ಅಂತಲೇ ಗುರು ಅಪೇಕ್ಷಿಸ್ತಾನೆ. ತಮಃ ಪ್ರಕಾಶ ನ್ಯಾಯ. ತಂದೆಯೂ ಹಾಗೆಯೇ. ಕೆಲವು ಸಲ ಕತ್ತಲೆ ಎಲ್ಲಿ ಉಂಟು ಕೇಳಿದ್ರೆ ದೀಪದ ಅಡಿಯಲ್ಲೇ ಕತ್ತಲೆ ಇರ್ತದೆ. ಹಾಗಾದ್ರೆ ಸುತ್ತಮುತ್ತ ಬೆಳಕು ಕೊಡುವುದು ಸುಳ್ಳೋ? ಯಾಕೆ ಅದರಡಿಯಲ್ಲೇ ಅದು ಕತ್ತಲೆ ಉಂಟು? ತನ್ನನ್ನು ತಾನು ಉರಿಯುವ ಹೊತ್ತಿನಲ್ಲಿ ತಾನು ತನ್ನನ್ನು ಮರೆತು ಬಿಡುತ್ತದೆ ಎನ್ನುವುದೇ ಅದರ ಅರ್ಥ. ಹಾಗಾದರೆ ದೀಪದ ಅಡಿಯಲ್ಲಿರಬಹುದಾದ ಕತ್ತಲೆಯನ್ನು ಮತ್ತೊಂದು ದೀಪ ಬೆಳಗಿಸ್ತದೆ. ನೀವು ಏನು ಪ್ರತಿಜ್ಞಾಬದ್ಧರಾಗಿ ಇವತ್ತಿನ ಸಭೆಯಲ್ಲಿ ಹೂಂಕರಿಸುತ್ತಾ ಹೊರಡುವಾಗ ಈ ಹೂಂಕಾರದ ಮಧ್ಯೆ ಏನೋ ಒಂದು ಮರುಳು ಕಾಣ್ತದಪ್ಪ ನನಗೆ. ಚಂದ್ರಹಾಸವನ್ನು ಕೈಯಲ್ಲಿ ಝಡಿದು ಎತ್ತು ನಿಂತದ್ದು ನಾನೇ ತೆರಳುತ್ತೇನೆ ಎನ್ನುವ ಹಾಗೆ. ಯಾತಕ್ಕೆ ಮರುಳಾಹೆ ತಾತ? ಅದರಲ್ಲಿ ಏನು ಸಲ್ಲದ್ದನ್ನು ಕಂಡೆ ನೀನು? ಪ್ರಪಂಚದಲ್ಲಿ ಮರುಳಿಲ್ಲದೆ ಇದ್ರೆ ಬದುಕುವುದಿಲ್ಲ ಯಾರು. ಪ್ರತಿಯೊಬ್ಬರಿಗೂ ಬದುಕುವುದಕ್ಕೊಂದು ಮರುಳು ಬೇಕೇ ಬೇಕು. ಹೌದು. ಉಡುವ ಬಟ್ಟೆಯನ್ನಾದರೂ ಪ್ರೀತಿಸದೇ ಇರುವ ಬಟ್ಟೆ ಬೇಕು ಎನ್ನುವಂತಹ ಜೀವನದ ಬಟ್ಟೆಯಲ್ಲಿ ಬಟ್ಟೆಯನ್ನಾದರೂ ಮುಟ್ಟಿಯಾನೆಯವ. ಹಾಗಾದರೆ ಮರುಳು ಎನ್ನುವುದಕ್ಕೊಂದು ಸೂತ್ರ. ಒಂದು ವಿಷಯದ ಕುರಿತು ಮತ್ತೆ ಮತ್ತೆ ತುಡಿತ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ಅದಕ್ಕೆ ಆ ಹೆಸರನ್ನು ಕೊಡ್ತಾರೆ. ಹಾಗಾದ್ರೆ ಅತಿರೇಕವಾದಂತಹ ಮರುಳಿದ್ರೆ ಒಂದರ ಬದಲು 10 ಬಟ್ಟೆ ಉಟ್ಟುಕೊಳ್ತಾನವ. ಮಾನ ಮುಚ್ಚುವುದಕ್ಕೆ ಒಂದು ಸಾಕು ಎನ್ನುವಲ್ಲಿ 10 ಉಟ್ಟುಕೊಳ್ತಾನೆ ಅಂತಾದ್ರೆ ಅವನಿಗೆ ಬಟ್ಟೆಯ ಮರುಳೇ. ಆವಾಗ ಅವನಿಗೆ ಅದು ಸ್ಥಿತಿಯೇ ಸರಿ ಇಲ್ಲ. ಈ ನ್ಯಾಯವನ್ನು ಹಿಡ್ಕೊಂಡು ಮಾತಾಡುವುದಿದ್ರೆ ಯಾತಕ್ಕೆ ಮರುಳಾಹೆ ತಾತ? ಅಂದ್ರೆ ದಿನಕ್ಕೊಂದು ಯೋಚನೆ ಮಾಡುವವನಿಗೆ ಆ ರೀತಿಯದಾದ ಹೆಸರನ್ನು ಕೊಡ್ತಾರೆ. ಈಗ ನಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು ಅಂತಾದ್ರೆ ಪ್ರತಿ ಬಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಡವೇಪ್ಪ? ಹೌದು, ಮಾಡಬೇಕು. ಈಗ ಸಮುದ್ರದಲ್ಲಿ ನಾವು ಈಜುತ್ತೇವೆ ಎನ್ನುವುದೇ ಇದ್ರೂ ಕೆಲವು ಸಲ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳುವುದು ಯಾಕೆ? ಅದು ಪ್ರಕ್ಷುಬ್ಧತೆ ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿರ್ತದೆ ಎನ್ನುವ ಕಾರಣಕ್ಕೆ. ದಿನಾ ಸಮುದ್ರದಲ್ಲೇ ವ್ಯವಹರಿಸುವವನಾದರೂ ಕೆಲವು ಸಲ ಇಳಿಯುವುದಕ್ಕಿಲ್ಲ. ಇಲ್ಲ. ಯಾಕೆ ಕೇಳಿದ್ರೆ ಆ ಹೊತ್ತು ಇದ್ದಂತೆ ಇರುವುದಿಲ್ಲ. ಪ್ರತ್ಯೇಕವಾಗಿ ಪ್ರಕೃತಿಯ ವಿಕೋಪಗಳಿರ್ತಾವೆ. ಇದನ್ನು ಅರ್ಥ ಮಾಡದೇ ಇದ್ರೆ ನಾವು ಯಾವಾಗಲೂ ಹೋಗುವವರು ಸಮುದ್ರಕ್ಕೆ. ನನಗೆ ಏನೂ ಆಗುವುದಿಲ್ಲ. ಅದು
ಹುಚ್ಚು ಅಂತ. ಅದು ಎದೆ ಗಟ್ಟಿ ಉಂಟು, ಗಾದೆ ಉಂಟು. ಅದು ಹುಚ್ಚು. ತಲೆ ಗಟ್ಟಿ ಉಂಟು ಅಂತ ಬಂಡೆಗೆ ಜಜ್ಜಿದ್ರೆ ಬಂಡೆ ಗಟ್ಟಿ, ತಲೆಗಟ್ಟಿ ಅಲ್ಲ. ತಲೆ ಗಟ್ಟಿ ಉಂಟು ಎನ್ನುವುದರ ಅರ್ಥ ಬಂಡೆಗೆ ಜಜ್ಜದೇ ಇರುವುದು. ಅಪ್ಪಯ್ಯ, ಅಥವಾ ಬಂಡೆಯನ್ನಾದರೂ ತಲೆಯಿಂದ ಬಡಿದು ಪುಡಿ ಮಾಡುವವನಾಗಬೇಕು. ಅಂತ ತಲೆ ಇದ್ದೀತೋ ಅಲ್ಲ. ನಿಮ್ಮ ತಲೆಯನ್ನು ಕಡ್ದು ನೀವು ರಾವಣ ವೀಣೆ ಮಾಡಿದವರು ಅಲ್ವಾ? ಆದ್ರಿಂದ ಅದು ನಿರ್ಣಯ ಮಾಡುವುದಕ್ಕಿಲ್ಲ. ಹೌದು. ಆದರೂ ಅಲ್ಲಿ ಈಶ್ವರ ಪ್ರತ್ಯಕ್ಷನಾದ. ಈಗ ಅಂಥದ್ದೇ ಮತ್ತೊಂದು ಅಲ್ಲ, ಅದಕ್ಕಿಂತ ಹೆಚ್ಚಿನದ್ದು ಇನ್ನೊಂದು. ರಾಘವ ಅಂದ್ರೆ ನಾವು ಯಾರನ್ನು ವಿರೋಧಿಸ್ತಾ ಇದ್ದೇವೋ ಅವನ ಹೆಸರು ರಾಮ. ಹೌದು. ಅವನೇ ರಾಘವ. ಹೌದು. ಆ ರಾಘವನೇ ಆದಿಶಕ್ತಿ, ಮೂಲ ಸ್ವರೂಪ, ಮುಕ್ತಿದಾಯಕ, ಪರಂಜ್ಯೋತಿ ಸ್ವರೂಪ, ಲೋಕಮೂಲನಾದವ. ಲೋಕ ಈ ಪ್ರಪಂಚದಲ್ಲಿ ಅವನನ್ನು ಹಾಗೆ ಒಪ್ಪಿದೆ. ದೃಷ್ಟಾಂತ ಬೇಕೋ? ಕಲ್ಲಾಗಿ ಬಿದ್ದಿದ್ದಂತ ಅಹಲ್ಯೆಯ ಮೇಲೆ ತಾನು ಪಾದ ಇರಿಸಿದಾಗ ಕಲ್ಲು ಹೆಣ್ಣಾಗಿ ಎದ್ದು ನಿಂತಿತು. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಗೌತಮ ಮಹರ್ಷಿಗಳು ಶಾಪ ಕೊಡುವಾಗ ಕಣ್ಣೀರ್ಗರೆದು ಪಾದಕಟ್ಟಿ ಬೇಡಿಕೊಂಡಂತ ಅಹಲ್ಯಾದೇವಿಗೆ ಗೌತಮರೇ ಹೇಳಿದ್ರಂತೆ, ಮುಂದೊಂದು ದಿನ ಮರ್ಯಾದಾ ಪುರುಷೋತ್ತಮನೊಬ್ಬ ನಿನ್ನನ್ನು ಮುಟ್ಟುತ್ತಾನೆ, ಆಗ ನಿನ್ನ ಶಾಪದ ವಿಮೋಚನೆ. ಸರಿ, ಅದರಲ್ಲಿ ರಾಮ ಹೇಗೆ ದೊಡ್ಡವನಾಗುವುದು? ಆ ಗೌತಮ ಮಹರ್ಷಿಗಳ ಮಾತಲ್ವ ದೊಡ್ಡದು. ಆದ್ರೂ ಆ ಮಾತು ಇವನ ಬಗ್ಗೆ ಇತ್ತಲ್ಲ. ಆದೀತು, ಯಾಕಂದ್ರೆ ನಿಮಿತ್ತವಾಗಿ ಯಾರೋ ಒಬ್ಬ ಬೇಕಾಗುತ್ತದೆ. ಹಾಗಾದ್ರೆ ವಾಕ್ ಎನ್ನುವಂತಹದ್ದು ದೊಡ್ಡದು, ಅದು ಮಾತಿನ ಶಕ್ತಿ. ಈಗ ಒಬ್ಬ ಶಾಪ ಕೊಡ್ತಾನೆ ಒಬ್ಬನಿಗೆ, ಆ ಶಾಪ ಯಾರು ಕೊಡ್ತಾನೋ ಅವನ ವಾಕ್ ಶಕ್ತಿಯಿಂದಲಾಗಿ ಆ ವಾಗ್ ದೋಷವೇ ಶಾಪವನ್ನು ಹೊಂದಿದವನಿಗೆ ತಾಗಿದಾಗ ಅದರ ಪರಿಣಾಮವನ್ನವ ಅನುಭವಿಸುವಂತ. ಆಯ್ತು, ನಾವು ಆ ವಾದವನ್ನೇ ಇಟ್ಟುಕೊಂಡು ಮಾತಾಡುವ. ಆದ್ರಿಂದ ಗೌತಮರನ್ನೇ ಒಪ್ಪಬೇಕು ವಿನಃ ರಾಮನನ್ನಲ್ವಲ್ಲ. ಇಲ್ಲಪ್ಪ, ಈಗ ಗೌತಮರನ್ನು ಒಪ್ಪಿತು. ಗೌತಮರ ಮಾತು ಇಲ್ಲಿ ಪರಿಣಾಮವನ್ನು ಕೊಟ್ಟಿತು. ಪರಿಣಾಮ ಆಯ್ತಾ ಇಲ್ವಾ? ಆಯ್ತು, ಯಾಕಂದ್ರೆ ಗೌತಮರ ಮಾತಲ್ವಾ. ಇಲ್ಲಿ ಗೌತಮರಂತವರೇ ಬೇರೊಬ್ಬರು. ಮತ್ತೆ ಶಾಸ್ತ್ರವೇ ಹೇಳ್ತದೆ, ಗೌತಮರಂತಹವರು ಮಾತಾಡಿದ್ದನ್ನು ಅರ್ಥ ಅನುಸರಿಸ್ತದೆ. ಹೌದು. ವಾಚಮರ್ಥೋನು ಧಾವತಿ. ಅಂತಹ ಋಷಿ ಜೀವನವನ್ನೇ ಅನುಸರಿಸಿ ಅವಲಂಬಿಸಿದಂತಹ ಒಬ್ಬಾತ ಸಾಯುವ ಕಾಲಕ್ಕೆ ಇನ್ನು ನನ್ನ ವಂಶದಲ್ಲಿ ಹುಟ್ಟಿ ಬರುವವನಿಂದಲೇ ನೀನು ಸತ್ತೋಗು, ಇಷ್ಟನೇ ತಲೆಮಾರಿನಲ್ಲಿ ಹುಟ್ಟುವವನಿಂದಲೇ, ಇಂತಹ ಹೆಸರುಳ್ಳವನಿಂದಲೇ ಅಂತ ಒಬ್ಬ ಮಾತು ಶಾಪರೂಪವಾಗಿ ಕೊಟ್ಟಿದ್ದರೆ, ಅವನ ವಾಕ್ಯವೇ ಸರಿಯಾದ ಅರ್ಥವನ್ನು ಹೊಂದುವುದಿದ್ದರೆ, ಆ ಮಹಾತ್ಮನಾಡಿದಂತಹ ಮಾತೆ ಕಾರ್ಯರೂಪದಲ್ಲಿ ರಾಮನಿಂದ ನಡೆಯುವುದಿದ್ದರೆ, ಅಲ್ಲಿಯೂ ಅನರಣ್ಯನ ಮಾತೆ ದೊಡ್ಡದಲ್ವಾ? ಆಗ್ಲಿ, ಯಾರ ಮಾತೆ ದೊಡ್ಡದಾಗ್ಲಿ, ನಮಗೆ ಅದರಿಂದ ಅಪಾಯ ಉಂಟೋ ಇಲ್ವೋ? ಈಗ ರಾಮನಿಂದ ನಮಗೆ ಅಪಾಯ ಉಂಟು, ಯಾರ ಮಾತೇ ಆಗ್ಲಿ, ಗೌತಮರ ಮಾತಿರ್ಲಿ, ಅನರಣ್ಯನ ಮಾತಿರ್ಲಿ, ನಡೆಸುವುದಕ್ಕೆ ಬಂದವ ಹೌದೋ ಅಲ್ವೋ? ಅವರ ಮಾತಿನಂತೆ ನಡೀಬೇಕಾದ ಹೊಣೆಗಾರಿಕೆ ಇವನಿಗೆ. ಕಾಲಮಾನದ ಬಗ್ಗೆ ವಿವೇಚನೆ ಬೇಡ. ನಾನೊಂದು ಸೂತ್ರವಾಕ್ಯ ಹೇಳಿಬಿಡ್ತೇನೆ. ಏನು ಮಗು? ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಹೊರತುಪಡಿಸಿ ಮರಣ ಇಲ್ಲ. ಕಾಮ ಸಂಬಂಧವಾದಂತಹ ಯುದ್ಧದಲ್ಲಿ ತೊಡಗಿದ್ರೆ ನೀನು ಸತ್ತೋಗ್ತೀಯಾ ಅಂತ ಒಬ್ಬನಿಗೆ ವರ. ಅದು ಪರಿಣಾಮವನ್ನು ಕೊಟ್ಟಿದೋ ಇಲ್ವೋ? ಯಾರೇ ಕೊಡ್ಲಿ, ಅಂಥದ್ದೇ ಒಂದು ಸನ್ನಿವೇಶ ಎದುರಾದಾಗ ತಮಗೆ ಇರಬಹುದಾದಂತಹ ಮೂಲ ವಿಷಯದ ಬಗ್ಗೆ ನಾವು ಜಾಗೃತರಾದ್ರೆ ನಾವು ಅದಕ್ಕೆ ಎದುರು ನಿಲ್ತೇವೋ? ನಿಲ್ತೇವೆ ಅಂತಾದ್ರೆ ನಾವು ಮರುಳಾದದ್ದು ಸತ್ಯ ಹೌದಲ್ಲ. ಇದನ್ನು ಹೇಳುವುದು ನಾನು ಬೇರೆ ಏನೂ ಅಲ್ಲ. ರಾಮನನ್ನು ನಾವು ವಿರೋಧಿಸ್ತಾ ಇದ್ದೇವೆ. ರಾಮನ ಮೂಲಕವಾಗಿ ಬರಬಹುದಾದಂತಹ ಆಪತ್ ಪರಂಪರೆಗಳನ್ನೆಲ್ಲ ಕಡಿದಿಕ್ಕುವುದಕ್ಕೆ ನಮ್ಮಲ್ಲಿ ಬೇಕಾದಂತಹ ಬಲ ಸಾಮರ್ಥ್ಯ ಉಂಟು ಅಂತ ನೀವು ಹೇಳ್ತೀರಿ. ರಾಮ ಲೀಲಾಜಾಲವಾಗಿ ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸುವ ಸಂದರ್ಭ, ಅದರ ಪೆಡಸುತನ ಕಡಿಮೆಯಾಗಿ ಅದು ಮುರಿದೋಯ್ತು. ತಾವು ಆ ಬಿಲ್ಲನ್ನು, ಸೀತಾ ಕಲ್ಯಾಣದ ಪ್ರಸಂಗ, ಹೌದು, ಅದೇ ಬಿಲ್ಲನ್ನು ನಾನು ಎತ್ತುವುದಕ್ಕೆ ಹೋಗಿ ಅರ್ಧದಲ್ಲಿ ಜಾರಿ ನಿಮ್ಮ ಎದೆಗೆ ಬಿದ್ದು, ಬಾಕಿದ್ದವರು ಯಾರು ಅದನ್ನು ಸರಿಸಿ ಮತ್ತೆ ಅಲ್ಲಿಂದ ಎದ್ದು
ಗೆದ್ದು ಬಂದವರು ಅಂತ ಸುದ್ದಿ. ಹೌದಾ? ಹೌದು. ಹಾಗಾದ್ರೆ ಇಂಥದ್ದೆಲ್ಲ ಪ್ರಕರಣಗಳು ನಮ್ಮ ಕಣ್ಣ ಮುಂದೆಯೇ ರಾಮನ ಬಲಾಬಲಗಳನ್ನು ತೂಗುವುದಕ್ಕೆ ಇರುವಾಗ ರಾಮನರಸಿಯಾದಂತಹ ಸೀತೆಯನ್ನು ನೀವು ಅಪಹರಿಸುವುದೇ ಹೌದಾದರೂ ರಾಮನಿಲ್ಲದಂತಹ ಒಂದು ವಾತಾವರಣವನ್ನು ಮಾಡಿ, ಅದು ನಿಮ್ಮ ಬುದ್ಧಿವಂತಿಕೆ, ಅದು ನಿಮ್ಮ ಯುಕ್ತಿಯೇ. ಅದರಲ್ಲಿ ರಾಮ ಒಂದು ಗಳಿಗೆಗೆ ಹಿಂದೆ ಮುಂದೆ ಆಗಿದ್ದಾನೆ, ಅದಲ್ಲ ಅಂತ ನಾ ಹೇಳುವುದಿಲ್ಲ. ಆದರೂ ರಾಮನ ಬಲಕ್ಕೆ, ರಾಮನ ಬಾಣಕ್ಕೆ ಒಂದರ್ಥದಲ್ಲಿ ನಾವು ಒಂದು ಮಾಯಾಮೋಡಿಯನ್ನು ಮುಸುಕಿದ ಹಾಗೆ ಮಾಡಿ ಕಾರ್ಯಜಾಣ್ಮೆಯಿಂದ ಸೀತೆಯನ್ನು ತಂದೆವು. ಎದುರೆದುರು ರಾಮ ಸಿಕ್ಕಿದ್ರೆ, ನಿಮಗೆ ಗೊತ್ತುಂಟು, ನಿಮ್ಮ ಮಾವಯ್ಯನಾದಂತಹ ಮಾರೀಚ ಮಹಾನುಭಾವ ರಾಮನ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ರಾಮನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಳಿಕಿ ಮಹೀಭಾರಕರ ಬುಂಜಿಸಲೆಂದು ನರನಾಗಿ ಜನಿಸಿದ ಆ ಪೃಥ್ವಿದ್ಭೀಷಣ. ನೀವು ಕತ್ತಿ ಎತ್ತಿದಿರಿ, ನಿನ್ನ ಕೈಯಲ್ಲಿ ಸಾವುವುದಕ್ಕಿಂತ ರಾಮನ ಕೈಯಲ್ಲಿ ಸಾವುದು ಲೇಸು ಅಂತ ಅವ ಹೇಳಿ ಹೋದ, ಸತ್ರು. ಇಷ್ಟೆಲ್ಲ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇರುವಾಗಲೇ ಅವನನ್ನು ಗೆಲ್ತೇನೆ, ಕೊಲ್ತೇನೆ, ಇಂದು ರಾಮನ ಕೆಡಕದೆ ಉಳಿದೇನಾದರೆ ಎಂತದೆಲ್ಲ ಹೇಳ್ತೀರಪ್ಪ, ಎಂತದಿದು? ಅದಕ್ಕೆ ಕಾರಣ ಉಂಟು. ಏನು ಗೊತ್ತುಂಟು? ಏನಪ್ಪ? ಈಗ ಗೌತಮರ ವರದ ಕುರಿತೋ ಶಾಪದ ಕುರಿತೋ ನೀನು ಹೇಳಿದೆ, ಅನರಣ್ಯನ ಶಾಪದ ಕುರಿತು ನೀನು ಹೇಳಿದೆ. ಅಲ್ಲೆಲ್ಲ ಆ ಅನರಣ್ಯನೇ ದೊಡ್ಡವನಾದ, ಗೌತಮನು ದೊಡ್ಡವನಾದ. ಅದೇ ರೀತಿಯಲ್ಲಿ ಈ ಶಿವಧನುರ್ಭಂಗದ ಕಥೆಯು ಹಾಗೆಯೇ ಅಲ್ವೋದು. ಹೇಗೆ ರಾಮನ ಪಾದಸ್ಪರ್ಶದಿಂದ ಶಿಲೆಯೊಂದು ತನ್ನ ಪೆಡಸುತನವನ್ನು ಕಳೆದುಕೊಂಡು ಮೃದುವಾಯಿತೋ, ಅದೇ ರೀತಿ ಈಗ ರಾಮನು ಶಿವಧನುಸ್ಸಿಗೆ ಕೈ ಹಾಕಿದಾಗ ಅದು ಕೂಡ ಮುರಿಯುವುದಕ್ಕೆ ಅನುಕೂಲವಾಯಿತು. ಅಂದರೆ ಏನರ್ಥ? ಜನಕನಿಗೆ ಸೀತೆಯ ಸ್ವಯಂವರಕ್ಕೆ ಈ ಧನುಸ್ಸನ್ನೇ ಪಣವನ್ನಾಗಿ ಇಡಬೇಕು ಅಂತ ಯಾರೋ ಸೂಚಿಸಿದ್ರಂತೆ. ಆ ಸೂಚಿಸುವಲ್ಲಿಯೂ ಕೂಡ ಇದ್ದದ್ದು ಅದೇ ಭಾವ. ರಾಮ ಕೇವಲ ತನ್ನ ಸಾಮರ್ಥ್ಯದಿಂದಲೇ ಆ ಕೆಲಸವನ್ನು ಮಾಡಿದ್ದಲ್ಲ, ಆ ಹಿಂದಿನ ಸಂಕಲ್ಪದ ಕಾರಣವಾಗಿ ಆದದ್ದು. ಯಾಕಿದನ್ನು ಹೇಳ್ತೇನೆ? ನಾನು ಕೈಲಾಸವನ್ನೇ ಎತ್ತಿದವನಲ್ವ ಮಗು. ಎತ್ತಲಿಕ್ಕೆ ಹೋಗಿದ್ದೀರಿ ಅಲ್ಲ, ನನ್ನ ಕೈ ಅದರ ಅಡಿಗೆ ಹೋದದ್ದು ಹೌದಾ? ಹೌದು. ಕೈ ಈ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ, ದೊಡ್ಡ ಪರ್ವತ ಕೆಲವು ಭಾಗದಲ್ಲಿ ಒಂದು ಸ್ವಲ್ಪ ಅರ್ಧ ಕೈ ಹೋಗುವಷ್ಟು ಸೆರೆ ಎಲ್ಲ ಇರ್ತದೆ. ಹೌದು, ಅಷ್ಟಾದ್ರೂ ಒತ್ತಿದ್ರೆ ಅಷ್ಟಾದ್ರೂ ಮಾಡಿದ್ದೇನಲ್ಲ. ಪರ್ವತವನ್ನು ಆ ರೀತಿಯಲ್ಲಿ ಇನ್ನೊಬ್ಬ ಅಲುಗಾಡಿಸಿದವ ಇದ್ದಾನೋ ಹೇಳು. ಹಾಗಾದ್ರೆ ಕೈಲಾಸ ಪರ್ವತಕ್ಕೆ ಕೈ ಇಕ್ಕಿದವನಿಗೆ ಈ ಶಿವಧನುಸ್ಸು ಬಗ್ಗಲಿಲ್ಲ ಅಂತಂದ್ರೆ ಏನು? ಅದರ ಹಿಂದೆಯೂ ಒಂದು ವಾಕ್ ಸಂಕಲ್ಪ ಉಂಟು. ಆದ್ರಿಂದಲೇ ಅದು ನನ್ನ ಕೈಗೆ ಬಗ್ಗಲಿಲ್ಲ. ಆ ಕಾರಣದಿಂದ ರಾಮ ದೊಡ್ಡವ ಆಗುವುದಿಲ್ಲ. ಹೇಗೆ ಅಹಲ್ಯಾ ಪ್ರಸಂಗದಲ್ಲಿ ರಾಮ ದೊಡ್ಡವ ಅಲ್ಲ, ಗೌತಮನೇ ದೊಡ್ಡವನೋ, ಅನರಣ್ಯನ ಶಾಪ ಪ್ರಸಂಗದಲ್ಲಿ ಅನರಣ್ಯ ದೊಡ್ಡವ, ರಾಮ ದೊಡ್ಡವ ಅಲ್ವೋ, ಅದೇ ರೀತಿ ಇದು. ಆ ಕಾರಣದಿಂದಲೇ ರಾಮನನ್ನು ದೊಡ್ಡವ ಅಂತ ನಾನು ತಿಳಿದದ್ದಿಲ್ಲ. ಮತ್ತೆ ಒಂದು ನಾಟಕವನ್ನಾಡಿ ನಾವು ಸೀತೆಯ ಅಪಹಾರವನ್ನು ಮಾಡಿದೆವು. ನಾವೇ ಕೈಗೊಂಡಂತಹ ಕಾರ್ಯಕ್ರಮ ಅದು. ಅದು ಹಾಗಾಗಬೇಕು ಎನ್ನುವಂತಹದ್ದು ನಮ್ಮ ರಾಜತಂತ್ರವೇ. ಈ ರಾಜತಂತ್ರ ಎನ್ನುವಂತಹದ್ದು ಯಾವಾಗ ಹೇಗಿರ್ತದೆ ಅಂತ ಹೇಳುವುದಕ್ಕಿಲ್ಲ. ಶತ್ರುಗಳನ್ನು ಕೆಲವೊಮ್ಮೆ ಕಾಡಿಸಿ, ಅದೇನು ನೇರವಾದ ಹೋರಾಟವೇ ಆಗಬೇಕು ಅಂತಿಲ್ಲ, ಪ್ರಚ್ಛನ್ನ ಹೋರಾಟಗಳು ಅನೇಕ ಉಂಟು. ಅವರಿಗೆ ಮೂಲ ಸೌಕರ್ಯಗಳು ಸಿಗದೇ ಇರುವ ಹಾಗೆ ಮಾಡುವುದು, ಇದು ಒಂದು ಹೋರಾಟದ ಬಗೆ. ಅವರ ಆತ್ಮಬಲವನ್ನು ಕುಂದಿಸುವಂತಹದ್ದು. ಪ್ರೀತಿ ಪಾತ್ರರಾದವರನ್ನು ನಾವು ಅಪಹರಿಸಿದೆವು ಅಂತಾದ್ರೆ ಅಲ್ಲಿಗೆ ಅರ್ಧ ಸೋತು ಹೋಗುತ್ತಾನೆ. ಇದೆಲ್ಲ ರಾಜಕೀಯವಾಗಿ ನಾವು ಬಳಸುವ ತಂತ್ರಗಳೇ ಹೌದು. ಬೇರೆ ಸಂದರ್ಭಗಳಲ್ಲಿಯೂ ರಾವಣ ಅದನ್ನು ಬಳಸಿದ್ದಾನೆ. ಹಾಗಾಗಿ ಕೇವಲ ಇಷ್ಟಕ್ಕೆ ಆ ರಾಮ ದೊಡ್ಡವ ಅಂತ ನಾವು ತಿಳ್ಕೊಳ್ಬೇಕು. ಕೆಲವು ಸಲ ಏನಾಗ್ತದೆ ಅಂದ್ರೆ, ನಾವು ಆಗಾಗ ಬಾಕಿದವರಿಗೆ ತೊಂದರೆ ಕೊಡುದು. ಹೌದು, ಒಂದು ಹದಾದಲ್ಲಿ ಸಹಿಸ್ತಾರೆ ಅವರು. ಸಾಯ್ಲಿ 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 ಸಾಯ್ಲಿ. ಈ ತಾಳ್ಮೆಗೂ ಒಂದು ಮಿತಿ ಅಂತ ಉಂಟು. ಈ ತಾಳ್ಮೆಯವರು ಎದ್ದು ನಿತ್ರೆ ಇಡೀ ಹುಡಿ ಆಗ್ತದಪ್ಪ. ಸುಮ್ಮನೆ ಯಾಕೆ? ಹೌದಾ? ಈಗ ನೀವು ಆ ತಂತ್ರ ಈ ತಂತ್ರ ಬೇರೊಂದು ತಂತ್ರ ಎಲ್ಲ ಮಾಡಿದ್ದೀರಿ. ರಾಮ ಎದ್ದು ನಿತ್ತ, ಎಷ್ಟು ಹೋಯಿತು, ಏನೆಲ್ಲ ಹೋಯಿತು. ಈಗ ನಿಮ್ಮಲ್ಲಿ ಏನುಂಟು? ಇನ್ನೊಂದು ಸತ್ಯ ಹೇಳ್ತೇನೆ ನಾನು. ಈಗ ಈ ಯುದ್ಧವನ್ನು ಕೈಕೊಂಡದ್ದು ಮರುಳುತನ ಅಂತ ನೀನು ಹೇಳುವುದಲ್ವಾ? ಖಂಡಿತ. ಈ ಯುದ್ಧ ಎನ್ನುವುದು ನಮ್ಮ ಆಯ್ಕೆಯ ಅಲ್ವಾ? ಖಂಡಿತ ಅಲ್ಲ. ಮತ್ತೆ ಈ ಯುದ್ಧವನ್ನು
ಯುದ್ಧವನ್ನು ತೊಡಗಿದ್ದು ನಾವಲ್ಲ, ಯುದ್ಧವನ್ನು ತೊಡಗಿದ್ದೇ ರಾಮ. ನಮ್ಮ ಮೇಲೆ ಅವನಿಗೆ ಶತ್ರುತ್ವ ಉಂಟಾದದ್ದು. ನಿನಗೆ ಕೇಳ್ತೇನೆ ನಾನು, ನಿನಗೆ ನಾವು ಸಂಗ್ರಹಿಸಿದಂತಹ ಸುದ್ದಿ ಆಗಾಗ ನಮ್ಮ ಗೂಢಚರ ಮೂಲಕವಾಗಿ ನಾನು ಅದನ್ನು ಸಂಗ್ರಹಿಸ್ತೇನೆ, ತಿಳಿಯುತ್ತಾ ನಾನು ಅದಕ್ಕೆ ಉತ್ತರ ಕೊಡುವುದಿಲ್ಲ, ಆದ್ರೆ ನನಗೆ ಗೊತ್ತಾಗ್ತದೆ. ಕಾಡಿನಲ್ಲಿ ಅನೇಕ ಋಷಿಮುನಿಗಳನ್ನು ಭೇಟಿಯಾದಂತಹ ರಾಮ ನಾನೇ ಸೇರಿದಂತೆ ರಾಕ್ಷಸರನ್ನೆಲ್ಲ ನಿಗ್ರಹಿಸಿ ಋಷಿಮುನಿಗಳಿಗೆ ಅನುಕೂಲ ಮಾಡಿಕೊಳ್ತೇನೆ ಅವರ ಜೀವನಕ್ಕೆ ಎನ್ನುವ ಹಾಗೆ ಅವರಿಗೆ ಮಾತನ್ನು ಕೊಟ್ಟಿದ್ದಾನೆ. ಅವ್ರು ಕೊಟ್ಟಿದ್ದಾರೆ. ಅವ ಯಾರನ್ನು ನಿಗ್ರಹಿಸ್ತೇನೆ ಅಂತ ಮಾತು ಕೊಟ್ಟದ್ದವರಿಗೆ ಕೊಡುವಾಗ ಒಂದು ವಾಕ್ಯ ಹೇಳಿದ್ದೇನೆ. ಏನು ಹೇಳಿದ್ದಾರೆ? ಏನು? ಎಂದು ಹುಯಿಲಿಟ್ಟ ಋಷಿಗಳ ಮಾತ ಕೇಳ್ದು ರಘುನಂದನ ಅವರಿಗೆ ಅಭಯವನ್ನು ಕೊಡುತ್ತಾ ತಾಳಿ ಕಿರಿದು ದಿನದೊಳಗೆ. ಯಾಕೆ ಹೇಳಿದ? ಈ ಸುದ್ದಿ ದೊಡ್ಡ ತಲೆಗೆ ಮುಟ್ಟಿ ಅವರು ಮಾಡಿದ್ದವರಿಗೆ ಗೊತ್ತಾಗಿ ನಾವು ಇನ್ನದನ್ನು ಬಿಡ್ತೇವೆ ಅಂತ ಶರಣಾಗತರಾದ್ರೆ ಅವರಿಗೆ ಬದುಕುಂಟು ಅಂತ ಹೇಳುತ್ತಾ ಹೇಳಿದ. ಆದ್ರೆ ನಾವು ಹಾಗೆ ಶರಣಾಗುವುದಕ್ಕುಂಟೋ ಲೋಕದಲ್ಲಿ? ಯಾಕಿಲ್ಲ? ಹೌದಪ್ಪ, ಯಾವುದನ್ನೂ ಕಡಿಯಬಹುದಾದ ಪ್ರತಿಹತವಾದ ಪ್ರಭುತ್ವವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಈ ಲಂಕೆಯಲ್ಲಿ. ಅಪ್ರತಿಹತವಾದಂತಹ ಪ್ರಭುತ್ವ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಕೆಲವು ಕಡೆಯಲ್ಲೆಲ್ಲ ಜರಿಯುವುದಕ್ಕೆ ಆರಂಭ ಆಗಿದೆ, ನಾವು ಅದನ್ನು ಅಲ್ಲಿಂದಲ್ಲಿಗೆ ನಿಲ್ಲಿಸಿದ್ದೇವೆ. ಆದರೂ ಇವತ್ತು ಅದನ್ನು ಉಳಿಸಿಕೊಂಡು ಬಂದಿದ್ದೇವೋ ಇಲ್ಲವೋ? ಆದರೆ ಸಾಮಾನ್ಯನಾದಂತಹ ಒಬ್ಬ ರಾಮನೆಂಬ ಹುಡುಗ ಅದಕ್ಕೆ ಪ್ರಶ್ನೆಯಾಗಿ ಬರ್ತಾನೆ ಅಂತ ಅವ ಕಿರಿದು ದಿನದೊಳಗೆ ಮುಗಿಸ್ತೇನೆ ಅಂತ ಹೇಳಿದ್ದನ್ನು ಕೇಳಿ ನಾವು ಶರಣಾಗಬೇಕು ಅಂತ ಹೇಳುತ್ತೀಯೋ ನೀನು? ಬೇಡವಾ? ನಾವೇನಷ್ಟು ಸಣ್ಣವರೋ, ಅವ ಏನಷ್ಟು ದೊಡ್ಡವನೋ? ಈಗ ಕೈಯಲ್ಲಿ ಉಂಟು ಅಂತ ಎತ್ತುತ್ತೀರಲ್ಲ ಚಂದ್ರಹಾಸ. ಹೌದು. ಇರಿದ ಗಂಬರ ಅಳುಗೋದೆ, ಇರಿದಾಗೆ ಗಂಬರ ಅಳುಗೋದೆ. ಸುರಗಿರಿಯೋ ನಿಲ್ಲದ ರಾಘವನೋಳೊಪ್ಪುವುದೇ ಇರಿತಕ್ಕೆ ಅಂಬರವಳುಕುವುದೇ ಅದರಲ್ಲಿ ಇರಿದೆವು ಅಂತಾದ್ರೆ ಯಾವುದು ಹರಿಯದೆ ಉಳಿಯಲಾರದು. ಹಾಗೆಂತ ಹರಿಯಬಹುದಾದದ್ದನ್ನೇ ಹರಿಯುವುದಕ್ಕೆ ಹೋದರೆ ನಮಗೆ ಸರಿಯಾದ ಅರಿವು ಉಂಟು ಅಂತ ಅರ್ಥ. ಈ ಕೆಲವು ಸಲ ಒಳ್ಳೆ ಕಬ್ಬಿಣದ ಕೆಲಸ ಮಾಡುವವರಲ್ಲಿ ಒಂದು ಕತ್ತಿಯನ್ನು ಕೊಟ್ಟು ಇದಕ್ಕೆ ಸ್ವಲ್ಪ ಬಾಯಿ ಮಾಡಿ ಅವರು ಚೆನ್ನಾಗಿ ಅದನ್ನು ದಳಿಸಿ ಅದಕ್ಕೆ ನೀರಿಟ್ಟು ಕೊಡ್ತಾರೆ. ತಂದ ದಿವಸ
ದಿವಸವೇ ಗಟ್ಟಿ ವಸ್ತುವನ್ನು ಕಡಿದರೆ ಹಾ, ಅಲ್ಲಿಗೆ ಬಾಯಿ ಮಡಚುತ್ತದೆ. ಹೌದು. ಅನುಭವಿಗಳದನ್ನು ಮಾಡುವುದಿಲ್ಲ. ಮಾಡಬಾರದು. ಹದಾದಲ್ಲಿ ಕಡಿದು ಒಂದು 10 ದಿವಸ ಆದ ಮೇಲೆ ಗಟ್ಟಿ ಕಡಿಬೇಕು. ಅವರನ್ನು ದೂರಿ ಪ್ರಯೋಜನ ಇಲ್ಲ, ನೀರಿಟ್ಟವರನ್ನು. ಇವು ಬಳಕೆಯ ಕ್ರಮ ಸರಿ. ಬಳಕೆಯ ಕ್ರಮ ಸರಿ ಇಲ್ಲ. ಬಳಕೆಯ ಕ್ರಮ ಯಾವನಿಗೆ ಚೆನ್ನಾಗಿ ಗೊತ್ತಿರ್ತದೋ ಅವನು ತನ್ನಲ್ಲಿರುವಂತಹ ವಸ್ತುವನ್ನು ಚೆನ್ನಾಗಿ ಕಾಪಾಡಿಕೊಂಡಾನು ಅಂತರ್ಥ. ಹೆಚ್ಚು ಸಮಯ ಬಾಳಿಕೆ ಬರುವ ಹಾಗೆ ಇಟ್ಟುಕೊಳ್ತಾನೆ. ಈಶ್ವರ ದೇವರು ಕೊಟ್ಟಿರುವುದು ಹರಿತ ಅಲ್ಲದೆ ಇರುವುದಲ್ಲ, ಅರಿತವರು ಹಿಡಿದಾಗ ಅದರ ಹರಿತ ಹೆಚ್ಚಾಗ್ತದಪ್ಪ. ನಿಸ್ತಂತವಾಗಿ ನಮಗೆ ಕಂಡು ಕಾಣಬರುವಂತಹ ಒಂದು ಆಕಾಶ, ಆಕಾಶ ಉಂಟು ಅಂತ ಹೇಳ್ತೇವೆ ನಾವು. ಉಂಟು. ಆಕಾಶವನ್ನು ಹರಿಯುವುದಕ್ಕೆ ಸಾಧ್ಯವೇ? ಹರಿಯಲ್ಪಡುವ ವಸ್ತು ಅದಲ್ಲ. ಇರಿತಕ್ಕೆ ಅಂಬರ ಅಳುಕುವುದೇ? ಆದ್ರಿಂದಲೇ ಅದಕ್ಕೆ ಆಕಾಶ ಅವಕಾಶ ಎನ್ನುವ ಹಾಗೆ ಹೆಸರು. ಹೌದಲ್ಲ? ಆಕಾಶ ಅವಕಾಶವನ್ನು ಕೊಟ್ಟಿದೆ ಮಾತ್ರ, ಆದ್ರೆ ಅದು ಹರಿಯಬಹುದಾದದ್ದಲ್ಲ. ಅಂಥದ್ದಕ್ಕೆ ಕತ್ತಿ ಬೀಸಿದ್ರೆ ಕೈಯೇ ನೋವಾಗ್ತದೆ ಹೆಚ್ಚು. ಯಾಕಂದ್ರೆ ಹೊಡೆದಾಗ ಯಾವುದನ್ನು ಉದ್ದೇಶಿಸಿ ಹೊಡೆಯುತ್ತೇವೆಯೋ ಅದು ಸಿಕ್ಕಿದ್ರೆ ಅದೊಂದು ಆಧಾರ. ನಾವು ಸಿಗದೇ ಇದ್ದಾಗ ಕೈಯೇ ನೋವು. ನಾವೊಂದು ವಿಶೇಷವಾದ ತರ್ಕದಿಂದ ಆಲೋಚನೆ ಮಾಡುವ. ಏನದು? ಹರಿಯದೇ ಇರುವ ಆಕಾಶ ಅವಕಾಶ ಹರಿಯ ಲೀಲೆ ಅಂತ ಮಾಡುವ. ಹರಿಯ ಲೀಲೆ ಅರಿಯದಾದಿರೇ ಅಪ್ಪ. ಅಪ್ಪಯ್ಯ, ಏನು ಮೊರಜು ದಗದಗನೆ ಉರಿಯುವಂತಹ ಬೆಂಕಿಯನ್ನು ನಂದಿಸಬೇಕು ಅಂತ ಆಚೆಯಿಂದ ಈಚೆಯಿಂದ ಅದಕ್ಕೆ ಗಾಳಿ ಹಾಕ್ತದೆ, ರೆಕ್ಕೆಯಿಂದ ಹೋಗಿ ಬೀಳ್ತದೆ. ಏನಾಗ್ತದೆ? ಅದೇ ಸತ್ತು ಹೋಗ್ತದೆ. ಹೌದಲ್ಲ? ಬದಿಯಲ್ಲಿ ಕೂತವರಿಗೆ ಸ್ವಲ್ಪ ಗಮಟು ವಾಸನೆ ಬರ್ತದೆ, ಹಾತೆ ಹೋಗಿ ಬಿದ್ದು ಸತ್ತೋಯ್ತು ಅಂತ. ಪರ್ವತವನ್ನು ಕಂಡು ಇರುವೆಗಳು ಸಾಲಾಗಿ ಹೋಗುವಂಥದ್ದು, ಇದಕ್ಕೆ ಕಚ್ಚಿ ನೋವು ಮಾಡಿ ಸ್ವಲ್ಪ ಬದಿಗೆ ಸರಿಸಿ ನಮ್ಮ ದಾರಿಯನ್ನು ಸುಗಮ ಮಾಡುವ ಅಂತ ಹೋದ್ರೆ ಇರುವೆಯ ಕಡಿತಕ್ಕೆ ದೊಡ್ಡ ಬೆಟ್ಟ ಏನಾದರೂ ದಾರಿ ಬಿಟ್ಟೈತೆಯಪ್ಪ? ಬಿಡ್ಲಿಕ್ಕಿಲ್ಲ. ಬೆಟ್ಟದ ಹಾಗೆ ಅಚಲನಿದ್ದಾನೆ ರಾಮ, ಆಕಾಶದಂತೆ ವಿಶಾಲನಿದ್ದಾನೆ ರಾಮ. ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೋದ್ರೆ ಶೇಷವೂ ಉಳಿಯಲಾರದಪ್ಪ, ಸಮುದ್ರದಂತೆ ಗಂಭೀರನಿದ್ದಾನೆ. ನಾವು ಸಣ್ಣ ಸೂಜಿ ಹಿಡ್ಕೊಂಡು ಹೋಗಿ ದೊಡ್ಡ ಕಬ್ಬಿಣದ ಗನಿಯಲ್ಲಿ ಉಂಟೋ ನಿನ್ನದ್ದೇನಾದ್ರೂ ಅಂತ ಕೇಳಿದ್ರೆ ನಮ್ಮ ಯುಕುತಿ ನಾವು ಕೊಂಡೋದದ್ದು ಅಲ್ಲಿಗೆ ಸಾಕಾದೀತೆ. ಕಬ್ಬಿಣವನ್ನು ಅಗಿಬೇಕು ಅಂತಾದ್ರೆ ಅದಕ್ಕಿಂತ ಗಟ್ಟಿ ವಸ್ತುವೇ ಬೇಕು ಅಲ್ವೇ? ವಜ್ರದ ಮೊನೆಯೇ ಬೇಕು. ಅಪ್ಪಯ್ಯ, ಕೆಲವು ಸಲ ನಮಗಾದೀತು ಎನ್ನುವುದನ್ನು ತರ್ಕಿಸುವಾಗ ರಾಜಕಾರಣದಲ್ಲಿಯೂ ನೀವು ಹೇಳಿದ್ದೇ ನಮ್ಮಲ್ಲಿ ಪಾಠ ಉಂಟು. ಶತ್ರು ಬಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬಲ ಮಾತ್ರ ಅಲ್ಲ, ಅದಕ್ಕೊಂದು ನ್ಯಾಯವೂ ಉಂಟು, ಜಲಪಾದ ನ್ಯಾಯ. ಒಂದು ಹೊಳೆಯನ್ನು ದಾಟುವಾಗ ಸಾಮಾನ್ಯ ಗಂಟು ಮುಳುಗಿತು, ಮೊಣಕಾಲವರೆಗೆ ನೀರು ಬಂತು, ಮೊಣಕಾಲ ಗಂಟು ಮುಳುಗಿತು, ಅದಲ್ಲ. ಪೂರ್ಣ ಪ್ರಮಾಣದಲ್ಲಿ ಆ ಹೊಳೆಯಲ್ಲಿ ಎಷ್ಟು ನೀರಿದ್ದೀತು, ಮಧ್ಯದಲ್ಲಿ ಎಂತ ಹರಿವಿದ್ದೀತು, ಒಳಸುಳಿಗಳುಂಟೋ, ನೆಗಳಗಳಿದ್ದಾವೋ, ಇದನ್ನು ಚೆನ್ನಾಗಿ ಅಭ್ಯಸಿಸಿ ಆ ಹೊಳೆಯನ್ನು ದಾಟಿ ಉತ್ತರಿಸುವುದು ಸರಿಯಾದಂತಹ ಉತ್ತರವನ್ನು ಕಂಡುಕೊಂಡವರಿಗೆ ಸಾಧ್ಯವಾಗ್ತದೆ. ನೀವೇನು ತಿಳಿಯದವರಲ್ಲ, 4 ವೇದವನ್ನು ಅಭ್ಯಾಸ ಮಾಡಿದವರು, ಹೊಸತಾದಂತಹ ಒಂದು ವೇದವನ್ನು ಸೃಷ್ಟಿ ಮಾಡಿದವರು ನೀವು. 10 ತಲೆ ಏನು, 20 ಕೈ. ಈ 10 ತಲೆಗೂ 20 ಕೈಗೂ 2 ಕಾಲು ಸಾಕ? ಬಾಕಿದ್ದವರಾದ್ರೆ ಆಯ ತಪ್ಪಿ ಬೀಳ್ಲಿಕ್ಕಿಲ್ವಾ? ನೀವು ಬಿದ್ದದ್ದುಂಟಾ? ಹಾಗಾದ್ರೆ ಇಷ್ಟೆಲ್ಲ ಇದ್ದೂ ಕೂಡ ನೀವು ಯಾಕೆ ರಾಮನನ್ನು ಇಷ್ಟು ಅರ್ಥ ಮಾಡುವುದಿಲ್ಲ? ಅವ ನಗಣ್ಯ, ನೀವು ವರ ಕೇಳುವಾಗಲೇ ಹಾಗೆ ಮಾಡಿದ್ದೀರಂತೆ. ಮಂಗಗಳಿಂದಲೂ ಮನುಷ್ಯರಿಂದಲೂ ನನಗೆ ಏನೂ ಆಗಲಾರದು ಎನ್ನುವುದಕ್ಕಾಗಿ ನೀವು ವರ ಕೇಳುವಾಗ ಬಾಕಿದ್ದವರ ಹೆಸರನ್ನೆಲ್ಲ ಹೆಸರಿಸಿ ನೆನಪು ಮಾಡಿ ಕೇಳಿದ್ರು ದೈವವನ್ನೇ ಪ್ರಶ್ನಿಸುವ ಹಾಗೆ ಅಥವಾ ದೈವವೇ ನಿಮ್ಮನ್ನು ಪ್ರಶ್ನಿಸುವ ಹಾಗೆ 2 ವಿಷಯವನ್ನು ಬಿಟ್ಟು ಬಿಟ್ಟಿದಂತೆ. ಉದ್ದೇಶಪೂರ್ವಕವಾಗಿ ಅವರೆಲ್ಲ ತೃಣ ಸಮಾನರು ಅಂತ ನಾನೇ ಹೇಳಿ, ತೃಣಗಳೇ ಈಗ ಎದುರಿತ್ತದ್ದು. ಒಬ್ಬ ಮಂಗ, ಹೆಚ್ಚು ಬೇಡ, ಒಬ್ಬ ಮಂಗ ಹನುಮಂತ ತೋಟದೊಳಗೆ ನುಗ್ಗಿದ. ಏನಾದ್ರೂ ಮಾಡ್ಲಿಕ್ಕೆ ಆಯ್ತಾ ನಮಗೆ? ಪುಟಿ ಮಾಡಿದ. ಅದು ಎಣಿಸದೆ ಬಂದು ಅದೇ ನಮ್ಮನೆ ಅಲ್ವೋ, ಯಾವುದೋ ಹೊತ್ತಿನಲ್ಲಿ ನಾವು ಅದರ ಬಗ್ಗೆ ಯೋಚನೆಯೇ ಮಾಡದೆ ಮಲಗಿರ್ತೇವೆ. ಬೆಳಗ್ಗೆ ನೋಡುವಾಗ ಗೊತ್ತಾಗೋದು ಇಷ್ಟಿಷ್ಟಾಗಿದೆ ಅಂತ. ಅಪ್ಪಯ್ಯ, ಯಾಕೆ ಗೊತ್ತುಂಟ? ಗಾಜಿನ ಮನೆಯವರಿಗೆ ಹಂಚಿನ ಮನೆಯವ ಕಲ್ಲು ಬಿಸಾಡಿದರೆ
ಗಾಜು ಪುಡಿ ಆಗ್ತದೆ. ಹೌದು. ಹಂಚಿನ ಮನೆ ಉಳಿದೀತು ಅಂತ ಅವನ ಲೆಕ್ಕವಾ? ಇವ ಗಾಜಿನ ಮನೆಯೊಳಗೆ ಕುಳಿತುಕೊಂಡು ಹಂಚಿನನ್ನು ಒಡೆದು ಹಾಕುತ್ತೇನೆ ಅಂತ ಹಾಕಿದ್ರೆ ಮೊದಲು ಇವನ ಗಾಜಿನ ಗೋಡೆಯೇ ಒಡೆದು ಹೋಗ. ನಾನೇನು ಹೇಳ್ತೇನೆ ಗೊತ್ತಾ, ಹಂಚಿನ ಮನೆ ಕಟ್ಟುವುದಕ್ಕಿಂತ ಗಾಜಿನ ಮನೆ ಕಟ್ಟುವುದಕ್ಕೆ ಖರ್ಚೆಚ್ಚು. ಅಷ್ಟು ಖರ್ಚು ಮಾಡಿ ಮನೆ ಕಟ್ಟಿದವ ಅದು ಪುಡಿಯಾಗುವಾಗ ಬಾಕಿ ಮನೆ ಬಿಟ್ಟಾನೋ? ನಾವು ಸೀತೆಯನ್ನು ತಂದದ್ದಕ್ಕೆ ಪ್ರತಿಕ್ರಿಯೆ ಅವರು ಮಾಡದೆ ಇರ್ತಾರೋ? ಆ ಪ್ರತಿಕ್ರಿಯೆಯಲ್ಲಿ ಏನಾಯ್ತು? ನಮಗೆ ಉತ್ತರ ಕ್ರಿಯೆ ಮಾಡುವುದೇ ಕೆಲಸ ಆಯ್ತು. ಇನ್ನು ಉತ್ತರದ ಕ್ರಿಯೆ ಮಾಡಲಿಲ್ಲ ನಾವು. ಹೌದೌದು. ನಾವು ಯಾಕಂದ್ರೆ ಅದು ಮುಗಿ ಇನ್ನೂ ಉತ್ತರ ಆಗಲಿಲ್ಲ ಅಲ್ಲ, ಅದಕ್ಕೆ ನಾವು ಸುಮ್ಮನೆ ಹೇಳುದು, ಬಿಡುವುದಿಲ್ಲ ನಮ್ಮಲ್ಲಿ ಉಂಟು ಅಂತ. ಹೌದು. ಇಂಥದ್ದು ಬಿಡ್ಲಿಕ್ಕೆ ಉಂಟಿಲ್ಲ. ಏನುಂಟು ನಮ್ಮಲ್ಲಿ? ಸರಿ ಹೇಳುವುದಿದ್ರೆ ಒಳಗಿಂದೊಳಗೆ ನಮ್ಮವರೇ ಹೇಳ್ತಾರೆ, ಬೇಕಿತ್ತಾ ಇದು, ನಮಗೆ ಸರಿ ಕೂತ್ಕೊಳ್ಳಿಕ್ಕೆ ನಿಲ್ಲಿಕ್ಕೆ ನೆಲೆ ಇಲ್ಲ. ಆದ್ರೆ ನಮ್ಮವರು ಹೇಳಲಿಕ್ಕಿಲ್ಲ. ನಿಮ್ಮ ಹೆದರಿಕೆಯಲ್ಲಿ ಹೇಳಲಿಕ್ಕೆ, ನಿಮ್ಮ ಅಭಿಮಾನದಿಂದ ಹೇಳಲಿಕ್ಕೆ. ನೀವು ಅಪ್ಪ ಸತ್ಯ ಹೇಳಿ, ನಮ್ಮಲ್ಲಿ ಸತ್ತವರ ಸಂಖ್ಯೆ ಯಾರಿಗಾದ್ರೂ ಹೇಳ್ತಾ ಇದ್ದೇವಾ? ನಾವು ತೆಗೆದು ಹೊಳೆಗೆ ಸಮುದ್ರಕ್ಕೆ ಬಿಸಾಡ್ತಾ ಇದ್ದೇವೆ. ಯಾಕೆ? ಆದ್ರೆ ಸತ್ತವರ ಸಂಖ್ಯೆ ಬಾಕಿ ಇದ್ದವರಿಗೆ ಗೊತ್ತಾದ್ರೆ ಇದ್ದವರು ಸತ್ತು ಹೋದ. ಆದ್ರೆ ಭಾಗ್ಯ ಏನು ಗೊತ್ತುಂಟು, ಅಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮಲ್ಲಿ ಜೊತೆಗಿದ್ದಾರೆ. ವಿಶ್ವದ ಎಲ್ಲ ಕಡೆಯ ರಾಕ್ಷಸರು ಬಂದು ಸೇರಿಕೊಳ್ಳಿಲ್ವಾ? ಅದು ರಾಕ್ಷಸರು ಮಾತ್ರ, ವಿಶ್ವದಲ್ಲಿ ರಾಕ್ಷಸರು ಮಾತ್ರ ಇರುವುದಲ್ಲ. ಕಾರಣ ಏನು? ಅವರಿಗೆ ಅಷ್ಟು ಅಭಿಮಾನ ನನ್ನ ಮೇಲೆ, ಆದ್ರಿಂದ ಒಟ್ಟಾಗಿ ಬಂದಿದ್ದಾರೆ. ಈಗ ಉಳಿದವರು ಇದ್ದಾರೆ, ಸೇರಿಕೊಂಡಿದ್ದಾರೋ? ಯಾರೂ ಸೇರಿಕೊಳ್ಳಿ ಅಂತ ಇಲ್ಲ, ಅವರವರಷ್ಟಕ್ಕೆ ಇದ್ದಾರೆ. ಯಾಕೆ? ಇವರು ಎದುರು ನಿಂತವರು ಸಾಕು ಅಂತ. ಎಲ್ಲಿಯಾದ್ರೂ ಇವರಿಗೆ ಆಗದಿದ್ರೆ ಬಾಕಿದ್ದವರೆಲ್ಲ ಸೇರ್ತಾರೆ. ಈ ರಾಕ್ಷಸರು ಮಾಡಿದ ಉಪದ್ರ ಉಂಟಲ್ಲ, ಒಂದೆರಡು ಊರಿಗಲ್ಲ, ಸುಮಾರು ಊರಿಗೆ ಕಲ್ಪಿಸಿದ್ದಾರೆ. ಒಂದೆರಡು ಊರಿಗಲ್ಲ, ಅವರೆಲ್ಲ ಹೇಳಿದ್ದಾರೆ ನಿಮಗೆ ಆಗದಿದ್ರೆ ಹೇಳಿ, ನಾವಿದ್ದೇವೆ. ನಮಗೆ ಬೇರೆ ದಾರಿ ಇಲ್ಲ, ನಾವು ಅದನ್ನೇ ಮಾಡಬೇಕು. ಯಾಕೆ ಗೊತ್ತುಂಟು, ನೀವೆಲ್ಲ ಈಗಿನ ಮಕ್ಕಳು ಅತಿಕಾಯ. ಕೋಟಿ ಕೋಟಿ ವರ್ಷಗಳ ಇತಿಹಾಸ ಇರುವ ರಾಕ್ಷಸ ಸಾಮ್ರಾಜ್ಯ ಇದು. ಯಾವಾಗ ಅದರ ಬೀಜಾರೋಪಣವಾಯಿತೋ ಆವಾಗಲೇ ನಾನಿದ್ದೇನೆ. ಈ ಲಂಕೆಯ ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳು ಮುಗಿಲನ್ನು ಮುತ್ತಿಡ್ತಾ ಇವೆ. ಅದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಈಗಿನ ಮಕ್ಕಳು. ಅಷ್ಟು ಎತ್ತರದ ಕೋಟೆಯನ್ನು ಕಟ್ಟಬೇಕು ಅಂತಾದ್ರೆ ಅಡಿಪಾಯ ಎಷ್ಟು ಆಳಕ್ಕುಂಟು, ಇದರ ಅರಿವಾದ್ರೂ ನಿನಗುಂಟು ಅಲ್ಲ? ಹೇಳುವುದು ಕೇಳಿದ್ದೇನೆ, ಕಟ್ಟುವಾಗ ನಾನು ಇರ್ಲಿಲ್ಲ. ಗಟ್ಟಿ ಇರಬೇಕು, ಹೌದಲ್ಲ? ಆ ಕಟ್ಟಿದ್ದನ್ನು ನೀನು ನೋಡಿದ್ರೆ, ಅಡಿಯಲ್ಲಿ ಏನಾಗಿತ್ತು ಅಂತ ನೀನು ತಿಳಿದಿದ್ರೆ ಇಷ್ಟು ಹಗುರವಾಗಿ ಈ ಮಾತುಗಳನ್ನು ನೀನು ಆಡ್ತಾ ಇಲ್ಲಪ್ಪ. ಹಗುರಲ್ಲ, ನಿಮ್ಮ ಸಾಧನೆ ದೊಡ್ಡದೇ ಮಗನೇ. ಆದ್ರೆ ಅಷ್ಟು ಪರಿಶ್ರಮದಿಂದ ಕಟ್ಟಿದ್ದನ್ನು ನಾವು ಯಾವುದೋ ಒಂದು ದುರ್ಬುದ್ಧಿಯಿಂದ ಹಾಳು ಮಾಡ್ತಾ ಇದ್ದೇವಲ್ಲ. ಅದು ಬೆವರಿನಿಂದ ಕಟ್ಟಿದ್ದಲ್ಲ, ರಕ್ತವನ್ನು ತೋಯಿಸಿ ಕಟ್ಟಿದ್ದು. ಎಲ್ಲಿವರೆಗೆ ಗೊತ್ತುಂಟೋ, ಈ ಮೊದಲೇ ನಮ್ಮದೇ ಆಗಿದ್ದಂತಹ ಈ ಲಂಕೆ ಯಾಕೆ ಬಿಟ್ಟು ಹೋಯಿತು ಅಂತ ನೀನು ಇತಿಹಾಸವನ್ನು ತಿಳಿದಿದ್ದೀಯ? ದೇವಲೋಕಕ್ಕೆ ದಾಳಿ ಮಾಡಿದ್ರಂತೆ, ಆಗ ನಾರಾಯಣ ದೇವರಲ್ಲಿ ದೂರು ಕೊಟ್ಟರಂತೆ ಸೋತ ದೇವತೆಗಳು. ಹರಿ ಕರದ ಚಕ್ರವನ್ನು ಬಿಟ್ಟನಂತೆ, ಕೈಕಾಲು ಕಳ್ಕೊಂಡಿರುವಂತಹ ನಮ್ಮ ಹಿರಿಯರು ಎಲ್ಲಿಗೋ ಓಡಿ ಹೋದ್ರಂತೆ. ಯಾಕೋ ಅಷ್ಟೂ ನಿನಗೆ ಗೊತ್ತಿದೆ. ಆ ನೋವು ಉಂಟು ಅದರ ಹಿಂದೆ. ಹೌದಾ? ನೋವು ಹೌದು. ಮತ್ತೊಬ್ಬರಿಗೆ ನೋವು ಕೊಟ್ಟು ನಾವು ನೋವಾಯ್ತು ಅಂತ ಹೇಳುವುದಕ್ಕಿಂತ ನೋವು ಕೊಡದೆ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ನಾವು ರಾಕ್ಷಸರು, ನಮಗೆ ಪ್ರತ್ಯೇಕವಾದಂತಹ ಒಂದು ಸ್ಥಾನಮಾನ, ಪ್ರತಿಷ್ಠೆ, ಇವುಗಳಿಗೆ ಪ್ರಯತ್ನ ಮಾಡುವುದು ಪ್ರತಿಯೊಬ್ಬರ ಹಕ್ಕು. ಅದನ್ನು ನಾವು ಮಾಡ್ತೇವೆ. ಅಂದರೆ ತಾತ್ಪರ್ಯದಲ್ಲಿ ಹೇಳುವುದು, ನೀನೇನೋ ಹೇಳಿದೆಯಲ್ಲ, ಆಕಾಶ ಹರಿಯುವುದಕ್ಕಿದ್ದದ್ದಲ್ಲ, ಹರಿಯ ಲೀಲೆ ಅಂತ. ಅಲ್ಲಿಗೆ ಬರ್ತೇನೆ ನಾನು. ಈ ಒಂದು ಭವನ ಕಟ್ಟಬೇಕು ಅಂತಾದ್ರೆ, ಆ ಶಂಕುಸ್ಥಾಪನೆ ಮಾಡುವಾಗ ಮೊದಲ ಕಲ್ಲು ಹಾಕುವ ಮೊದಲು ಅದರ ಕೆಳಗೊಂದು ಬಂಗಾರದ ಚೂರು ಹಾಕ್ತಾರೆ. ಹೌದು, ಬಂಗಾರದ ಚೂರು ಕೆಲವು ಸಲ ಹೆಣದ ನಾಲಿಗೆಯ ಅಡಿಗೂ ಹಾಕ್ತಾರ. ಹೌದೌದು. ಇಲ್ಲಿ ಹಾಕಿದ್ದು ಏನನ್ನು ಗೊತ್ತುಂಟ? ವಿಷ್ಣು ದ್ವೇಷ. ಅದುವೇ ಬೀಜ ಇಲ್ಲಿ. ಯಾಕಂದ್ರೆ ನನ್ನ ಅಜ್ಜಂದಿರಿ ನಿನಗೆ ಮತ್ತೂ ಒಂದು ತಲೆಮಾರು ಹಿಂದೆ ಸತ್ತದ್ದೇ ಅವರ ಕೈಯಿಂದ. ಆ ದ್ವೇಷ ಮುಂದಿನ ತಲೆಮಾರಿನ ಮಕ್ಕಳಿಗೆ ಬಿಟ್ಟು ಹೋಗ್ತದೆ ಅಂತಾದ್ರೆ ಆವಾಗ ನಾವು ಕೇಳುವುದು, ಪಿತೃಋಣವನ್ನು ಚೆನ್ನಾಗಿ ತೀರಿಸಿದೆ ಮಗನೇ ನೀನು. ನೀನೇ ಹೇಳಿದೆಯಲ್ಲ, ಋಣತ್ರಯಗಳನ್ನು ಪೂರ್ತಿಯಾಗಿ ತೀರಿಸಿದವ ನಿನ್ನಪ್ಪ ರಾವಣ. ಆ ರೀತಿಯದಾಗಿ ಮಗನೇ, ಏನವರಿಗೆ ಅನ್ಯಾಯ ಆಗಿತ್ತೋ ಅದಕ್ಕೆ ನ್ಯಾಯ ಕೊಡಿಸಿ ಈ ಲಂಕೆಯನ್ನು ಮತ್ತೆ ಕೈವಶ ಮಾಡಿಕೊಂಡು ನಮ್ಮವರನ್ನೆಲ್ಲ ಇಲ್ಲಿಗೆ ಕರೆಯಿಸಿ ಇಷ್ಟು ಎತ್ತರ
ಎತ್ತರಕ್ಕೆ ಬೆಳೆಸಿ ನಿಲ್ಲಿಸಿದ್ದು. ಹ. ಅಡಿಯಲ್ಲಿರುವುದು ವಿಷ್ಣು ದೇಶ. ಹ. ಆ ವಿಷ್ಣು ದ್ವೇಷವೇ ಹ. ನೀನೇ ಹೇಳುವಂತೆ ಅವ ಇಲ್ಲಿಗೆ ಬರುವ ಹಾಗಾದದ್ದು ಹ. ಅಲ್ವ? ಹ. ಮೊದಲೇ ಆರಂಭಿಸಿದ್ದಾನೆ ಹ. ತಾಟಕೀಯ ವಧೆಯಿಂದಲೇ. ಹ. ಕೇವಲ ಋಷಿಮುನಿಗಳಿಗೆ ಮಾತು ಕೊಟ್ಟಲ್ಲಿ ಅಲ್ಲ. ಅಲ್ಲ. ಹಾಗಾದ್ರೆ ಹ. ನಮ್ಮದಾದ ವರ್ಗವೇ ಅವನಿಗೆ ಶತ್ರುತ್ವದಲ್ಲಿ ಉಂಟು. ಅಪ್ಪಯ್ಯ, ಈಗ ಶತ್ರುವೇ ಹೌದು. ಶತ್ರುತ್ವದ ನೆಲೆಗೆ ಸರಿಯಾದ ಕಾರಣ ನೀವು ಹೇಳ್ತೀರಿ. ಅಂತಾದ ಮೇಲೆ ನಾವು ಶರಣಾಗುವುದಕ್ಕಿಲ್ಲ, ಹೋರಾಡುವುದು ಈಗ ಎನ್ನುವುದೇ ನಿರ್ಣಯ. ಹೋರಾಟವೇ ಹೌದಾದ್ರು ಹೌದಾದ್ರೆ ಈಗ ಕಡೆಗೆ ಪರಿಣಾಮದಲ್ಲಿ ಏನು ಎನ್ನುವುದನ್ನು ನಾವು ಊಹಿಸುವುದಕ್ಕೆ ಹೊರಟ್ರೆ, ಹ, ನಿಮ್ಮ ತಮ್ಮ ಅಲ್ವಾ ಕರಾಸುರ? ಹೌದು. ಎಲ್ಲಿ ಹೋದ? ಕಡುಗಲಿ ಖರನೆಲ್ಲಿ ಹೋದ? ಖರನೆಲ್ಲಿ ಬೋದ ಕಡುಗಲಿ ಖರನೆಲ್ಲಿ ಬೋದಯ ಆ ಆ ಆ ಕಡುಗಲಿ ಕರನೆಲ್ಲಿ ಬೋದ ಹಿಂದೆ ಅಡವಿಯೊಳ್ ವೀರ ವಿರಾಧನೆ ನಾದ ಹಿಂದೆ ಅಡವಿಯೊಳ್ ವೀರ ವಿರಾಧನೆ ನಾದ ಕಡುಗಲಿ ಖರನೆಲ್ಲಿ ಬೋದ ಕಡುಗಲಿ ಕರನೆಲ್ಲಿ ಬೋದ ಹಿಂದೆ ಅಡವಿಯೊಳ್ ವೀರ ವಿರಾಧನೆ ನಾದ ಬಿಡದಿ ಯೋಚಿಸಿ ನೀನೆ ನೋಡು ಬಿಡದೆ ಯೋಚಿಸೆ ನೀನೆ ನೋಡು ಜಗದೊಡೆಯ ರಾಮನ ಕೆಣಕಲು ಬಂತು ಕೇಳು ಜಗದೊಡೆಯ ರಾಮನ ಕೆಣಕಲು ಬಂತು ಕೇಳು ಕಡುಗಲಿ ಕರ ಎಲ್ಲಿ ಬೋದ ಆ ಅಪ್ಪಯ್ಯ, ಮಗನೇ, ಪ್ರಸ್ತಾಪತ್ವೇನ ನೀವೇ ಹೇಳಿದಿರಿ. ಆ, ನಾವು ತೊಡಗಿದ್ದಲ್ಲ, ಅವ ತೊಡಗಿದ್ದು. ಹೌದು. ಯೋಚನೆ ಮಾಡಿ ಅಪ್ಪ, ನಮ್ಮ ಕಡೆಯಿಂದ ನಾವು ಹಾಗೆ ಯೋಚನೆ ಮಾಡಿದರೆ ನಮಗೆ ಉತ್ತರ ಅದೇ ಸಿಕ್ಕುವುದು. ಹಾ. ಆದರೆ ಅವನ ಕಡೆಯಿಂದ ನೀವು ಯೋಚನೆ ಮಾಡಿ. ಋಷಿಮುನಿಗಳಿಗೆ ವಾಗ್ದಾನ ಮಾಡಿದ. ಆ ನಂತರ ಎಷ್ಟೋ ವರ್ಷಗಳು ಕಳೆದ ಮೇಲೆ ನಮ್ಮ ಅತ್ತೆಯಾದಂತಹ ಶೂರ್ಪನಖಾ ದೇವಿ ಅವನಲ್ಲಿ ಕಾಮ ಸಂಬಂಧವಾಗಿ ವ್ಯವಹರಿಸಿದ್ದರಿಂದ ಬೇಡ ಬೇಡ ಅಂತ ಹೇಳಿದರಂತೆ. ಕಡೆಗೆ ಏನೇನೋ ಆಯಿತು. ಇದು ಏನು ಆಗದಂತೆ ಅದಕ್ಕೆ ಸಂಬಂಧಪಟ್ಟವಳನ್ನು ಶಿಕ್ಷಿಸುವುದಕ್ಕೆ ಮುಂದಾಗಿ ಹ. ಕಿವಿ ಮೂಗು ಕತ್ತರಿಸಿದ. ಕೆಣಕಿದ್ದಲ್ವೋ ನಮ್ಮನ್ನು. ಹೇಗಾಗ್ತದದು? ನಮ್ಮ ದೇವಿ ಶೂರ್ಪನಖೆ ಅತ್ತೆ. ಅವ ಕಾಯ್ತಾ ಇದ್ದ ರಾಮ ಅಲ್ಲಿ, ಯಾಕಂದ್ರೆ ಕಿರಿದು ದಿನದೊಳಗೆ ಅಂತ ಹೇಳಿದ್ದಾನಲ್ಲ. ಅಪ್ಪಯ್ಯ, ಅವನಿಗೊಂದು ನೆವ ಬೇಕಾದ. ಏನಿಲ್ಲ, ನಮ್ಮವರು ಅವನ ಮೈ ಮೇಲೆ ಬಿದ್ದದ್ದಕ್ಕೆ ಅವ ಅಷ್ಟೇ ಮಾಡಿಬಿಟ್ಟಿದ್ದಾನೆ. ಏನು ಮಾಡಲಿಲ್ಲ, ಜೀವ ತೆಗೀಲಿಲ್ಲ. ಯಾವುದನ್ನು ಅಗ್ರಾಣಿಸುವುದಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ, ಆ ಮೂಗು ಬೇಡ. ಹಾ. ಯಾವುದನ್ನು ಕೇಳಿದಾಗ ಅವಳ ಮನಸ್ಸು ಕೆರಳುತ್ತದೆ, ಆ ಕಿವಿ ಬೇಡ ಅಂತ ಅಷ್ಟೇ ಶಿಕ್ಷೆಯಲ್ಲಿ ನಿಲ್ಲಿಸಿದ್ದಾರೆ, ಬೇರೇನು ಮಾಡಲಿಲ್ಲ. ನಿಮ್ಮಲ್ಲಿಗೆ ಕಟ್ಟಿ ಕಳಿಸಿದನ, ಹಾ. ಅವನಿಗೆ ಹಾರಿಸಬಹುದಿತ್ತು ನಿಮ್ಮ ಆಸ್ಥಾನಕ್ಕೆ. ಏನು ಮಾಡಲಿಲ್ಲ ಅವ. ಏನು ಮಾಡಿದಳು ಅವಳು? ಹಾ. ಹೋಗಿ ಹೇಳಿದಳು ಕರದೂಷಣ ತ್ರಿಶಿರರಲ್ಲಿ. ಹೌದು. ಅವರು ಯುದ್ಧಕ್ಕೆ ಹೋಗಿ ಅವನನ್ನು ಕೆಣಕಿದ್ರು. ಆತ್ಮರಕ್ಷಣೆ ಮಾಡಬೇಡುವಪ್ಪ. ಈಗ ಅಷ್ಟೂ ಮಂದಿಗಳು ಅವನ ಮೇಲೆ ಮುಗಿ ಬೀಳುವಾಗ ಅವ ಏನು ಮಾಡಿದ? ಮುಹೂರ್ತ ಮಾತ್ರದಲ್ಲಿ ಎತ್ತಿನ ಧನುಸ್ಸನ್ನು ಕೆಳಗೆ ಇಳಿಸುವುದಕ್ಕಿಂತ ಮೊದಲು 14,000 ರಕ್ಕಸರ ಜೊತೆಯಲ್ಲಿ ಕರದೂಷಣ ತ್ರಿಶಿರಾದಿಗಳನ್ನು ಕೊಂದು ಕೆಡಹಿ ಅವರ ಹೆಣವನ್ನೂ ಸುಟ್ಟು ಆ ಬೂದಿಯನ್ನು ಸಮುದ್ರಕ್ಕೆ ಹಾರಿಸಿ
ಮಾಡಿಸಿ ಅದನ್ನು ಋಷಿ ಭೂಮಿಯಾಗಿಸಿ ಬೆವರು ಒರೆಸಿಕೊಂಡನಂತೆ. ಇದರಿಂದ ಅರ್ಥ ಆಗುದಿಲ್ವ ನಿಮಗೆ? ಏನು? ನಮ್ಮವರು ಕೆಣಕಿದ್ರೆ ಯಾರು ಬದುಕುವುದಿಲ್ಲ ಅಂತ. ರಾಮನ ಕೆಣಕಲು ಬಂತು ಕೇಡು. ರಾಮ ನಮ್ಮನ್ನು ಕೆಣಕಿದ್ದಲ್ಲ, ಒಂದೊಂದು ಹಂತದಲ್ಲಿ ಯೋಚನೆ ಮಾಡಿ. ಒಂದು ವೀರಾದನ ಕತೆ ಉಂಟು, ಅದು ನಮಗೆ ಬಹಳ ಸಂಬಂಧಪಟ್ಟದ್ದಲ್ಲ. ಯಾಕೆ ಕೇಳಿದ್ರೆ ಅದು ಅವನ ಶಾಪ ವಿಮೋಚನೆಯಾಗಿ ಅವ ಹೋಗಿದ್ದಾನೆ ಅಂತ ಒಂದು ಸುದ್ದಿ. ಅಂತೂ ಅವ ರಾಕ್ಷಸನಾಗಿದ್ದಾಗ ಸಾಹಸಿಯಾಗಿದ್ದ, ಸಂಹರಿಸಿದ್ದಾನೆ. ಅವನ ಕೈಗಳನ್ನು ಕತ್ತರಿಸಿ ಅವನನ್ನು ಜೀವಂತವಾಗಿ ದಫನ ಮಾಡಿ ಜೀವಂತ ಅವ ಹೇಳಿದಂತೆ. ಹೌದು, ಮನುಷ್ಯ ಅವ ಹೇಳಿದ್ದಂತೆ, ಅವ ಹಾಗೆ ಮಾಡು ಅಂತ ಅವನ ಶಾಪ ವಿಮೋಚನೆ. ಈಗ ನಾವು ಯೋಚಿಸಬೇಕಾದದ್ದು ಎಲ್ಲಿ ಕೇಳಿದ್ರೆ, ರಾಮ ಎಷ್ಟು ಸಾರಿದ ನಮ್ಮಲ್ಲಿ. ಅಂಗದನನ್ನು ಕಳಿಸಿದ ಕಟ್ಟ ಕಡೆಗೆ, ಬಂದ ದಂಡು ಹಿಂದೆ ಹೋಗ್ತದೆ. ವಿಭೀಷಣನ್ನು ಸೇರಿಸಿಕೊಳ್ಬೇಕು, ಸೀತೆಯನ್ನು ಬಿಟ್ಟುಕೊಡ್ಬೇಕು, ಇಲ್ಲದೆ ಇದ್ರೆ ಅಂತ ಕಟ್ಟ ಕಡೆಗೆ ಇಷ್ಟು ಅನ್ಯಾಯ ನಾವು ಮಾಡಿದ್ರೆ ಅವ ಸಾರಿದ. ನೀವು ಹೇಳ್ತೀರಿ ಅವ ಕೆಣಕಿದ್ದು, ನಾವಲ್ಲ. ಅವ ಕೊಡದೇ ಇದ್ದದ್ದು ಏನುಂಟು ಎಲ್ಲ ಕೊಟ್ಟಿದ್ದಾರೆ. ಪುಷ್ಪೋತ್ಕಟೆಯ ಮಗನಾದ ನಿಮ್ಮ ಚಿಕ್ಕಮ್ಮನ ಮಗ ಖರಾಸುರ ಎಂಥ ವಿಕ್ರಮಿ ಅಂತ ನಿಮಗೆ ಗೊತ್ತಿದೆ. ಅವನನ್ನು ಅಲ್ಲಿ ಬಿಟ್ಟಿದೆ. ಉತ್ತರದಿಂದ ಬರಬಹುದಾದಂಥ ಆಪತ್ತನ್ನು ತಡೆಯುವುದಕ್ಕೆ ನಿಮ್ಮ ಯೋಚನೆಯಲ್ಲಿ ಒಂದದು, ನಿಮ್ಮ ಒಂದನೇ ಯೋಜನೆ, ಉತ್ತರದಿಂದ ಯಾರು ಇಲ್ಲಿಗೆ ಬರಬಾರ್ದು ಅಂತ ಇಟ್ಟ ಖರಾಸುರ ರಾಮನ ಕೈಯಲ್ಲಿ ಸತ್ತ. ಸುಮ್ಮನೆ ಸತ್ತ. ಇವಳ ಮಾತು ಕೇಳಿ ಅವಳು ನಿಮ್ಮಲ್ಲಿಗೆ ಬಂದಳು. ಹೌದು, ನೀವು ಮುಂದುವರಿದಿರಿ, ಸೀತೆಯನ್ನು ತಂದಿರಿ. ಆಮೇಲೆ ಎಷ್ಟು ನಷ್ಟ ಕಷ್ಟಗಳಾಯಿತು. ಸ್ವಲ್ಪ ಆಗಿದೆ. ಈಗ ನಾನು ಹೇಳುವುದಕ್ಕಿಂತ ಮೊದಲು ನಿಮಗೆ ಬಂದ ವರ್ತಮಾನ ಏನು? 5 ಮಂದಿ ನಿನ್ನೆಯ ದಿವಸ ಒಂದೇ ದಿನ 5 ಉರುಳಿಸಿದ್ದಾರೆ. ಹೌದಾ? ಹೌದು. ದೇವಾಂತಕ ನರಾಂತಕರು. ಎಂತ ವರ ಅವರಿಗೆ? ಒಬ್ಬ ದೇವತೆಗಳನ್ನಾದರೂ ಬಿಡದವ, ಇನ್ನೊಬ್ಬ ನರರನ್ನೆಲ್ಲ ಸಂಹಾರ ಮಾಡ. ಈಗ ಅವರು ಸತ್ತದ್ದರಲ್ಲಿ ನಿಮಗೆ ಏನು ತೀರ್ಮಾನ ಆಯ್ತು? ಏನೂ ತೀರ್ಮಾನ ಆಗಲಿಲ್ಲ. ಅಲ್ಲ, ಈಗ ಅಂದ್ರೆ ನಮಗೆ ಉದ್ದೇಶ ಇದ್ದದ ಇಬ್ರು ಮಾತ್ರ. ಅವರ ಹತ್ತಿರಕ್ಕೆ ಅವರು ಹೋಗ್ಲೇ ಇಲ್ಲ. ಹಾಕೊಳ್ಳಿ, ನಾನು ಹೇಳಿಲ್ವಾ ಹೋಗ್ಲಿಕ್ಕೆ? ಈ ಕಪಿಗಳು ಬಿಡ್ಬೇಕಲ್ಲ. ಅದೇನಾ ಹೇಳುವುದು, ನೀವು ಎಂತದ್ದು ಬಿಟ್ಟರು ಅದು ಹತ್ತಿರ ಬಾರದ ಹಾಗೆ ತಡೀಲಿಕ್ಕೆ ನಮ್ಮಲ್ಲಿ ಉಂಟು. ಸುಮ್ಮನೆ ಯಾಕೆ ಬಿಡುವುದು? ನಿಮಗೆ ಅರ್ಥ ಆಗುದಿಲ್ಲ. ನೀವು ಇವು ನಮ್ಮಲ್ಲಿ ಉಂಟು ಅಂತ ಹೇಳ್ತೀನಿ. ನಿಮ್ಮಲ್ಲಿ ಇದ್ದದ್ದು ಎಷ್ಟು ಪ್ರಬಲತೆ ಇದ್ದದ್ದು ಅದು ಇನ್ನೂ ಉಂಟು. ಗಡಿ ದಾಟ್ಲಿಕ್ಕೆ ಬಿಡ್ಲಿಲ್ಲ. ಎಂತದ ಕಪ್ಪ ಇದು ಸುಮ್ಮನೆ. ನಮಗೆ ನಾವೇ ಹೊಂಡ ತೋಡಿಕೊಂಡು ಹಾರಿ ಇನ್ನು ಮಣ್ಣು ಹಾಕಿ ಅಂತ ಹೇಳಿದ ಹಾಗೆ ನಿಮಗೆ ಕೈ ಮುಗಿತೇನೆ. ಇದು ಸಾಧಕನಾದವನಿಗೆ ಈ ಮಾತುಗಳನ್ನು ಕೇಳುವುದಕ್ಕಿಷ್ಟ ಆಗುವುದಿಲ್ಲ. ನೀನು ಹೇಳಿದೆ ಅಲ್ಲ, ಈ ರೀತ ಕಂಬರ ಒಳಕುವುದು, ಇವ ಅದನ್ನೇ ಮಾಡುವುದಕ್ಕೊರಡುವ ಅಂತ. ರಾವಣನಂತಹ ಸಾಧಕ ಹಾಗೆ. ನೀನು ನನ್ನನ್ನೇ ಸುಮ್ಮಗಿರಿಸುವ ಪ್ರಯತ್ನ ಮಾಡ್ತೀಯ. ಸುಮ್ಮಗಿರುವುದು ಅಂತಲ್ಲ, ಮತ್ತೆ ಬದುಕುವುದಕ್ಕೆ ದಾರಿ. ಈಗ ಇದಕ್ಕಿಂತ ಮೊದಲು ನಾವು ಏನೆಲ್ಲ ಮಾಡಿದ್ದೇವೆ, ಎಷ್ಟು ತಂದಿದ್ದೇವೆ, ಎಷ್ಟು ಬಿಟ್ಟಿದ್ದೇವೆ, ಎಷ್ಟೋ ಮಾಡಿದ್ದೇವೆ. ಕೇವಲ ಬದುಕುವುದಕ್ಕೆ ದಾರಿ ಹುಡುಕುವ ನಿನ್ನಪ್ಪ ಎನ್ನುವ ಮಟ್ಟಕ್ಕೆ ನೀನು ಬಂದೆಯ. ಈಗ ಅಂತ ಮರ್ಯಾದೆ ಮಾತಾಡುದಪ್ಪ. ಈಗ ಬದುಕುವುದಾದ್ರೆ ಹೇಗೆ? ಬೇಸರ ಮಾಡಬೇಡಿ. ವಾಲಿಯಲ್ಲಿ ಎಂತದ್ದು ಮಾಡಿದಪ್ಪ? ರಾಜತಂತ್ರವಾದು. ಹೌದಾ? ಅವ ನನ್ನನ್ನು ಮಿತ್ರ ಅಂತ ಒಪ್ಪಿಕೊಂಡಿದ್ದಾನಲ್ಲ, ಅಲ್ಲಿಗೆ ಮುಗೀತದ. ಇಲ್ಲಿಯೂ ಮಾಡುವ ನಾವು ಹಾಗೆ ರಾಜತಂತ್ರ. ಇವನಲ್ಲಿ ಮಿತ್ರನ ಉಪಾಯ ಉಂಟು. ಏನು ಉಪಾಯ? ಸೀತೆಯನ್ನು ರಘುವರನಿಗಿತ್ತು, ಸೀತೆಯನ್ನು ರಘುವರನಿಗಿತ್ತು, ಸೀತೆಯನ್ನು ರಘುವರನಿಗಿತ್ತು. ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲ್ಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ. ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲ್ಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ. ನೀತಿದು ಸೀತೆಯನು ರಘುವರನಿಗಿತ್ತು.
ಅಪ್ಪಯ್ಯ, ಅತಿಕಾಯ. ಏನು ರಾವಣ ಅಂದರೆ ವರ ಕೇಳುವುದಕ್ಕೆ ನೀವು 3 ಮಂದಿಗಳು ಒಟ್ಟಿಗೆ ಹೋದದ್ದಂತೆ. ಒಬ್ಬ ವರ ಕೇಳಿದ, ದೈವದ ನೆಲೆ ಎನ್ನುವುದು ಯಾವ ಕಾಲಕ್ಕೂ ನನ್ನ ಮನಸ್ಸಿನಿಂದ ಹೋಗದಂತೆ ಅನುಗ್ರಹ ಮಾಡು. ಮತ್ತೊಬ್ಬ ನಿರ್ಜರತ್ವವನ್ನು ಕೇಳುವುದಕ್ಕೆ ಹೋಗಿ ನಿದ್ರತ್ವವನ್ನು ಪಡೆದು ಅಲ್ಲೇ ಬಿದ್ದ. ಅವನನ್ನು ಎತ್ತಿಕೊಂಡು ಬಂದು ಮಲಗಿಸಿದಿರಿ. ಮಲಗಿಸಿ ಎಷ್ಟು ದೊಡ್ಡದು ಬೇಕು ಅಂತ ಸುತ್ತ ಕಟ್ಟಿದಿರಿ ಗೋಡೆ. ಅಲ್ಲ, ಆದರೂ ಅದೊಂದು ಅಗತ್ಯಕ್ಕೆ ಬೇಕಾದ ಇಟ್ಟುಕೊಂಡದ್ದು. ತೆಗೆದದ್ದು ಸ್ವಲ್ಪ ಅವಸರ ಆದದ್ದು. ನಿದ್ರೆಯಿಂದ ಎಬ್ಬಿಸಿ ಕಳುಹಿಸಿದ್ರೆ ಅದೇ ಅವಸರ ಆದದ್ದಲ್ಲ. ಸತ್ಯ ಹೇಳೋದಿದ್ರೆ ಏನು, ಅವ ಮೊದಲು ಹೋಗಬೇಕು ಅಂತಲೇ ನಿಮಗಿತ್ತು ಅಂತ ಕಾಣ್ತದೆ. ಅವನನ್ನು ಕೊಂದದ್ದು ನೀವು. ಅಲ್ಲಪ್ಪ, ಅರ್ಧ ನಿದ್ರೆಯಿಂದ ಇದ್ರೆ ಅವನಿಗೆ ಮರಣ ಅಂತ ಇಲ್ವಾ? ಹಾಗಿದ್ರೆ ಅರ್ಧ ನಿದ್ರೆಯಿಂದ ಈಗ ನಾವೆಲ್ಲ ಇರುವಾಗ ಯಾಕೆ ಎಬ್ಬಿಸಿದ್ದು? ಅನಿವಾರ್ಯತೆ ಏನೂ ಇರಲಿಲ್ಲ. ಈಗ ಇಷ್ಟು ಮಂದಿ ಇನ್ನೂ ಲಂಕೆಯಲ್ಲಿ ಸಾಯ್ಲಿಕ್ಕೆ ಇದ್ದಾರೆ. ಸಾಯ್ಲಿಕ್ಕಲ್ಲ ಮಗು, ಮತ್ತೆ ಸಾಯದೆ ಬದುಕಿದ್ದಾರೆ. ಹೌದಾ? ಅವರನ್ನು ಅರ್ಧದಿಂದ ಎಬ್ಬಿಸಿದ್ರೆ ಮರಣ ಅಂತಲೂ ನಿಮಗೆ ಗೊತ್ತು. ನಿಮಗೆ ಬಹುಶಃ ಅವ ಒಂದು ಹೋಗದೆ ನಿಮಗೆ ನಿದ್ದೆ ಖಂಡಿತ ಅಲ್ಲ. ಅವ ಸಾಯುವ ಮೊದಲು ನಮಗೆ ಬೇಕಾದ್ದನ್ನು ಮಾಡ್ತಾನೆ ಅಂತ ಆ ನಿರ್ಣಯ ಇದ್ದದ್ದು. ಎಲ್ಲಿವರೆಗೆ ಗೊತ್ತುಂಟು, ಅವನ ತಲೆ ಕತ್ತರಿಸಿದ ಮೇಲೂ ಲಕ್ಷ ಲಕ್ಷ ಸಂಖ್ಯೆಯನ್ನು ಕೊಂದಿದ್ದಾನವ. ಹೌದು ಅಪ್ಪ, ಕೊಂದ್ರು ಆಚೆಯಿಂದ ಬದುಕುತ್ತಾ ಇದ್ದೇವೆ. ಮಂಗಗಳು ಸಾಯುವುದೇ ಇಲ್ಲಪ್ಪ. ಸತ್ತದೆಲ್ಲ ನಮ್ಮವರೇ. ಹೌದು, ಮಂಗಗಳು ಅಂತ ನಾವು ತಾತ್ಸಾರ ಮಾಡ್ತೇವೆ. ಒಂದೊಂದು ಮಂಗಗಳನ್ನು ನಮಗೆ ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ. ತಮ್ಮಂದಿರ ಬಗ್ಗೆ ನಿಮಗೆ ಎಷ್ಟು ವ್ಯಾಮೋಹ ಉಂಟು, ಭ್ರಾತೃತ್ವದ ಬಗ್ಗೆ ನೀವು ಎಷ್ಟು ನಿಷ್ಠರು, ನಿಮ್ಮ ತಾಯಿ ಹೆತ್ತ ಮಕ್ಕಳ ರಕ್ಷಣೆಯ ಬಗ್ಗೆ ನೀವು ಎಷ್ಟು ವಾತ್ಸಲ್ಯಪೂರಿತರು ಅಂತ ನಮಗೆ ಗೊತ್ತಿದೆ. ಯುದ್ಧ ಆರಂಭ ಆದ ಮೇಲೆ ಮೊದಲ ಬಾರಿಗೆ ಅತ್ತದ್ದು ನಾನು ಆ ದಿನ. ಶೂರ್ಪನಖಾ ದೇವಿ ಕಿವಿಮೂಗು ಕಳ್ಕೊಂಡ್ಲು ಎನ್ನುವುದೇ ನಿಮಗೆ ಸಂಕಟ. ನಿಮ್ಮ ತಾಯಿ ನೋಡಿದರೆ ಹೆಣ್ಣು ಮಗಳಿಗೆ ಹೀಗಾಯ್ತಲ್ಲ, ಗಂಡು ಮಗನಾದ ನೀನೇನು ಮಗ ಅಂತ ಅಮ್ಮ ಕೇಳಿಬಿಟ್ಟೆ ಏನು ಅಂತ. ಅಮ್ಮ ಅಳುವಾಗ ಶಿವನ ಆತ್ಮಲಿಂಗವನ್ನು ತಂದುಕೊಟ್ಟವರು ನೀವು. ಹೊಯ್ಗೆಯಿಂದ ಮಾಡಿದಂಥ ಆತ್ಮಲಿಂಗವನ್ನು ಸಮುದ್ರ ತೆರೆಯ ಕೈಗಳಿಂದ ಕೊಂಡೋಗ್ತಾನೆ ಅಂತ ಆಗುವಾಗ ನಿಮಗೆ ಸಹಿಸುವುದಕ್ಕಾಗಲಿಲ್ಲ. ನಿಮ್ಮನ್ನು ಕಳ್ಕೊಳ್ಳುವುದಕ್ಕೆ ಮನಸ್ಸಿಲ್ಲಪ್ಪ. ಹಾಗೆ ಮಾತಾಡ್ತಾ ಇರುವುದು. ನಿಮ್ಮನ್ನು ವಿರೋಧಿಸ್ತೇನೆ ಅಂತ ತಿಳಿಬೇಡಿ. ಇಂಥದ್ದು ಮತ್ತೊಂದಿಲ್ಲ, ಅಪೂರ್ವ, ಅಪರೂಪ. ಹಾಗಾಗಿ ನೀವು ಸ್ವಲ್ಪ ಅರ್ಥ ಮಾಡಿ. ಅರ್ಥ ಮಾಡಿದರೆ ನಿಮ್ಮ ತಮ್ಮನಾದಂತಹ ವಿಭೀಷಣ ದೇವ ಹೋದದ್ದಕ್ಕೆ ನಿಮಗೆ ಎಷ್ಟು ಸಂಕಟ ಉಂಟು ಇಲ್ವಾ? ಹಾಗಾಗಿ ಸತ್ತವ ಸತ್ತೋದನಲ್ಲ, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಇದ್ದ ಒಬ್ಬ ಪರಪಕ್ಷದಲ್ಲಿದ್ದಾನಲ್ಲ, ಅದು ಕೂಡ ಎಲ್ಲಿಯೋ ಹೋಗಿದ್ರೆ ಮತ್ತೆ ಕರೀಬಹುದೋ ಅಂತ ವಿಚಾರ ಮಾಡಬಹುದಿತ್ತು. ಹೋಗಿ ಹೋಗಿ ಸೇರಿಕೊಂಡದ್ದವನನ್ನೇ ಅಲ್ವಾ ಮರಳಿ ಕರೆಯುವುದಕ್ಕೂ ಕೂಡ ಉಪಾಯ ಇಲ್ಲದಾಗಿ ಮಾಡಿ. ಇಲ್ಲಪ್ಪ, ಕರೆದ್ರೆ ಬರ್ತಾನೆವ. ಕರೆದ್ರೆ ಖಂಡಿತ ಬರ್ತಾನೆ. ನಾನು ಕರಿಬೇಕಾ? ಕರೆಯುವ ಹಾಗೆ ಕರಿಬೇಕು. ಅವ ಏನು ಹೇಳಿದ? ಧರ್ಮಕ್ಕೆ ವಿರುದ್ಧವಾದದ್ದನ್ನು ನೀನು ಮಾಡುತ್ತಿರುವುದು ನನಗೆ ಸಹ್ಯವಲ್ಲ ಅಣ್ಣ. ಸೀತೆಯನ್ನು ಕೊಡುವ. ಈಗ ಸೀತೆಯನ್ನು ಕೊಂಡೋಗಿ ಕೊಟ್ಟರೆ ನಮ್ಮ ಚಿಕ್ಕಪ್ಪ ಬರ್ತಾರ ಇಲ್ಲೋ ನೋಡುವ. ಸೀತೆಯನ್ನು ಕೊಡಬೇಕು. ಸೀತಾದೇವಿಯನ್ನು ರಘುವರನಿಗಿತ್ತು. ಆವಾಗ ಮತ್ತೆ ವಿಭೀಷಣ ಅನುಜಾತನಾದ ವಿಭೀಷಣನನ್ನು ಸಂಪ್ರೀತಿಯಿಂದ ಒಳಗೊಂಡು ನಮಗೆ ಏನೆಲ್ಲ ಅನುಕೂಲವಾದ ವಾತಾವರಣ ಉಂಟು ಅದರಲ್ಲಿ ಸುಖದಿಂದ ಬಾಳುವುದು ಬಿಟ್ಟು ಸುಮ್ಮನೆ ಕುದಿಯುವ ನೀರಿನಲ್ಲಿ ಮುಖ ನೋಡಬೇಕು ಅಂತ ಹೇಳಿ ಯಾಕಪ್ಪ ವ್ಯರ್ಥ ಪ್ರಯತ್ನ. ಅದರಿಂದ ಕೈ ಮುಗಿದು ಕೇಳ್ತೇನೆ. ಇದು ನೀತಿಯನ್ನು ಹೇಳುವುದು ನೀನು. ಕೈ ಕಸ ಜಾತನತಿ ಕತಿಗೊಂಡು ನುಡಿದನು ಮಗನಿಗುತ್ತರವ. ನೀ ಕೇಳು ನಿಮಗೆ ಬುದ್ಧಿ ಇಲ್ಲ ಅಂತಲ್ಲ, ನನಗೂ ಬುದ್ಧಿ ಉಂಟು ಅಂತ ಹೇಳಿದ್ದಪ್ಪ.
ಹೇಳಿದ್ದು ಹೌದಾದ್ರೆ ಮೆಚ್ಚಿ ಬೆನ್ನು ತಟ್ಟುತ್ತಾ ಇದ್ದೆ. ಬುದ್ಧಿವಂತಿಕೆ ಎನ್ನುವ ಶಬ್ದಕ್ಕೆ ಅರ್ಥವೊಂದುಂಟು, ಸಮಯ ಸಾಧಕತ್ವ ಅಂತ, ಅದಲ್ಲ, ನಿರ್ಮಲವಾಗಿ ಹೇಳಿದ್ದು ನಾನು. ಅಂತೂ ನೀನು ನೀತಿಯನ್ನು ಹೇಳುವುದಕ್ಕೆ ಬಂದೆ. ಕೆಲವು ಜನ ಹೇಳಿದ್ರು, ಮಾರೀಚ ಮಾವ ಹೇಳಿದ್ದನ್ನು ಕೇಳಲಿಲ್ಲ. ತಮ್ಮ ವಿಭೀಷಣ ಹೊರಟು ಹೋದದ್ದೇ ಅವ ಹೇಳಿದ ಮಾತನ್ನು ನಾನು ಕೇಳಲಿಲ್ಲ ಎನ್ನುವ ಕಾರಣಕ್ಕಲ್ವಾ? ಹೌದು. ಆಮೇಲೆ ತಾಯಿಯೂ ಹೇಳಿದ್ದಾಳೆ, ಅಜ್ಜ ಮಾಲ್ಯವಂತನೂ ಆಯಿತು, ನೀನು ಐದನೆಯವ. ಮೊದಲು ದೊಡ್ಡಮ್ಮ ಹೇಳಿದ್ದು, ನೀನು ಸೀತಾಪಾರಕ್ಕೆ ಹೊರಡುವಾಗಲೇ ದೊಡ್ಡಮ್ಮ ಹೇಳಿದ್ದಾರೆ. ನೀನು ಹೇಳಿದ್ದು ಅವರು ಹೇಳಿದ್ದನ್ನೇ ಅಲ್ವಾ? ಅದನ್ನೇ ನೀನು ಮತ್ತೆ ಪುನರಾವರ್ತಿಸ್ತಾ ಇದ್ದಿ. ಅವರು ಹೇಳಿದ್ದನ್ನೇ ಹೇಳಿದ್ದು ಎನ್ನುವುದಕ್ಕಿಂತಲೂ ಈಗ ಹೇಳುವ ಅಂತ ಅನ್ನಿಸಿತು ನನಗೆ. ವಿಷಯ ಅದೇ ಹೌದಲ್ಲ, ಅವರು ಹೇಳಿದ್ದನ್ನು ಯಾವಾಗ ಕೇಳಲಿಲ್ವೋ ನನ್ನಿಂದ ಮತ್ತೆ ಹುಟ್ಟಿದ ನೀನು ಹೇಳಿದ್ದನ್ನು ಕೇಳ್ತೇನೆ ಎನ್ನುವ ದೂರದ ಯೋಚನೆಯಾದರೂ ನಿನಗುಂಟೇನೋ? ನಿಮಗೆ ಕೇಳಬಾರದು ಅಂತ ಏನಾದ್ರೂ ಹಠ ಉಂಟಪ್ಪ? ಖಂಡಿತ ಉಂಟು. ಯಾಕೆ ಹಠ ಉಂಟು ಗೊತ್ತುಂಟು? ನಿಮಗೆ ನೀತಿ ಅಂತ ಗೊತ್ತಾಗ್ತದೆ. ಇದು ಈ ಯುದ್ಧ ಸಂಕಲ್ಪವನ್ನು ನಾನು ಮಾಡಿದ್ದು, ಆ ರಾಮ ವಿರೋಧವನ್ನು ಕೈಕೊಂಡದ್ದು ಇವತ್ತು ನಿನ್ನೆ ಅಲ್ಲ. ಅಲ್ಲ 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 ಸಿದ್ಧಾಶ್ರಮದಲ್ಲಿ ಅವ ಮಾಡಿದಂತಹ ಕೆಲಸವನ್ನು ತೊಡಗಿದ ಮೇಲೆ ಎರಡು ವರ್ಗವೇ ಆಗಿ ಹೋಗಿದೆ. ಹಾಗಾಗಿ ಇದು ಕೇವಲ ವೈಯಕ್ತಿಕವಾದ ಹೋರಾಟ ಅಂತ ತಿಳ್ಕೊಳ್ಬೇಡ. ಇದು ಎರಡು ವರ್ಗಗಳ ನಡುವಿನ ಹೋರಾಟ. ನಾನೊಂದು ವರ್ಗದ ಪ್ರತಿನಿಧಿಯಾಗಿ ಹೋರಾಡ್ತಾ ಇದ್ದೇನೆ. ಕೆಲವು ದಿವಸಗಳಿಂದ ತೊಡಗಿದ ಯುದ್ಧ ನಾವು ಯೋಧರನ್ನು ಕಳ್ಕೊಳ್ಳಿಲ್ಲ ಎನ್ನುವುದರ ಅದರ ಅರ್ಥ ಅಲ್ಲ. ಹಾಗೆಂತ ಸೋಲನ್ನು ನಾವು ಸ್ವೀಕರಿಸುವವರಲ್ಲ. ಮರಳನ್ನು ಹಿಂಡಿ ಅದರಿಂದ ಎಣ್ಣೆ ತೆಗೆಯುವವರು, ಶಿಲೆಯನ್ನು ಗುದ್ದಿ ಅದರಿಂದ ಹಾಲು ಒಸರುವ ಹಾಗೆ ನಾವು ಮಾಡುವವರು. ಅಂತಹ ಸಾಹಸಿಗಳು. ಅದನ್ನು ಹುಚ್ಚುತನ ಅಂತ ಯಾವತ್ತೂ ಕರಿಬೇಡ. ಹೊಸತನ್ನು ಅನ್ವೇಷಿಸುವವ ಉಳಿದವರಿಗೆ ಮರುಳನ ಹಾಗೆಯೇ ಕಾಣ್ತಾನೆ. ರಾವಣ ಮಾಡಿದ ಸಾಧನೆಗಳು ಹಾಗೆ. ಆ ರೀತಿಯಲ್ಲಿ ಯುದ್ಧ ಆರಂಭ ಆಗಿದೆ. ಪ್ರತಿದಿನವೂ ಒಬ್ಬೊಬ್ಬ ಎದ್ದು ಬಂದು ನನಗೆ ರಣವೈಳ್ಯವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ನೀನು ಎದ್ದು ಬಂದು ಅದನ್ನು ಕೇಳ್ತೀನಿ ಅಂತಂದ್ರೆ ನನಗೆ ಉಪದೇಶವನ್ನು ಮಾಡುವುದಕ್ಕೆ ಹೊರಟಿದ್ದೀಯ. ಈಗ ಯುದ್ಧ ಬೇಡ ಅಂತ ಹೇಳುವುದಿಲ್ಲ, ಮತ್ತೆ ಸೀತೆಯನ್ನು ಕೊಡುವ ಅಂತ. ಈಗ ವಿಷಯ ಅದೇ ಅಲ್ವಾ ಇರುವಂತಹದ್ದು. ಅಲ್ಲಿಗೆ ಯುದ್ಧ ನಿಲ್ಲುವಂತಹದ್ದಲ್ವಾ ಇದು? ನೀನು ಹೇಳುವುದಲ್ಲ, ಸಾಕ್ಷಾತ್ ಪಶುಪತಿ ಇದ್ದಾನಲ್ಲ, ನಾವು ಆರಾಧಿಸುವಂತಹ ದೇವರು ಅವರೇ ಬಂದು ರಾವಣ ಈ ಯುದ್ಧ ಬೇಡ, ಸೀತೆಯನ್ನು ಕೊಡು ಅಂತ ಹೇಳಿದ್ರು. ಏನ್ ಮಾಡ್ತೀರಿ? ಕೊಡೆ ಕೊಡೆ ರಾಮಗೆ ಸೀತೆಯನ್ನು. ನಿಲುಗಡೆಯದು ದೊಡ್ಡ ಜಾಲವನು ಬಿಡುವವನೇ ತಾನಿಂದು ನೆಲದೊಡೆಯನು ಹೋಗಿದನಂದು. ಅತಿಕಾಯ ಇದು ನನ್ನ ಛಲ. ಒಂದು ಕೆಲಸವನ್ನು ರಾವಣ ಒಮ್ಮೆ ಮಾಡಿದ ಅಂತಾದ ಮೇಲೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಹಿಂದೆ ಸರಿಯುವುದು ಒಂದೇ, ಸಾಯುವುದು ಒಂದೇ ಎನ್ನುವ ವಿಚಾರ ಮಾಡುವವನು ನಾನು. ನಮಗೆ ಸಾವು ಅಸ್ವೀಕಾರ್ಯ ಅಲ್ಲವೇ ಅಲ್ಲ, ಸೋಲ ಎನ್ನುವುದು ಅಸ್ವೀಕಾರ್ಯ. ಹಾಗಾಗಿ ರಾವಣನ ಬದುಕಿನ ನಿಲುಗಡ್ಡೆಯೇ ಅದು. ರಾಮನಿಗೆ ಸೀತೆಯನ್ನು ಕೊಡೆ ಕೊಡೆ ಎನ್ನುವುದೇ ನನ್ನ ಗಟ್ಟಿಯದಾದಂತಹ ನಿರ್ಧಾರ. ನೀನು ಈ ನೀತಿಯ ಮಾತನ್ನಾಡುವುದು ಬಿಟ್ಟು ಒಂದೇ ಒಂದು ಹೇಳಬೇಕು, ಯುದ್ಧಕ್ಕೆ ಹೋಗಲಿಕ್ಕೆ ಸಿದ್ಧನಿದ್ದೀಯೋ ಇಲ್ಲವೋ, ಕದನಕ್ಕೆ ಹೋಗ್ತೀಯೋ. ಅದಲ್ಲ ಅಂತಾದ್ರೆ ಇಲ್ಲಿಂದಲೇ ತೊಲಗಿ ನಿನ್ನ ಚಿಕ್ಕಪ್ಪ ವಿಭೀಷಣನ ಮಾರ್ಗವನ್ನಾದರೂ ಹಿಡಿಬಹುದು. ಎಲ್ಲ ಮನೆಯೊಳಗೆ ಹೋಗಿ ಮುಸುಕು ಹಾಕಿ ಮಲಗುವುದಾದರೂ ಮಲಗಬಹುದು. ಸಭೆಯ ದಿಕ್ಕನ್ನು ಮಾತ್ರ ಬದಲಾಯಿಸಬೇಡ. ಅವರೊಂದು ಗಟ್ಟಿ ನಿರ್ಧಾರದಲ್ಲಿದ್ದಾರೆ. ನೀನು ಈ ರೀತಿಯಲ್ಲಿ ನಮ್ಮ ಎದುರಿಗೆ ನಿಂತುಕೊಂಡು ಅಡ್ಡ ಮಾತಾಡಿದರೆ ಅವರ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ತದೆ. ಅದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಡ. ಹೌದು ಮತ್ತಿನ ಚಿತ್ತ
ಕೊಂಡಿಗೋದ ಅವರೇ ಮಲ್ಲರ್ ಎನ್ನುತ್ತ ಸಗಜ ವೈಷ್ಣವರೆಯ ನದಿಕಾಯನುಪ್ಪಿ ಸಗಜ ವೈಷ್ಣವರೆಯ ನದಿಕಾಯನುಪ್ಪಿ ಸನ್ನಿಹಿತನಾದನು ಸಮರ ಕಂದು ಸನ್ನಿಹಿತನಾದನು ಸಮರ ಕಂದು ಅಗೋದೋ ಅಪ್ಪನಿಗೆ ನನ್ನ ಮಾತು ಪಥ್ಯ ಆಗಲಿಲ್ಲ. ಆದೀತು ಅಂತ ಒಂದು ಪ್ರಯತ್ನ ಮಾಡಿದ್ದಷ್ಟೇ. ಕಡೆಗೆ ನಿಲ್ಲಿಸ್ತಾರೆ, ನಿನ್ನ ಚಿಕ್ಕಪ್ಪನ ದಾರಿ ಹಿಡಿ ಅಂತ. ಚಿಕ್ಕಪ್ಪನಿಗೆ ಚಿಕ್ಕಪ್ಪನ ದಾರಿ ಇದೆಯಲ್ಲ, ನನಗೆ ಅಪ್ಪನೇ ದಾರಿ ಹೌದಲ್ಲ. ಯಾಕಂದ್ರೆ ರಾಮನ ಆದರ್ಶವನ್ನು ನಾನು ಹೇಳುವುದಕ್ಕೆ ಹೊರಟದ್ದು. ಹಾಗಾದರೆ ರಾಮಾದರ್ಶವನ್ನು ಒಪ್ಪಿದ ಮಗ ಅಪ್ಪನನ್ನು ಈ ಕಾರ್ಯದಲ್ಲಿ ವಿರೋಧಿಸಿದರೆ ರಾಮನಿಗೆ ನಾನು ಒಪ್ಪಿದ ಹಾಗಾಯಿತೋ ಒಪ್ಪದ ಇದ್ದ ಹಾಗಾಯಿತೋ? ರಾಮ ಕಾಡಿಗೆ ಯಾಕೆ ಬಂದ? ಪಿತೃವಾಕ್ಯ ಪರಿಪಾಲನಾರ್ಥ. ಸರಿ ತಪ್ಪುಗಳನ್ನು ಎಣಿಸುವುದಕ್ಕಿಲ್ಲ. ಕಡೆಗೆ ಒಂದು ಮುಟ್ಟಿ ಉಂಡು ಹೋಗು ಮಗ ಅಂತ ಹೇಳಿದವಾಗಲೂ ರಾಮ ಹೇಳಿದರಂತೆ. ಭರತನಿಗೆ ಅಂತ ಮೀಸಲಾದ ಸಾಮ್ರಾಜ್ಯದಲ್ಲಿ ಅವನಿಲ್ಲದೆ, ಅವನು ಹೇಳದೆ, ಅವನಲ್ಲಿ ಕೇಳದೆ ಒಂದು ತುತ್ತನ್ನು ಉಣ್ಣುವುದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದರಂತೆ. ಜೀವಿತೋ ವಾಕ್ಯಕರಣಾತ್. ಅಪ್ಪ ಏನು ಮಾಡಿದ್ದಾನೆ, ಎಷ್ಟು ಮಾಡಿದ್ದಾನೆ, ಅದಕ್ಕೆ ನಾನು ಯಜಮಾನ ಅಂತ ಹೇಳುವುದಲ್ಲ. ಅಪ್ಪ ಏನು ಮಾಡಿದ್ರು ಅದಕ್ಕೆ ಹೊಣೆಗಾರ ನಾನು ಎನ್ನುವುದು ಅಪ್ಪನ ಮಕ್ಕಳು ಅಂತ ಆಗೋದು. ಯಾರ ಚಿತ್ತದಲ್ಲಿ ಏನುಂಟು, ಯಾವ ಹುತ್ತದಲ್ಲಿ ಯಾವುದುಂಟು, ಯಾವ ಗಿಡದಲ್ಲಿ ಯಾವ ಹೂ ಆಗ್ತದೆ ಅದಕ್ಕೆ ಬಿಟ್ಟರೆ ನಮ್ಮ ಎಣಿಕೆ ಹಾಗೆ ಯಾವುದೂ ಆಗುವುದಿಲ್ಲ. ಏನು ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ವಾ? ಇಷ್ಟೆಲ್ಲ ಆಗ್ತಾ ಉಂಟು, ಕಾಣ್ತಾ ಇದ್ದಾರೆ ಅವರು. ಇವರಂತಹ ಒಬ್ಬ ರಾಜಕಾರಣಿ ಮತ್ತೊಬ್ಬ ಸಿಕ್ಕಬಹುದಾ? ಕಲ್ಲಿನಲ್ಲಾದರೂ ಕೃಷಿ ಮಾಡುವವರು ನಮ್ಮಪ್ಪ ಅಂಥವ್ರು ಏನೋ ಒಂದು ಯೋಚನೆ ಮಾಡಿದ್ದಾರೆ. ಇನ್ನು ಯಾರಲ್ಲಿ ಅಂತರಂಗವನ್ನು ತೆರೆದಿರ್ತಾರೋ ಗೊತ್ತಿಲ್ಲ. ಬಹುಶಃ ಎದೆಗೆ ಮುಖ ಇಟ್ಟು ಮಾತಾಡುವವರು ಎಲ್ಲಿಯಾದರೂ ಬಂದರೆ, ಪ್ರಯತ್ನಿಸಿದರೆ, ಇರಲಿ, ಏನೇ ಇರಲಿ, ಎಲ್ಲಿಂದ ತೊಡಗಿದ್ದಾರೆ ಎಲ್ಲಿಗೆ ನಿಲ್ಲಿಸ್ತಾರೆ. ತೊಡಗಿದ ಅವರು ಉಂಟು, ನಿಲ್ಲಿಸುವುದಕ್ಕೆ ಮನಸ್ಸು ಮಾಡಿದ ಅವರೇ ಇದ್ದಾರೆ. ಹಾಗಾದರೆ ನಾನೇನು ಅದನ್ನಪ್ಪನಲ್ಲಿ ಹೇಳ್ತೇನೆ. ಜಿಯಾ ಲಕ್ಷವನ್ನಾದರೂ ಶಿಕ್ಷಿಸಬಲ್ಲ ದಕ್ಷಪ್ರಾಯನಾದಂಥ ಅತಿಕಾಯನಿಗೆ ಅಪ್ಪಣೆ ಕೊಡು. ದುರವೈಲ್ಯ ಕೊಟ್ಟೆ ಅಂತಾದ್ರೆ ನಾನೇನು ಮಾಡ್ತೇನೆ ಅಂತ ರಣಗಣದಲ್ಲಿ ತೋರಿಸ್ತೇನೆ. ಅತಿಕಾಯ, ನಿನ್ನ ಮಾತುಗಳನ್ನು ವಿರೋಧಿಸುವವನು ನಾನಲ್ಲ. ಆದರೆ ನನಗದು ಸ್ವೀಕಾರ್ಯ ಅಲ್ಲ ಎನ್ನುವ ಕಾರಣಕ್ಕಷ್ಟೇ ಬಿಡ್ತಾ ಇದ್ದೇನೆ. ಆದ್ದರಿಂದಲೇ ಹಿಂದೆ ಯಾರೆಲ್ಲ ನೀತಿಯನ್ನು ಹೇಳಿದ್ರು ಅವರನ್ನೂ ಮನಸ್ಸ ನಾನು ಗೌರವಿಸ್ತೇನೆ. ಆದ್ರೆ ಅವರ ಮಾತು ನನಗೆ ಪಥ್ಯವಾಗಲಿಲ್ಲ. ನಿನಗೊಂದು ವಿಷಯ ಹೇಳ್ತೇನೆ, ಅವರವರ ಬದುಕನ್ನು ಅವರವರೇ ಬದುಕಬೇಕು ಮಗನೇ. ಆದರೆ ಏನು ಋಣಭಾರಗಳುಂಟೋ ಅದನ್ನು ಸಮಯ ಸಮಯಕ್ಕೆ ಕಳಚಬೇಕು. ನೆಲದ ಋಣ ನಿನ್ನ ಮೇಲಿದೆ, ಪಿತೃ ಋಣ ನಿನ್ನ ಮೇಲಿದೆ, ಅದನ್ನು ಕಳಚಿಕೊ. ಮತ್ತೆ ನೀನೇನನ್ನು ಕಾಣಬೇಕು ಅದನ್ನು ಸಂಪಾದಿಸುವುದಕ್ಕೆ ನಿನಗೆ
ಪೂರ್ಣ ಸ್ವಾತಂತ್ರ್ಯ ಉಂಟು. ತೆರಳು ರಣಕ್ಷೇತ್ರಕ್ಕೆ. ಹೊರಟೆ ಅಪ್ಪ. ಇದು ರಣವೀಳ್ಯ. ಹೊರಟೆ. ಹಾಗಾದ್ರೆ ಹೋಗಬೇಕು. ಹೋಗುವ ನಾನು ಹೇಗೆ ಹೋಗಬೇಕು? ನಾನಿಲ್ಲಿಯಾದರೂ ಜೀವ ಬಿಟ್ರೆ ಮತ್ತೆ ನನ್ನ ಹೆಣವನ್ನು ಹೇಗೆ ಶೃಂಗಾರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಣ ಹೇಗಿರಬೇಕು ಅಂತ ನಾನು ಈಗಲೇ ಶೃಂಗಾರ ಮಾಡಿಕೊಳ್ಬೇಕು. ಹೇಗೆ? ತರಿಸಿ ತುಳಸಿಯ ದಂಡೆಗಳ ಕೊರಳುಳ್ ಅಂದು ತರಿಸಿ ತುಳಸಿಯ ದಂಡಗಳ ಕೊರಳೋಳಂತೋ ಊರ್ಧ್ವವರದಿ ಪುಂಡ್ರವ ಪಣೆಗೆ ರಚಿಸಿ ಊರ್ಧ್ವವರದಿ ಪುಂಡವ ಪಣೆಗೆ ರಚಿಸಿ ಸರಸನಿಯು ಮಾತೆಯಡಿಗೆರಗೆ ಸರಸನಿಯು ಮಾತೆಯಡಿಗೆರಗೆ ಮಣಿರಥವೇರಿ ಹೊರಟ ನದಿ ಗಾಯನಾಗವಗೆ ಹೊರಟ ನದಿ ಗಾಯನಾಗವಗೆ ತರಿಸಿ ತುಳಸಿಯ ದಂಡೆಗಳ ಕೊರಳುಡಾಂತೋ ಓಂ ನಮೋ ಭಗವತೆ ವಾಸುದೇವಾಯ. 12 ಅಕ್ಷರ ಉಂಟು ಇದರಲ್ಲಿ. ಹಾಗೆ 12 ನಾಮಗಳು ಶುದ್ಧ ವೈಷ್ಣವರಿಗೆ. ಹಣೆಯಲ್ಲಿ 1, ಕೊರಳಲ್ಲಿ 3, ಎದೆಯಲ್ಲಿ 3, ಹೊಟ್ಟೆಯಲ್ಲಿ 3, ಉಭಯ ಬಾಹುಗಳಲ್ಲಿ 1. ಹರಿಪ್ರೀತ್ಯರ್ಥವಾಗಿರುವಂತಹ 12 ನಾಮಗಳನ್ನು ಮೈಯಲ್ಲಿ ಮೂಡಿಸಿಕೊಂಡಿದ್ದೇನೆ. ಶಂಖ ಚಕ್ರಾದಿ ಚಿಹ್ನೆಗಳನ್ನು ಆಯಕಟ್ಟಿನ ಜಾಗದಲ್ಲಿ ಮುದ್ರಿಸಿಕೊಂಡಿದ್ದೇನೆ. ಎಳತಾದಂತಹ ತುಳಸಿಯನ್ನು ಕೊಯ್ದು ಅದರ ಚಿಗುರಿನಿಂದಲೇ ಬೇಕಾದಂತಹ ಒಂದು ಮಾಲೆಯನ್ನೂ ಮಾಡಿಕೊಂಡಿದ್ದೇನೆ. ತುಳಸಿಯ ದಂಡೆಯನ್ನು ಕೊರಳಲ್ಲಿ ಆಂತುಕೊಂಡಿದ್ದೇನೆ. ಅಮ್ಮನಾದಂತಹ ಧಾನ್ಯಮಾಲಿನಿ ದೇವಿಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ. ಯಾಕಂದರೆ ನಮ್ಮಮ್ಮನಿಗೆ ಎಲ್ಲ ಇದ್ದಾರೆ, ಆದರೆ ನನ್ನಷ್ಟು ಯಾರೂ ಹತ್ತಿರದವರಲ್ಲ. ಯಾಕಂದರೆ ನಮ್ಮ ಅಮ್ಮ ಈ ಊರಿನವರಲ್ಲ. ಅಪ್ಪ ದಿಗ್ವಿಜಯದ ಕಾಲದಲ್ಲಿ ತಂದದ್ದು ನಮ್ಮ ಅಮ್ಮನನ್ನು. ಹಾಗಾಗಿ ಹೆತ್ತ ಮಗನಾದ ನನ್ನಷ್ಟು ಪ್ರೀತಿ ಯಾರಲ್ಲಿ ಅವರು ಕಾಣುವುದಿಲ್ಲ. ನಾನಂದರೆ ಅವರಿಗೆ ಜೀವ. ಹೋದ ನಾನು ಮತ್ತೆ ಹೆಣವಾಗಿ ಬಂದರೆ ಅಮ್ಮನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಸಮಾಧಾನ ಮಾಡಲಿಕ್ಕೆ ಅಪ್ಪನೇ ಹೋಗಬೇಕು, ಬಿಟ್ಟರೆ ಬೇರೆ ಯಾರಿಂದಲೂ ಸಮಾಧಾನ ಆಗಲಿಕ್ಕಿಲ್ಲ. ಆದರೂ ಜೀವಂತ ಇರುವಾಗ ನಾನೆಲ್ಲಿಯಾದರೂ ಹೇಳದೆ ಹೋದರೆ ಆ ದೇಹ ಆ ಮನಸ್ಸು ಬಹಳಷ್ಟು ನೊಂದೀತು. ಹಾಗಾಗಿ ಅಮ್ಮನ ಆಶೀರ್ವಾದವನ್ನು ಪಡೆದು ರಥವನ್ನು ಏರಿದಿತ್ತಿದ್ದೇನೆ. ಮುಂದುವರಿಯುತ್ತಾ ಇದ್ದಂತೆ ಬಹಳ ಸಂಖ್ಯೆಯಲ್ಲಿ ಸಮುದ್ರದ ತೆರೆಗಳ ಹಾಗೆ ಅಪ್ಪಳಿಸ್ತಾ ಇದೆ ನನ್ನ ಮೇಲಿನ ವ್ಯಾಮೋಹದಿಂದ. ಆದರೆ ಇವರೆಲ್ಲ ನನ್ನನ್ನು ಹಿಂಬಾಲಿಸ್ತಾರೆ. ಲಂಕೆಯನ್ನು ಪ್ರತಿನಿಧೀಕರಿಸಬಹುದಾದಂಥ ಒಬ್ಬ ನಾಯಕ ರಾಮನಲ್ಲಿ ಸಮರವನ್ನು ಕೈಗೊಂಡು ಹೊರಟಿದ್ದಾರೆ ಎನ್ನುವುದು ಮಾತ್ರ ಅವರಿಗೆ ಗೊತ್ತಿದೆ. ಈ ಸಂಗ್ರಾಮದಲ್ಲಿ ನನ್ನ ಅಂತರಾರ್ಥ ಏನು ಎನ್ನುವುದು ಅವರಿಗೆ ಅರ್ಥ ಆಗಬೇಕು ಅಂತ ಇದ್ದರೆ ನಾನು ಮನಸ್ಸು ಬಿಚ್ಚಿ ಮಾತಾಡಬೇಕಲ್ಲ. ನನ್ನ ಜೊತೆಯಾಗಿ ಬರಬೇಕಾದವರು ಯಾರು? ಬನ್ನಿರೇ ಸಂಸಾರ ಶರದಿಯನು ದಾಟುವರು, ಬನ್ನಿ
ಬಲ್ಲಿರೈ ಮೋಕ್ಷಕಾಂಕ್ಷಿಗಳು ಬಲ್ಲಿರೈ ಸಂಸಾರ ಶರದಿಯನ್ನು ದಾಟುವರು ಬಲ್ಲಿರೈ ಮೋಕ್ಷಕಾಂಕ್ಷಿಗಳು ಬಲ್ಲಿರೈ ಬಗಳ ಪದವಿಯನ್ನು ಬಯಸುವ ಸುಭಟ ಬಲ್ಲಿರೈ ಬಗಳ ಪದವಿಯನ್ನು ಬಯಸುವ ಸುಭಟ ಎಲ್ಲೊಡನೆ ನೀವೆನುತ ಕರೆದ ಸುಭಟರೆಲ್ಲೊಡನೆ ನೀವೆನುತ ಕರೆದ ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು ಆ ಓ ಲಂಕಾನಿವಾಸಿಗಳೇ, ನನ್ನ ಮೇಲಿನ ಪ್ರೀತಿಯಿಂದ, ವ್ಯಾಮೋಹದಿಂದ, ಭಕ್ತಿಯಿಂದ ನೀವೆಲ್ಲ ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಿ. ಆದರೆ ಯಥಾರ್ಥವನ್ನು ತಿಳಿದು ಬರುವವರು ಮಾತ್ರ ನನಗೆ ಬೇಕಾಗಿರುವುದು. ಜೀವನ ಎನ್ನುವುದು ಹರಿಯುವ ನೀರಿನಂತೆ, ಹಾಗಾಗಿ ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಜೀವನ ಸಾಗರ ಬದುಕಿನ ಓಲಾಟದಲ್ಲಿ ತೇಲಾಟದಲ್ಲಿ ಕಳೆಯುತ್ತಾ ಹೋಗುತ್ತದೆ. ಸಮುದ್ರದಲ್ಲಿ ಈಜುವುದಕ್ಕೆ ತೊಡಗಿದವನು ದಡವನ್ನು ಸೇರುವುದಕ್ಕೆ ಬಹಳಷ್ಟು ಕಷ್ಟಪಡ್ತಾನೆ, ಪ್ರಯತ್ನ ಪಡ್ತಾನೆ. ಬದುಕಿನಲ್ಲಿಯೂ ಹಾಗೆ ಒಂದು ಹಂತವನ್ನು ಮುಟ್ಟುವುದಕ್ಕೆ ನಾವು ತೊಳಲುತ್ತಾ ಇರ್ತೇವೆ, ಬಹಳಷ್ಟು ನೆವೆಯುತ್ತಾ ಇರ್ತೇವೆ. ಅಲ್ಲಿ ರೋಗ ಬರಬಹುದು, ರುಜಿನ ಬರಬಹುದು, ಕಟ್ಟ ಕೋಟಲೆಗಳು ಬರಬಹುದು, ವೈರಗಳು ಕಾಣಬಹುದು, ಜೀವನದಲ್ಲಿ ರಾಗಾದಿದ್ವೇಷಗಳು ಉಂಟಾಗಬಹುದು. ಇದರಿಂದೆಲ್ಲ ಬಿಡುಗಡೆಯನ್ನು ಹೊಂದುವುದಕ್ಕೆ ಬದುಕಿನಲ್ಲಿ ಪ್ರತಿಯೊಬ್ಬನು ಆಗಾಗ ಚಿಂತಿಸ್ತಾ ಇರ್ತಾನೆ. ಅಂತಹ ಚಿಂತನೆಗೆ ದೈವ ಸುಮುಖವಾಗಬೇಕು ಅಂತಾದರೆ ಅದರ ಕಾರುಣ್ಯ ಎನ್ನುವುದು ನಮ್ಮ ಮೇಲೆ ಬೀಳಬೇಕು. ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ, ಹೋಮ ಹವನಾದಿಗಳನ್ನು ನಡೆಸುವುದರ ಮೂಲಕವಾಗಿ, ಭಗವಂತನ ತಪಸ್ಸಿನ ಮೂಲಕವಾಗಿ, ದೇವರನ್ನು ಒಲಿಸಿಕೊಂಡು ಬೇಕಾದದ್ದನ್ನು ಪಡೆಯುವುದರ ಮೂಲಕವಾಗಿ ಕೆಲವೆಲ್ಲ ಜೀವನದ ಅಮೂಲ್ಯವಾದ ಘಟ್ಟಗಳನ್ನು ನಾವು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಅಂಥದ್ದನ್ನು ಬಹಳ ಮಾಡಿದವರಲ್ಲ ನಾವು. ಅಷ್ಟೋ ಇಷ್ಟೋ ನಮ್ಮನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ವರವನ್ನು ಪಡೆದಿದ್ದೇವೆ ಬಿಟ್ಟರೆ ಭಗವದ್ ಆರಾಧನೆ ಎನ್ನುವುದು ನಿತ್ಯವಾದಂತಹ ನಮ್ಮ ಕಾಯಕವಲ್ಲ, ಕೈಂಕರ್ಯವಲ್ಲ. ನಾವು ನಮ್ಮ ಬದುಕಿಗೆ ಏನು ಬೇಕು ಅದನ್ನು ಮಾತ್ರ ಸಾಧಿಸ್ತಾ ಹೋಗ್ತಾ ಇದ್ದೇವೆ. ಒಂದು ಮುಖದಿಂದ ದೈವವನ್ನು ಆರಾಧಿಸುವಂತಹ ನಮ್ಮ ಅಪ್ಪನಾದರೂ ಮತ್ತೊಂದು ಮುಖದಿಂದ ಬಂದಿರುವಂತಹ ದೈವವನ್ನು ವಿರೋಧಿಸಿ ತನ್ನತನವನ್ನು ಛಲವಾಗಿ ತೋರಿಸುವುದಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರದ್ದಾದಂತಹ ಯೋಜನೆಗಳ ಅಡಿಯಲ್ಲಿ ನಮ್ಮ ಆಶಯವನ್ನು ಬಿತ್ತರಿಸಿಕೊಳ್ಳುವುದಕ್ಕೆ, ಆಶಯ ಏನುಂಟು ಕೇಳಿದರೆ ಮುಕ್ತಿದಾಯಕನಾದಂತಹ ಶ್ರೀರಾಮಚಂದ್ರ ಬಂದಿದ್ದಾನೆ. ಅವನಲ್ಲಿ ಹೋರಾಡುವುದರ ಮೂಲಕವಾಗಿ ನಮ್ಮ ಈ ಜೀವವನ್ನು ಕಳೆದು ಇಲ್ಲಿರುವಂತಹ ಜೀವ ಎನ್ನುವ ಪದಪುಷ್ಪವನ್ನು ಅವನಲ್ಲಿ ಐಕ್ಯ ಮಾಡುವುದಕ್ಕೆ ನಮಗೆ ಸರಿಯಾದಂತಹ ಒಂದು ದಾರಿ. ಬಹಳ ಪದವಿಯನ್ನು ಆಶಿಸುವವರು, ಮೋಕ್ಷಾಕಾಂಕ್ಷಿಗಳಾಗುವವರು, ರೋಗ ರುಜಿನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಬಯಸುವವರು, ಬದುಕಿನಲ್ಲಿ ಇನ್ನು ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಟ್ಟಕ್ಕೆ ಮುಟ್ಟಿದವರು ಎಲ್ಲರೂ ಬನ್ನಿ. ಎಲ್ಲರಿಗೂ ಮೋಕ್ಷ ಸಿಗ್ತದೆ, ಎಲ್ಲರಿಗೂ ರಾಮ ಬೇಕಾದದ್ದನ್ನು ಒದಗಿಸಿಕೊಡ್ತಾನೆ. ಈ ಯುದ್ಧ ಎನ್ನುವುದು ನಮಗೆ ಬೇಕಾದಂತಹ ಒಂದೊಂದು ಲೋಕವನ್ನು ಹೊಂದುವುದಕ್ಕೆ ಸೋಪಾನವಾಗಿದೆ, ಸಿದ್ಧ ಸಾಧ್ಯವಾಗಿದೆ. ರಾಮನ ಕಾಳಗ ಎನ್ನುವುದು ನಮಗೊಂದು ಮುಮುಕ್ಷುತ್ವವನ್ನು, ಮೋಕ್ಷವನ್ನು ಕೊಡುವ, ಮತ್ತೊಮ್ಮೆ ಹುಟ್ಟಿಲ್ಲದೆ ಸಾಯುವಂತಹ ಬದುಕನ್ನು ಕೊಡಬಹುದಾದದ್ದು. ಪ್ರತಿಯೊಬ್ಬರು ಮುಖ ನೋಡ್ತಾ ಇದ್ದಾರಲ್ಲ, ಯಾಕೆ? ಬಹುಶಃ ಅವರ ಅಂತರಂಗದಲ್ಲಿ ಅನುಮಾನ ಇರಬೇಕು. ರಾಮ ಅಂದ್ರೆ ಯಾರು? ನಾವು ರಾಮನ ಭಕ್ತರಲ್ವಲ್ಲ. ನಾವು ಭಕ್ತಿಯಿಂದ ಸಂಕೀರ್ತಿಸುವುದಕ್ಕೆ ಬೇರೆ ಬೇರೆ ಮುಖದಿಂದ ಬೇರೆ ಬೇರೆ ದೈವಗಳನ್ನು ಕಂಡಿದ್ದೇವಲ್ಲ. ಅದಕ್ಕೆ ಉತ್ತರ ಉಂಟು. ಈಶ್ವರನೇ ಅಂತ ನೀವು ತಿಳಿತೀರಾ? ಈಶನಾಗುವಡೆ ಕಮಲಾಸನನ ಪದವಾಗ ಈಶನಾಗುವಡೆ ಕಮಲಾಸನನ
ಶಿವ ಸಾನ್ನಿಧ್ಯವನ್ನು ಹೊಂದುತ್ತೇವೆ ಅಂತ ಯೋಚನೆ ಮಾಡಿದ್ದೇವೆ. ಈ ರಾಮ ಅದನ್ನು ಕೊಡುವುದಕ್ಕೆ ಸಮರ್ಥನೆ. ಪಾರ್ವತಿಯ ಭಕ್ತರಾಗಿ ಆ ಲೋಕವನ್ನು ಸೇರುವುದಕ್ಕೆ ನಾವು ಇಚ್ಛಿಸಿದ್ದೇವೆ. ರಾಮ ಅದನ್ನು ಕೊಟ್ಟಾನೆ. ಬ್ರಹ್ಮನ ಭಕ್ತರಿರಬಹುದು, ಗಣಪತಿಯ ಭಕ್ತರಿರಬಹುದು, ಷಣ್ಮುಖನ ಭಕ್ತರಿರಬಹುದು, ಬೇರೆ ಬೇರೆ ಮುಖಗಳಿಂದ, ಬೇರೆ ಬೇರೆ ವಿಧಿವಿಧಾನಗಳಿಂದ ಬೇರೆ ಬೇರೆ ದೈವವನ್ನು ಆರಾಧಿಸುವಂತಹ ಭಕ್ತರಿಗೆ ರಾಮ ಕೊಡುವುದಕ್ಕೆ ಹೇಗೆ ಸಾಧ್ಯ ಎನ್ನುವುದು ಅಂತರಂಗದಲ್ಲಿ ಮೂಡಿದಂತಹ ಒಂದು ಸಂಶಯ. ಯಾರಲ್ಲಿ ಸಂಶಯ ಮೂಡುತ್ತದೋ ಆ ಭೂತ ಪಕ್ಕ ಅವರನ್ನು ಬೇರೆ ಪ್ರಪಂಚಕ್ಕೆ ಕೊಂಡೋಗುವುದಿಲ್ಲ, ಹೋಗಲಿಕ್ಕೆ ಪ್ರಯತ್ನಿಸಿದರೂ ಬಿಡುವುದಿಲ್ಲ. ಹಾಗಾದರೆ ನಾವು ತಿಳಿಯ ಹೇಳಬೇಕಾದದ್ದೊಂದೇ, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ದೇವ ನಮಸ್ಕಾರಾಯ ಕೇಶವಂ ಪ್ರತಿಗಚ್ಚತಿ. ಯಾವ ದೇವರಿಗೆ ನೀವು ನಮಸ್ಕಾರ ಮಾಡಿ ಕಡೆಗೆ ಸಲ್ಲುವುದು ಕೇಶವನಿಗೆ. ಹೇಗೆ ಕೇಳಿದರೆ, ಆಕಾಶದಿಂದ ಹನಿ ನೀರಾಗಿ ಬಿದ್ದಿರುವಂತಹ ಒಂದು ಮಳೆಯ ಹನಿ ಸಮುದ್ರ ಗರ್ಭವನ್ನು ಸೇರಿ ಮತ್ತೆ ಆವಿಯಾಗಿ ಮತ್ತೆ ಮೋಡವಾಗಿ ಮತ್ತೆ ಮಳೆಯಾಗಿ ಬೀಳುವ ಹಾಗೆ ಚಕ್ರಾಕಾರವಾಗಿ ಸುತ್ತಬಹುದಾದಂತಹ ವಿಷಯ ವರ್ತುಲ ಕಟ್ಟ ಕಡೆಗೆ ಹೋಗಿ ಸೇರುವಂಥದ್ದು ನಾರಾಯಣನಲ್ಲಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದು ಸಾರೆ ಕೃಪಯಾ ಪಾರೇ ಪಾಹಿ ಮುರಾರೆ. ಎಲ್ಲ ದೇವರು ನಾರಾಯಣ. ಈ ಪ್ರಪಂಚವೇ ಪ್ರಳಯವಾದ ಹೊತ್ತಿನಲ್ಲಿ ವಟಪತ್ರದ ಮೇಲೆ ಕಾಲಬೆರಳನ್ನು ಬಾಯಿಯಲ್ಲಿರಿಸಿ ಯೋಗನಿದ್ರೆಯಲ್ಲಿದ್ದನಂತೆ. ಆ ಭಗವಂತನ ಕಿಲ್ಬಿಷದಿಂದ ಹುಟ್ಟಿರುವಂತಹ ಮಧುಕೈಟವರು ಈ ಲೋಕದಲ್ಲಿ ಮೇಧಿನಿ ಎನ್ನುವುದು ನಿರ್ಮಾಣವಾಗುವುದಕ್ಕೆ ಸಿದ್ಧ ಸಾಧ್ಯರಾದರಂತೆ. ಹಾಗಾದರೆ ಪ್ರಪಂಚದ ವ್ಯಾಪಾರವನ್ನು ನಡೆಸುವಲ್ಲಿ ಬ್ರಹ್ಮನ ಸೃಷ್ಟಿಕರ್ತ ಯಾರು, ಈಶ್ವರನನ್ನು ಯಾರು ಮಾಡಿದ? ಅದು ನಾರಾಯಣನೇ ಮಾಡಿದ. ಅಂತಹ ಲೋಕದ ಕರ್ತೃವಾದ, ಲೋಕದ ಅಯ್ಯನಾದ, ಲೋಕದ ಪರಾತ್ಪರನಾದ, ಲೋಕದ ಮೂಲ ವಸ್ತುವಾದಂತಹ ನಾರಾಯಣನೇ ಭಿನ್ನ ಭಿನ್ನವಾದಂತಹ ಮುಖದಿಂದ ಭಕ್ತರಿಂದ ಪೂಜೆಯನ್ನು ಕೈಗೊಳ್ಳುತ್ತಾ ಇರುವುದು ಮೂಲತಃ ನಾರಾಯಣನೇ. ವೃಹಂಗ ವಾಹನಂ ಚೈವ ತ್ರಿಕಚಾರಸವೈಪುರಿ ಪಾಶಾಲ ವಿನಕ ಪಬ್ರಕೇಶೋ ಪಾಯಿಮಾಂ. ಈ ಒಂದು ಸೂತ್ರ ಈ ಮೂರು ಮೂರ್ತಿಗಳನ್ನು ಪ್ರತಿನಿಧೀಕರಿಸ್ತದೆ. ಬೃಹಂಗ ವಾಹನಂ ಚೈವ, ಹಂಸವಾಹನ, ಗರುಡ ವಾಹನ, ಹೌದಲ್ಲ, ವೃಷಭ ವಾಹನ, ಅಂತಹ ವಾಹನಗಳನ್ನು ಧರಿಸಿದವ. ಪಾಶಾಲ, ಪಾರ್ವತೀ ರಮಣ, ಶಾರದಾ ರಮಣ, ಲಕ್ಷ್ಮೀ ರಮಣ, ವಿನಕ, ವಿನಾಯಕನಪ್ಪ, ನಾರದನಪ್ಪ, ಕಾಮಚಕ್ರೇಶ್ವರನಪ್ಪ. ಈ ಮೂರು ಮೂರ್ತಿಗಳನ್ನು ಪ್ರತಿನಿಧೀಕರಿಸತಕ್ಕ ರಸವೈಪುರಿ, ರಜತಾದ್ರಿವಾಸ, ಸತ್ಯಲೋಕೇಶ, ವೈಕುಂಠವಾಸ. ಈ ಒಂದೊಂದು ಪದಪುಂಜಗಳಲ್ಲಿಯೂ ಮೂರು ಮೂರ್ತಿಗಳನ್ನು ಪ್ರತಿನಿಧೀಕರಿಸಿದಂತಹ ಒಂದು ಸೂತ್ರವಾಕ್ಯ ಇದು. ವೃಹಂಗ ವಾಹನಂ ಚೈವ ರಸವೈಪುರಿ ಪಾಶಾಲ ವಿನಕ ಪಬ್ರಕೇಶೋ ಪಾಹಿಮಂ. ಇದೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ತಿಳಿಯುತ್ತೇನೆ. ನೀವು ಏನನ್ನು ಬಯಸ್ತೀರೋ ಅಂಥವರ ಅಂತರಂಗದ ಬಗೆ ಭಾಗ್ಯವನ್ನು ಕರುಣಿಸುವ ಭಗವಂತ ರಾಮ ನಾರಾಯಣ ಮೂಲವಸ್ತು ಪರಾತ್ಪರನಿದ್ದಾನೆ. ಎಲ್ಲರಿಗೂ ಅರ್ಥ ಆಯ್ತು ನೋಡಿ. ಬಳಿಕ ತತ್ವಗಳ ತಿಳಿದು ಪ್ರತಿಯೊಬ್ಬರೂ ಅರ್ಥ ಮಾಡಿ ಕೆಲವರು ಹೋಗಿದ್ದಾರೆ, ಕೆಲವರು ಸೇರಿದ್ದಾರೆ. ಮೊದಲಿದ್ದದಕ್ಕಿಂತ ಕಡಿಮೆ ಆಗಲಿಲ್ಲಲ್ಲ, ಹೆಚ್ಚಾಗಿ. ಹಾಗಿದ್ರೆ ಹೋಗೋಣ ಹೋಗೋಣ ಹೋಗೋಣ. ಬೆಟ್ಟವೇ ಕರೆತವುದಿರುತ್ತಲೀ ಅಪ್ಪಟ್ಟುದ ಕವಿ ಬಲವನೈದೆ ಬಗಪಟು ಭಟರೋ ದಿಟ್ಟಿಸಿ ಮನದೊಳು ಬೆರಗಂಬಟ್ಟು ವಿಭೀಷಣನುಳಿಲ್ದ ಅವನಿ ಬದಿಲಕೋ ನೆಮ್ಮದಿಯ ನಿದ್ರೆ ಎನ್ನುವುದು ಕೇವಲ ತುಸು ಹೊತ್ತಷ್ಟೇ. ನಿನ್ನೆಯ ದಿನದವರೆಗೆ ನಾವು ವಿಜಯವನ್ನು ಸಾಧಿಸುತ್ತೇವೆ, ಇಂದೂ ಸಹ ವಿಜಯವನ್ನು ಸಾಧಿಸುವವರಿದ್ದೇವೆ ಎನ್ನುವ
ನಂಬಿಕೆಯಲ್ಲಿ ಮುಂಜಾನೆ ಎದ್ದು ಎಲ್ಲವನ್ನೂ ಮುಗಿಸಿ ಮತ್ತೆ ಯಾರು ಬರಬಹುದು ರಾವಣೇಶ್ವರನ ಕಡೆಯಿಂದ ಎಂದು ನಿರೀಕ್ಷೆ. ಯಾಕೆ ಈ ನಿರೀಕ್ಷೆ? ದಿನವೂ ಹೊಸ ಹೊಸ ರೂಪಿಗಳನ್ನು ನಾವು ಕಂಡವರು, ಕೆಡಹಿದವರು. ಹಾಗಿದ್ದರೆ ರಾವಣನ ಬತ್ತಳಿಕೆಯಲ್ಲಿ, ರಾವಣನ ಆ ಒಂದು ಸಂಗ್ರಹದಲ್ಲಿ ಎಲ್ಲ ಥರದ ವೇಷದವರು ಇದ್ದಾರೆ, ಎಲ್ಲ ರೂಪಿಗಳು ಇದ್ದಾರೆ ಎನ್ನುವುದು ಸತ್ಯವಾದರೆ ಈ ದಿನದ ನಿರೀಕ್ಷೆ ಯಾರು ಎಂದು ನಿರೀಕ್ಷಿಸುತ್ತಿರುವಾಗಲೇ ಅದೇನು ಬರುತ್ತಿರುವುದು? ಸಾಗರವೇ ಎದ್ದು ಬಂದ ಹಾಗೆ ಎಲ್ಲ ಧೂಳುಗಳೆಲ್ಲವೂ ಮೇಲ್ಮಟ್ಟಕ್ಕೆ ಆಕಾಶಕ್ಕೆ ಹರಿದ ಹಾಗೆ ಅಲ್ಲ, ಬೆಟ್ಟವೇ ಹರಿದು ಬರುತ್ತಿದೆಯೋ ಎನ್ನುವ ರೀತಿಯಲ್ಲಿ, ಭಾಸವಾಗುವ ರೀತಿಯಲ್ಲಿ ಬೃಹದ್ದಾದ ಆಕಾರವೊಂದು ರಣಾಂಗಣವನ್ನು ಪ್ರವೇಶಿಸುತ್ತಾ ಇದೆ. ಹಾಗಿದ್ದರೆ ನಾನು ಆಗಲೇ ಹೇಳಿದ ಹಾಗೆ ಈ ತರಹ ಈವರೆಗೆ ನೋಡಿರದ ಇಂತಹದ್ದೂ ಒಂದು ರಾವಣನ ಬತ್ತಳಿಕೆಯಲ್ಲಿ ಇದೆ ಎನ್ನುವಷ್ಟರ ಮಟ್ಟಿಗೆ ವಿಚಿತ್ರ ಆಕಾರದ ಯಾವುದೋ ಒಂದು ಬರ್ತಾ ಇದೆ. ಹಾಗಿದ್ದರೆ ಯಾರೋ ಒಬ್ಬರು ರಣೋತ್ಸಾಹಿಯಾಗಿ ಅವನನ್ನು ಹಿಂಬಾಲಿಸಿಕೊಂಡು ಸಾವಿರ ಗಟ್ಟಲೆಯಲ್ಲಿ ಎದುರಾಳಿಗಳು ಬರ್ತಾ ಇದ್ದಾರೆ ಎಂದಾದರೆ ಯಾರಿರಬಹುದು ಎನ್ನುವ ತರ್ಕ. ಯಾಕೆ ತನ್ನಲ್ಲಿನ ತರ್ಕ? ಇದ್ದಾನಲ್ಲವೇ ವಿಭೀಷಣ. ಬೇಳಯ್ಯ ವಿಭೀಷಣಾಂಕ ನೀನು ಈತನರು ಬೇಳಯ್ಯ ವಿಭೀಷಣಾಂಕ ನೀನು ಭೂತಾಳದೋಳಿವನ ಪೋಲ್ವರನ್ನು ಕಾಣೆ ನಾನು ಈ ತೆರದ ರಕ್ಕಸರು ನಿಮ್ಮ ಬಲದೊಳನಿ ಬರೆನ್ನು ಸೀತಾರಮಣ ಕೇಳಲಾಗ ಬೇಳ್ದನಾದ ನಂದು ಈತನಾರು ಬೇಳಯ್ಯ ವಿಭೀಷಣಾಂಕ ನೀನು ಶರಣ ವಿಭೀಷಣ. ರಾಮಚಂದ್ರ, ನೋಡಿದೆಯಲ್ಲವೇ ರಣಭೂಮಿಯ ಆ ಒಂದು ದೃಶ್ಯಾವಳಿಯನ್ನು? ಇವತ್ತಿನ ದಿನ ಯಾರು ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದರೆ ಆ ನಿರೀಕ್ಷೆಯೇ ಮೇರೆ ಮೀರಿದ ಹಾಗೆ ಬಹಳ ಬೃಹದಾಕಾರದ ವ್ಯಕ್ತಿಯೊಂದು ಅವನನ್ನು ಹಿಂಬಾಲಿಸಿಕೊಂಡು ಸಾವಿರ ಮಂದಿ ಅವರು ಹಿಂಬಾಲಿಸಿ ಬರ್ತಾ ಇದ್ದಾರೋ ಅಥವಾ ಅವನ ಕಾಲಡಿಗೆಯೇ ಕಾಲ್ತೊಳಿತಕ್ಕೆ ಒಳಗಾಗುತ್ತಾ ಇದ್ದಾರೆಯೋ ಎನ್ನುವ ತೆರದಿ ಬಹಳವಾದಂತಹ ವಿಚಿತ್ರವಾದ, ಈವರೆಗೆ ನಾವು ಕಾಣದೇ ಇರುವಂತಹ ಆಕಾರವೊಂದು ಬೆಟ್ಟವೇ ಮೈ ತಳೆದು ಬಂದ ಹಾಗೆ ಬರ್ತಾ ಇದೆಯಲ್ಲವೇ? ಹೌದು. ಹಾಗಿದ್ದರೆ ಇಂತಹ ಒಂದು ಆಕಾರದ ರಾಕ್ಷಸರೂ ನಿಮ್ಮ ಬಳಿಯಲ್ಲಿದ್ದಾರೆಯೇ? ಇದ್ದಾರೆ ಎಂದಾದರೆ ಅದು ಯಾರು? ಯಾರು ಬರುತ್ತಿರುವವ? ರಾವಣನಿಗೆ ಸಂಬಂಧಿಯು ಅಥವಾ ರಾವಣನೇನಾದರೂ ನಮ್ಮ ದಾಳಿಯನ್ನು ಎದುರಿಸಲು ಸುಗ ಎಲ್ಲಿಂದಾದರೂ ಬರಮಾಡಿಕೊಂಡಿರಬಹುದೇ? ಯಾಕೆಂದರೆ ರಾವಣನ ಪಾಳಯಕ್ಕೆ ಇದುವರೆಗೆ ಸೋಲಾಗಿದೆ. ಎಲ್ಲಿಂದಲೋ ಬಂದವರು ನಾವು ಬಂದು ರಾವಣನ ಲಂಕೆಯಲ್ಲೇ ಅವನನ್ನು ಸೋಲಿಸ್ತಾ ಇದ್ದೇವೆ. ಇದುವರೆಗೆ ಕಂಡರಿಯದ
ಸೋಲನ್ನು ರಾವಣ ಕಾಣುತ್ತಾ ಇದ್ದಾನೆ. ಹ. ಯಾಕೆ? ಅವನ ಮೃತ್ಯುವನ್ನು ಅವನೇ ಆಹ್ವಾನಿಸಿದ ಹಾಗೆ ಹ. ಎಲ್ಲಿಯೋ ಇದ್ದವ ನಮ್ಮನ್ನು ಮುಟ್ಟಿ ಎಬ್ಬಿಸಿದ್ದಾನೆ. ಹ. ನಮ್ಮ ಸೀತೆಯನ್ನು ಕದ್ದುಕೊಂಡು ಬಂದು ಇಲ್ಲಿರಿಸಿದ್ದಾನೆ. ಹೌದು. ಹಾಗಿದ್ದರೆ ಅಂತಹ ಕಳ್ಳ ರಾವಣ ಹ. ನಮ್ಮನ್ನು ಬೆಳೆದೆಬ್ಬಿಸಿದ ಹಾಗೆ ಎಬ್ಬಿಸಿರುವಾಗ ಹ. ಬಂದ ನಾವು ಅವನಿಗೆ ಆಗಂತುಕರಾಗಿ ಅಲ್ಲ, ಹ, ಹ. ಅವನಿಗೆ ಆಘಾತಕಾರಿಯಾಗಿ ಬಂದಿದ್ದೇವೆ. ಹಾಗಿದ್ದರೆ ಇಂತಹ ಆಘಾತವನ್ನು ಬರಮಾಡಿಸಿಕೊಂಡಂತಹ ರಾವಣ ಹ. ನನ್ನ ಪಾಳಯಕ್ಕೆ ಇನ್ನೊಬ್ಬರು ಯಾರಾದರೂ ಇಂತಹ ವ್ಯಕ್ತಿ ಬೇಕೆಂದು ಹ. ಎಲ್ಲಿಂದಾದರೂ ಬರಮಾಡಿಸಿಕೊಂಡಿರಬಹುದೇ? ಯಾಕೆಂದರೆ ಅವನು ನಿರೀಕ್ಷಿಸ ಸೋಲನ್ನು ಅವ ಅನುಭವಿಸಿದ್ದಾನೆ ಇದುವರೆಗೆ. ನೆರೆಯ ರಾಷ್ಟ್ರದಿಂದ ಬಂದಿದ್ದಾರೆ ಅಂತ. ಎಲ್ಲಿಂದಾದರೂ ಹೊರದೇಶದಿಂದ. ಹಾ, ಹಾ. ಯಾಕೆಂದರೆ ಅವ ಬರಮಾಡಿಸಿಕೊಂಡದ್ದು. ಹೌದು. ಬರಮಾಡಿಸಿಕೊಂಡು ಬಡಿಸೆಬ್ಬಿಸಿದ ಹಾಗಾಯಿತು. ನನ್ನ ಕಲ್ಪನೆ ಹಾಗೆ ಉಂಟು. ಕೋಲನ್ನು ಕೊಟ್ಟು ಪೆಟ್ಟು ತಿಂತಾ ಇದ್ದಾನೆ. ಹಾ. ಇಂತಹ ಪೆಟ್ಟು ತಿನ್ನುವವನಿಗೆ ಒಂದು ಯಾವುದಾದರೂ ಸಹಾಯಕ್ಕೆ ಹಾ. ಈ ರೀತಿಯಾದಂತಹ ಒಂದು ರಾಕ್ಷಸ ಬಂದಿರಬಹುದೇ? ಹಾ. ಅವನಿಗೆ ಸಂಬಂಧಿಯು ಯಾರು ಯಾರು ಎನ್ನುವಂತಹ ಕುತೂಹಲ. ಯಾರಯ್ಯ ಇವ, ಯಾರಯ್ಯ? ಜಿಯಾ ಲಾಲಿಸಬೇಕು. ಜಿಯ ಲಾಲಿಸೋ ವೀರ ಅತಿಕಾಯನೆಂಬಾತ ಹೌದಯ್ಯ. ಈತ ಕಾಣೈ ಜಿಯ ಲಾಲಿಸೋ ವೀರನತಿ ಕಾಯನೆಂಬಾತ ಈತ ಈತ ಕಾಣೈ ದೈತ್ಯರಾಯ ರಾವಣನ ಎರಡನೆಯ ಕುಮಾರಕ ಈತ ಕಾಣೈ ವಾಯುಜಾತನ ನಂದು ಕಟ್ಟಿದಾತನ ತಮ್ಮ ಈತ ಕಾಣೈ ಕೂಡನಾಯಿ ಎಂದೆನ ಬೇಡ ಭಕ್ತರೋಳ್ವೆಗಳ ಕೂಡನಾಯಿ ಎಂದೆನ ಬೇಡ ಭಕ್ತರೋಳ್ವೆಗಳ ಈತ ಕಾಣೈ ಲಾಲಿಸು ವೀರನತಿ ಕಾಯನೆಂಬಾತ ಆ ದೇವ, ವಿಭೀಷಣ, ನೀನು ನರನಾಟಕವಾಡುತ್ತಾ ಇದ್ದೀಯೆಂಬುದು ಸ್ಪಷ್ಟವಾಗುತ್ತಾ ಉಂಟು. ಯಾಕೋ? ಕಪಿಗಳೇನೋ ಇದನ್ನು ನಂಬಬಹುದು. ಹ. ಆದರೆ ನೀನು ಯಾರು, ನಿನ್ನ ಪರಾಕ್ರಮ ಏನು, ಹ. ನಿನ್ನ ಕಾರಣಿಕ ಏನು, ಹ. ಎಲ್ಲವನ್ನೂ ನಾನು ಅರಿತವನೇ. ಹ. ನೀನು ಸಾಮಾನ್ಯ ಮಾನವನಾಗಿದ್ದರೆ ಹ. ದೇವತೆಗಳೇ ಅಂಜುವಂತಹ ವಾಲಿಯನ್ನು ಹ. ನಿಗ್ರಹಿಸಿ ಅವನಿಗೆ ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ಹ. ಹಾಗೇ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ನಿನ್ನ ವಿಷಯದಲ್ಲಿ ಒಂದಾದರಂತೆ ಪರಸ್ಪರ ವೈರಿಗಳು ಕೂಡ ಒಂದಾಗಿ ನಿನ್ನನ್ನು ವಿಶ್ವಾಮಿತ್ರರಲ್ಲಿಗೆ ವಿದ್ಯಾಭ್ಯಾಸವನ್ನು ಕಳುಹಿಸಲಿಕ್ಕೆ ವಸಿಷ್ಠರೇ ಒಪ್ಪಿಸಿದರಂತೆ. ಆ ದಿವಸದ ಮಾತದು. ಅಂತಹ ಪವಾಡವನ್ನು ನಿನ್ನ ಮುಖಾಂತರ ಆಗಿದೆ ಅಂದರೆ ನೀನು ಸಾಮಾನ್ಯರಲ್ಲ. ನಿನ್ನ ಕಾರಣಿಕವನ್ನು ಅರಿತೇನೆ ನಾನು ನಿನ್ನ ಚರಣದಾಸನಾಗಿ ಬಂದಿದ್ದೇನೆ. ಕಪಿಗಳೇನೋ ನಂಬಬಹುದು ನೀನು ಮಾನವ ಅಂತ. ಎಲ್ಲವನ್ನೂ ತಿಳಿದು ಕೂಡ ನನ್ನಲ್ಲಿ ನೀನು ಪ್ರಶ್ನೆಯನ್ನು ಇಟ್ಟಿದ್ದಿ, ಆತ ಯಾರು ಎಂಬುದಾಗಿ. ಕಾಲ ಕಾಲಕ್ಕೆ ನಿಮ್ಮಲ್ಲಿಂದ ಬರುವ ವಿಶೇಷತೆಗಳನ್ನು ನಾನು ನಿನ್ನ ಮೂಲಕವೇ ತಿಳಿಯುತ್ತಾ ಇದ್ದೇನೆ. ದೇವರು ಹಾಗೆಂತೆ ಭಕ್ತರ ಮೂಲಕವೇ ಎಲ್ಲವನ್ನು ತಿಳಿಯುವಂತ ಆಸೆಯನ್ನು ಪಡ್ತಾರಂತೆ. ಹಾಗಿರುವಾಗ ನಿನ್ನ ಆಸೆಗೆ ಭಂಗಪಡಿಸುವುದು ಅದು ಶೋಭೆಯೂ ಅಲ್ಲ ನನಗೆ. ನಿನಗೆ ಗೊತ್ತಿದ್ದರೂ ನೀನು ಕೇಳುತ್ತಿದ್ದರೆ ನಿನ್ನ ಆಸೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ. ನಿನ್ನ ಸಹಾಯದಿಂದ ಅಲ್ವೇ ಇಲ್ಲಿಯವರೆಗೆ ನಾವು ವಿಜಯವನ್ನು ಸಾಧಿಸಿದ್ದು. ನಿನಗೆ ತಿಳಿದಿಲ್ಲ ಅಂತ ನಾನು ಹೇಳುವುದಲ್ಲ, ಕೇಳಬೇಕು. ಆತನ ಹೆಸರು ಅತಿಕಾಯ ಎಂಬುದಾಗಿ. ಅತಿಕಾಯನೇ ಈತ. ಹೌದು, ಹೆಸರಿಗೆ ತಕ್ಕ ಇದ್ದಾನೆ ಅನ್ವರ್ಥವಾಗಿ. ಬೆಟ್ಟವೇ ಅದಕ್ಕೆ ಕೈಕಾಲುಗಳು ಬಂದು ನಡೆದಾಡುವ
ರೀತಿಯಲ್ಲಿ ಆತ ಬರುತ್ತಾ ಇದ್ದಾನೆ. ನೋಡಿದರೆ ಗೊತ್ತಾಗುತ್ತೆ. ಹಿಮಾಲಯ ಪರ್ವತದಷ್ಟು ಎತ್ತರ ಇದ್ದಾನೆ. ಆತನಿಗೆ ಅತಿಕಾಯ ಅಂತ ಹೆಸರು. ಕಾಯಕ್ಕೆ ತಕ್ಕ ಹೆಸರು, ಹೆಸರಿಗೆ ತಕ್ಕ ಕಾಯ ಇದೆ ಅವನಿಗೆ. ಒಂದು ರೀತಿಯಲ್ಲಿ ಅನ್ವರ್ಥನಾಮ ಅಂತ ಹೇಳಬಹುದು. ಬಹಳ ಕೇವಲ ಕಾಯವೇ ದೊಡ್ಡದೇ ಅಥವಾ ಇನ್ನೇನಾದರೂ ಇದೆ? ಪರಾಕ್ರಮದಲ್ಲಿ ಕೂಡ ಆತ ದೊಡ್ಡವನೇ. ಆತ ಯಾರು ಗೊತ್ತೇ? ಯಾರು? ಅಂದು ಇಂದ್ರಜಿತು ಹನುಮಂತನನ್ನು ಕಟ್ಟಿ ಹಾಕಿದ್ದು ನಿನಗೆ ನೆನಪುಂಟು. ಆ ಇಂದ್ರಜಿತುವಿನ ತಮ್ಮ ಈತ. ರಾವಣನ ಸುಕುಮಾರ, ರಾವಣನ ಎರಡನೆಯ ಪತ್ನಿ ಧಾನ್ಯಮಾಲಿನಿಯ ಪುತ್ರ ಈತ. ಸ್ವತಃ ರಾವಣನ ಮಗ ಈತ. ಹೌದು. ಆ ಇಂದ್ರಜಿತು ಅವ ದುಷ್ಟ ಕೂಳ, ಅವನ ತಮ್ಮ ಈತ. ಆದರೆ ಇಂದ್ರಜಿತುವಿನಾಗಿ ಒಬ್ಬ ಕೆಟ್ಟ ನಾಯಿ ಅಂತ ನೀನು ಭಾವಿಸಬೇಡ. ಇಂದ್ರಜಿತುಗೂ ಇವನಿಗೂ ವ್ಯತ್ಯಾಸ ಇದೆ. ಹೌದು. ಹೇಗೆ? ಹೇಗೆ? ಆತಕನ ಇಂದ್ರಜಿತು ಪಾದಗನ ಮೇಘನಾದ ಪುಣ್ಯಾತ್ಮ ಇದ ಕಾಣೈ ಪಾದಗನ ಮೇಘನಾದ ಪುಣ್ಯಾತ್ಮ ಇದ ಕಾಣೈ ಬಲು ಘಾತಕ ಅವನದಿ ದಿಕ್ಕಪಟಾಂಗನು ಇದ ಕಾಣೈ ಆತನ ಸರಿಮಿಗಿಲೆನಿಸುವ ರಣದುಳು ಈತ ಕಾಣೈ ಹೆಚ್ಚು ಮಾತೇನು ಮಿಕ್ಕಿನ ಗುಡ್ಡದೊಳು ವೆಂಕಳ ಈತ ಕಾಣೈ ದೇವ ವಿಭೀಷಣ, ಆ ಮೇಘನಾಥ ದುಷ್ಟ. ಭಯೋತ್ಪಾದನೆ ಉಂಟು ಮಾಡೋದೇ ಅವನ ಒಂದು ಉದ್ದೇಶ. ಸ್ವತಃ ರಾವಣನ ಪಡಿಯಚ್ಚು ಅವ. ಹೌದು. ಸಾಧು ಸಜ್ಜನರಿಗೆ ಕುಟಲವನ್ನು ಕೊಡುವುದೇ ಅವನದು ಒಂದು ಉದ್ದೇಶ. ಮಾಯಾವಿ ಕೂಡ ಹೌದು. ತನ್ನ ಮಾಯಾವಿದ್ಯೆಯಿಂದ ಆತ ಏನೆಲ್ಲ ಮಾಡಿದ್ದಾನೆ ಎಂಬುದು ನಿನಗೆ ಈಗಾಗಲೇ ಅರ್ಥವಾಗಿದೆ. ಅವ ನೇರವಾಗಿ ಯುದ್ಧ ಮಾಡುವವನಲ್ಲ. ಅಲ್ಲಲ್ಲ, ಕಪಟ ವಿದ್ಯೆಯಲ್ಲಿ ಪ್ರವೀಣ. ಎದುರೆದುರಾಗಿ ನಿಲ್ಲುವಂತಹ ಶಕ್ತಿ ಅವನಿಗಿಲ್ಲ. ಎಲ್ಲವನ್ನು ಕಪಟತನದಲ್ಲಿಯೇ ಮಾಡಿ ಮುಗಿಸ್ತಾನೆ. ಆದರೆ ಈತ ಯಾವ ರೀತಿಯಿಂದಲಾದರೂ ಎದುರಾಳಿಯನ್ನು ಜಯಿಸಬೇಕು, ಅಷ್ಟೇ ಅವನ ಉದ್ದೇಶ ಅಲ್ಲವೇ? ಒಂದು ರೀತಿಯ ಉಗ್ರ ಅಂತ ಹೇಳ್ಬೋದು. ಆದರೆ ಈತ ಹಾಗೆ ಅಲ್ಲ, ಒಳ್ಳೆಯ ಬುದ್ಧಿಯವ. ಅವನನ್ನು ನೋಡೊಮ್ಮೆ. ಅಂದ್ರೆ ಅದಕ್ಕೆ ತದ್ವಿರುದ್ಧ ಇವ. ಹೌದು. ಒಳ್ಳೆಯ ಸ್ವಭಾವದವನು. ಅವನನ್ನು ನೋಡು, ಹಣೆಯಲ್ಲಿ ಮಂಗಳಕರವಾದಂತಹ ತಿಲಕವನ್ನು ಧರಿಸಿದ್ದಾನೆ. ತ್ರಿಪುಂಡ್ರಗಧಾರಿಯಾಗಿದ್ದಾನೆ. ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿದ್ದಾನೆ. ವೈಷ್ಣವದ ಸಂಕೇತ ಇದು. ಇವನು ನಿಜವಾಗಿಯೂ ವೈಷ್ಣವನೇ. ಯಾರಿಗೂ ಯಾವತ್ತೂ ಅನ್ಯಾಯವನ್ನು ಮಾಡಿದವನಲ್ಲ. ಸನ್ಮಾರ್ಗದಲ್ಲಿ ನಡೆಯಬೇಕೆಂಬ ಉದ್ದೇಶವನ್ನು ಈತ ಹೊಂದಿದ್ದಾನೆ. ಅಂತಹ ಮಾತ್ರವಲ್ಲ, ಅತಿ ಶಕ್ತಿವಂತನೂ ಹೌದು, ಪರಾಕ್ರಮಿಯೂ ಹೌದು. ಕಾಯಕ್ಕೆ ತಕ್ಕ ಶಕ್ತಿಯೂ ಅವನಿಗಿದೆ. ಬೇಕಾದಂತಹ ಶಸ್ತ್ರ ವಿದ್ಯಾಭ್ಯಾಸಗಳನ್ನು ಪಡೆದಿದ್ದಾನೆ. ಆ ಮೇಘನಾಥನಾಗಿ ಇವನು ಕೂಡ ಮಾಯಾವಿದ್ಯೆಯಲ್ಲೆಲ್ಲವನ್ನು ಅರಿತಿದ್ದಾನೆ. ಆದರೆ ಎಲ್ಲಿ ಬೇಕು ಸನ್ಮಾರ್ಗಕ್ಕೆ ಮಾತ್ರ ಉಪಯೋಗಿಸುವಂತಹ ಅವಳು ಒಳ್ಳೆಯ ಬುದ್ಧಿಯವನು ಇವನು. ಅತ್ಯಂತ ಪರಾಕ್ರಮಿ, ಸಾಮಾನ್ಯ ಒಬ್ಬ ರಾಕ್ಷಸ ಅಂತ ನೀನು ಭಾವಿಸಬೇಡ. ಆದ ಕಾರಣ ಹೇಳುತ್ತಿದ್ದೇನೆ, ಇವನನ್ನು ಜಯಿಸುವುದು ಅಷ್ಟು ಸುಲಭವಲ್ಲ. ಬಹಳ ಆಲೋಚನೆ ಮಾಡಬೇಕಾಗ್ತದೆ ನೀನು. ಅಂದ್ರೆ ಇವ ಬಹಳ ಅತಿಶಯವಾದಂತಹ ಭಕ್ತಿ ಭಾವವನ್ನು ಹೊಂದಿದ್ದಾನೆ. ಹೌದೌದು. ಜೊತೆಗೆ ಪರಾಕ್ರಮಿಯೂ ಹೌದು. ನಾವೆಲ್ಲರೂ ಈ ರೀತಿಯಾಗಿ ಮಾತನಾಡುತ್ತಿರುವಾಗಲೇ ನಮ್ಮಲ್ಲಿ ಕಪಿವೀರರೆಲ್ಲರೂ, ಸುಗ್ರೀವಾದಿ ಅಂಗದರೆಲ್ಲರೂ ಎದ್ದು ನಿಂತರು. ಹೌದು. ನಾವು ಹೋಗಿ ಒಂದು ಕೈ ನೋಡಿ ಬರುತ್ತೇವೆ. ಈ ಹಿಂದೆಯೂ ಹಾಗೆ ನರಾಂತಕ ದೇವಾಂತಕರೆಲ್ಲರನ್ನು ನಮ್ಮ ಕಪಿವೀರರೇ ಮುಗಿಸಿದ್ದು. ಹೌದು. ಅದೇ ರೀತಿಯಾಗಿ ಈ ಅತಿಕಾಯನನ್ನು ನಾವೇ ಸೋಲಿಸಿ ಬರುತ್ತೇವೆ, ನಿಮಗೆ ಆ ಶ್ರಮವೇ ಬೇಡ ಎಂದು ನಮ್ಮಲ್ಲಿ ಅಪ್ಪಣೆಯನ್ನು ಪಡೆದು ಹೋದವರು. ಅದು ನೋಡಂತೆ ಎಲ್ಲರೂ ಹೋದ ಹಾಗೆ ಪೆಟ್ಟು ತಿಂದು ದರಾಶಾಹಿಗಳಾಗಿ ಸಾಕೋಬೇಕು ಎನ್ನುವ ರೀತಿಯಲ್ಲಿ ಮರಳಿ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಅತಿಕಾಯ ಒಂದನಿತು ದಣಿವಾಗದ ಹಾಗೆ ಎಲ್ಲರನ್ನು ಹಿಮ್ಮೆಟ್ಟಿಸಿ ಮತ್ತಷ್ಟು ಭಕ್ತಿ ಭಾವದಿಂದ ಮುಂದುವರಿತಾ ಬರ್ತಾ ಇದ್ದಾನಲ್ಲವೇ ರಾಮಚಂದ್ರ.
ವಿಭೀಷಣ ಒಬ್ಬ ಸಾಮಾನ್ಯ ಕಪಿಯನ್ನು ಅಟ್ಟಿಸಿ ಹಾ. ಕೊಲ್ಲಬಹುದೆಂದರೆ ನಿನ್ನ ಕಲ್ಪನೆ ಸುಳ್ಳಾದೀತು. ಹಾ, ಆದರೆ ಸುಳ್ಳಾಯಿತಲ್ಲ. ಕಪಿಗಳಿಂದ ಇವನನ್ನು ವಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾ. ಇದ್ದಾರೆ ನಿನ್ನ ಸೇನೆಯಲ್ಲಿ ಯಾರಾದರೂ? ಹಾ ಹಾ ಇರಿದು ಮಾತನಾಡುವುದ ಇರಿದು ಮಾತನಾಡುವುದ ಲಕ್ಷ್ಮಣಂಗನಾಗ ಕೇಳ್ದು ಧನುಜಾರಗಳ ಕೊಂಡು ರಾಮಗೆ ರಗಿ ಬೇಗ ಅಣ್ಣದೇವ, ತಮ್ಮ ಲಕ್ಷ್ಮಣ ಪವಿತ್ರವಾದಂತಹ ಪಾದಕ್ಕೆ ಹ. ಉಭಯ ಹಸ್ತಗಳನ್ನು ಜೋಡಿಸಿ ವಂದಿಸಿಕೊಂಡಿದ್ದೇನೆ. ಆಲಂಗಿಸಿ ಎಬ್ಬಿಸಿಕೊಂಡಿದ್ದೇನೆ. ವಿಭೀಷಣನ ಜೊತೆ ನೀನು ಮಾತಾಡುತ್ತಾ ಇರುವುದನ್ನು ನಾನು ಕೇಳಿದವನು. ಹ, ವಿಭೀಷಣನ ಮಾತು ಎಷ್ಟು ಸತ್ಯವೋ ಹ. ನಮಗೆ ಕಣ್ಣ ಮುಂಭಾಗದಲ್ಲಿ ಕಾಣುತ್ತಾ ಇರುವುದು ಅಷ್ಟೇ ಸತ್ಯ. ಬಹಳ ಸ್ಪಷ್ಟವಾದ ಸತ್ಯ ಅದು. ಬೆಟ್ಟವೊಂದು ಹ. ಇಳಿದು ಬರುತ್ತಾ ಇರುವ ಹಾಗೆ ಹ, ಅಥವಾ ಮತ್ತೊಬ್ಬ ಕುಂಭಕರ್ಣನ ಆಗಮನವಾಯಿತೋ ಎನ್ನುವ ಹಾಗೆ ಹ, ಇಡೀ ಕಪಿ ಪಾಲಯವನ್ನೇ ದಿಕ್ಕಟ್ಟು ಓಡಿಸಿ ಹ. ಆ ಮೂಲಕವಾಗಿ ರಣಭೂಮಿಯಲ್ಲಿ ಮುಂದೊತ್ತಿ ಬರುತ್ತಾ ಇದ್ದಾನೆ. ಹ. ಬರೇ ರಣಧಾರಣಿಯಲ್ಲಿ ತಾನು ವಿಕ್ರಮವನ್ನು ತೋರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಬಂದವನೇ ಅಲ್ಲ. ಹ. ಬದಲಾಗಿ ವಿಭೀಷಣ ಹೇಳಿದ ಹಾಗೆ ಊರ್ಧ್ವವಾಗಿ ತ್ರಿಪುಂಡ್ರವನ್ನು ಬಳಿದಿದ್ದಾನೆ. ಹ. ಕೊರಳಲ್ಲಿ ತುಳಸಿಯ ದಂಡೆಗಳನ್ನು ಅಂದುಕೊಂಡಿದ್ದಾನೆ. ಹ. ರಥದ ಇಕ್ಕೆಲಗಳಲ್ಲಿ ಜೋಡಿಸಲ್ಪಟ್ಟಂತಹ ಕರವಾಳ, ಹ. ಪಾದದಲ್ಲಿ ಬಳಿದಂತಹ ಪದ್ಮರೇಖೆ, ಹ. ಇವುಗಳನ್ನೆಲ್ಲವನ್ನು ಗಮನಿಸಿದಂತಹ ಹೊತ್ತಿಗೆ ಹ. ರಥದಲ್ಲಿ ಬಳಿದಂತಹ ವಿಶಿಷ್ಟವಾದಂತಹ ಕುದುರೆಗಳು ಹ. ಸಾಮಾನ್ಯವಾದಂತಹ ಕುದುರೆಗಳಲ್ಲ. ಹ. ಇಂತಹ ಸ್ಥಿತಿಯಲ್ಲಿ ರಣಧಾರುಣಿಯನ್ನು ಆತ ಪ್ರವೇಶ ಮಾಡಿದ್ದಾನೆ ಹೌದು ಅಂತ ಆದ್ರೆ ಹ. ಅವರನ್ನು ಎದುರಿಸುವವರು ಯಾರಿದ್ದಾರೆ ಈ ರಣಭೂಮಿಯಲ್ಲಿ ಹ. ಎನ್ನುವ ಹಾಗೆ ನೀನು ಯೋಚಿಸುತ್ತಾ ಇದೆಯಲ್ಲ. ವಿಭೀಷಣನು ಹೇಳಿದ್ದು ಅದನ್ನೇ. ಯಾರಿದ್ದಾರೆ ನಮ್ಮ ಪಾಳಯದಲ್ಲಿ? ಯಾರಿದ್ದಾರೆ ಎಂದು ಉತ್ತರ ಸಿಗದೇ ಇದ್ದಾವಾಗ ಹ. ಕೈಯಲ್ಲಿ ಧನುಷರಗಳನ್ನು ಹಿಡಿದು ಎತ್ತಿ ನೀನು ಹೋದಾಗೆ ನನಗೆ ಗಮನಕ್ಕೆ ಬಂತು. ಒಂದೊಮ್ಮೆಗೆ ನಾನೇ ಎದ್ದು ನಿಲ್ತೇನೆ ಎನ್ನುವ ರೀತಿಯಲ್ಲಿ ವರ್ತಿಸಿಕೊಂಡವ. ಒಮ್ಮೆ ನನ್ನನ್ನು ದೃಷ್ಟಿ ನೀನು ನೋಡಿದ್ದಿ, ಹ. ನನಗೆ ಅರ್ಥ ಆಯ್ತು. ಆ ಬಿಲ್ಲನ್ನು ನನ್ನ ಕೈಗೆ ಕೊಡು ಎನ್ನುವ ಹಾಗೆ ಅಲ್ವಾ? ನಿನ್ನ ಬಿಲ್ಲು ನನ್ನ ಹತ್ರ ಉಂಟು, ಹ. ಅದನ್ನು ಕೊಡು ಎನ್ನುವ ಹಾಗೆ ಅಲ್ವಾ? ಅದೇ ರೀತಿಯ ಭಾವ. ಅದರ ಅಗತ್ಯ ಇಲ್ಲ ಅಣ್ಣ. ಮತ್ತೆ ನಾನೇ ಎದ್ದು ನಿಂತಿದ್ದೇನೆ. ಹ. ಇದು ಧನುಷರಾವಳಿಗಳು ನಿನ್ನ ಪಾದಮೂಲದಲ್ಲಿ ಹಾಕಿದ್ದು ಅದಕ್ಕೆ ಬೇಕಾಗಿ. ಹ. ಅದನ್ನೆತ್ತಿ ನನ್ನ ಕೈಗೆ ಕೊಡು. ನಾನು ಹೊರಟೆ. ಲಕ್ಷ್ಮಣ, ನಿನ್ನ ಮಾತುಗಳನ್ನು ಕೇಳಿದಾಗ ಬಹಳ ಪ್ರೀತಿಯೂ ಆಗುತ್ತದೆ, ಮೆಚ್ಚುಗೆಯೂ ಆಗುತ್ತದೆ. ಆದರೆ ಲಕ್ಷ್ಮಣ, ನೀನು ಎಣಿಸಿದ ಹಾಗೆ ಇವನಲ್ಲ. ಎಲ್ಲವರಂತಲ್ಲ ಭೂರಿ ಪರಾಕ್ರಮ ಎಲ್ಲವರಂತಲ್ಲ ಭೂರಿ ಪರಾಕ್ರಮ ಉಳ್ಳವನದಿಗಾಯನೋ ಬಿಲ್ಲ ಹಿಡಿದು ಮರ್ಮಾವರಿ ಕಾದೆಂದು ಬಿಲ್ಲ ಹಿಡಿದು ಮರ್ಮಾವರಿತು ಕಾದೆಂದು ಭೂವಲ್ಲಭ ಅರುಹಿದನೋ ಎಲ್ಲವರಂತಲ್ಲ ಭೂರಿ ಪರಾಕ್ರಮ ಉಳ್ಳವನದಿಗಾಯನು ತಮ್ಮ ಲಕ್ಷ್ಮಣ, ಅಣ್ಣದೇವ, ನಿನ್ನ ಮಾತುಗಳನ್ನು ಕೇಳಲೇನೋ ಬಹಳ ಸೊಗಸು. ಪರಾಕ್ರಮಿಯೂ ಹೌದು, ನಿನ್ನಲ್ಲಿ ಪರಾಕ್ರಮ ಇಲ್ಲ ಅಂತ ಅಲ್ಲ. ಆದರೆ ನಾನೇ ಎದ್ದು ನಿಂತೆ ಯಾಕೆ? ಕೋದಂಡವನ್ನು ಹುಡುಕಿದೆ ಯಾಕೆ? ವಿಭೀಷಣ ಹೇಳಿದ ಮಾತುಗಳು ಆ ರೀತಿಯಾಗಿತ್ತು. ಇಂದ್ರಜಿತುವಿಗೂ ಅತಿಕಾಯನಿಗೂ ಹೋಲಿಕೆಯ ಮಾತುಗಳನ್ನು ಅವ ಹೇಳಿದ. ಇಂದ್ರಜಿತುವಿನ ಕಪಟ ಯುದ್ಧವಾದರೆ ಇವನದು ನೇರ ಯುದ್ಧ.
ಅದರಲ್ಲೂ ಭಕ್ತಿಯ ಭಾವವನ್ನು ಅವನು ತನ್ನದಾದಂತಹ ವ್ಯಕ್ತಿತ್ವದಲ್ಲೇ ಪ್ರದರ್ಶಿಸಿಕೊಂಡಿದ್ದಾನೆ. ಈ ರೀತಿಯಲ್ಲಿ ನೀನೇ ವರ್ಣನೆ ಮಾಡಿದೆಯಲ್ಲವೇ, ಅವನಲ್ಲಿ ಭಕ್ತಿಯೂ ಇದೆ. ಅಂತಹ ಭಕ್ತಿಯ ಜೊತೆಗೂಡಿಕೊಂಡು ಪರಾಕ್ರಮವೂ ಇದೆ ಎಂದಾದರೆ ಎಲ್ಲರಂತಲ್ಲದ ಇವನನ್ನು ಎದುರಿಸುವುದು ಹೇಗೆ ಎನ್ನುವುದಕ್ಕಾಗಿ ಒಂದು ಕ್ಷಣ ಆಲೋಚನೆ ಮಾಡಿದ್ದು ನಾನು. ಆದರೆ ನೀನೇ ಎದ್ದು ನಿಂತು ನಾನೇ ಹೋಗುತ್ತೇನೆ ಅಂತ ಹೇಳಿದರೆ ಅದಕ್ಕೆ ಒಪ್ಪದೇ ಇರುವವನು ನಾನಲ್ಲ. ಯಾಕೆ, ಇದುವರೆಗೆ ನನಗೆ ಜತೆಯಾಗಿ ನಿಂತು ಕಾಡಾಕಾಡಿಯಾಗಿ ಹೋರಾಟ ಮಾಡಿ ನನ್ನ ವಿಜಯದಲ್ಲೂ ನಿನ್ನದೂ ಪಾಲಿದೆ ಎಂದು ತೋರಿಸಿಕೊಟ್ಟವನು, ನನ್ನ ಛಾಯೆಯಾಗಿ ಅಲ್ಲ, ಕೆಲವೊಮ್ಮೆ ನಾನು ಆಲೋಚನೆ ಮಾಡಿದರೆ ನನಗಿಂತಲೂ ಮಿಗಿಲಾಗಿ ಹೋರಾಟವನ್ನು ಮಾಡುವುದರಲ್ಲಿ ನೀನು ಸೈ ಎನ್ನಿಸಿ ತೋರಿಸಿಕೊಂಡವನು ತಮ್ಮ ಲಕ್ಷ್ಮಣ. ಹಾಗಾಗಿ ಇವನ ವಿರುದ್ಧವಾಗಿ ನಿನ್ನನ್ನು ಯುದ್ಧಕ್ಕೆ ಕಳುಹಿಸಬೇಕಿದ್ದರೆ ವಿಭೀಷಣ ಹೇಳಿದ ಮಾತುಗಳಿಗೆ ಒಂದಷ್ಟನ್ನು ನಾನೂ ಸೇರಿಸಿ ಹೇಳಬೇಕಾಗಿದೆ. ಯಾಕೆ, ನೀನೇ ನೋಡಿದೆ ಅವನನ್ನು. ಆಕಾರವೇ ಬೃಹತ್, ಹೆಸರಿಗೆ ತಕ್ಕ ಹಾಗೆ ಅತಿ ಕಾಯ ಇವ. ಅಂತಹ ಅತಿ ಕಾಯವನ್ನು ಹೊಂದಿದವ ಇವ, ಅತಿ ಭಕ್ತಿಯೂ ಇರುವವನಾದದುದರಿಂದ ಆ ಭಕ್ತಿಯ ಭಾವದೊಡನೆ ಈ ರೀತಿಯಾಗಿ ಯುದ್ಧಾಂಗಣಕ್ಕೆ ಇವ ಬರಬೇಕಿದ್ದರೆ ಅದರಲ್ಲೂ ಅವ ಧರಿಸಿದ ತ್ರಿಪುಂಡ್ರಕವೋ ತುಳಸಿಯ ಮಾಲೆಯೋ ಏನೋ ಸಂಕೇತವನ್ನು ಸೂಚಿಸುತ್ತದೆ ಎನ್ನುವುದು ಸ್ಪಷ್ಟವಾಗಿ ಇದೆ. ಭಕ್ತಿಯೊಡನೆ ಈ ರೀತಿಯ ಸಂಕೇತಗಳೆಲ್ಲವನ್ನು ಇರಿಸಿಕೊಂಡು ರಣಾಂಗಣಕ್ಕೆ ಬರುತ್ತಿರಬೇಕಿದ್ದರೆ ಅವನ ಅಪೇಕ್ಷೆ ಯಾವುದೋ ಗಾಢವಾಗಿದ್ದಿರಬಹುದು, ಗೂಢವಾಗಿದ್ದಿರಬಹುದು, ಅದು ನಮಗೆ ತಿಳಿದಿಲ್ಲ. ಆದರೆ ನನ್ನ ಪರವಾಗಿ ನೀನು ಯುದ್ಧಕ್ಕೆ ಹೋಗುವುದೇ ಹೌದಾದರೆ ನನ್ನ ರೀತಿಯೇ ಅರಿತು ಅವನೊಡನೆ ನೀನು ಯುದ್ಧ ಮಾಡಬೇಕಾಗಿದೆ. ಈ ಮಾತನ್ನು ಸೂಕ್ಷ್ಮವಾಗಿ ಯಾಕೆ ಹೇಳಿದೆ, ನಾನು ಬಹಳ ಸೌಮ್ಯ ಸ್ವಭಾವದವ, ಶಾಂತ ರೀತಿಯಿಂದ ಆಲೋಚನೆ ಮಾಡುವವ. ಆದರೆ ನೀನು ಹಾಗಲ್ಲ ನೋಡು, ಒಮ್ಮೊಮ್ಮೆ ನಿನ್ನ ಕೋಪ ಎಷ್ಟು ರೌದ್ರಾವತಾರಕ್ಕೆ ತಾಳುತ್ತದೆ ಎನ್ನುವುದನ್ನು ಕೆಲವು ಕಡೆಗಳಲ್ಲಿ ನಾನು ಕಂಡವ. ಒಮ್ಮೊಮ್ಮೆ ಸರ್ಪದಾಗಿ ಮುಸುಗುಟ್ಟುತ್ತೀನಿ. ನೀನು ಏನು ಮಾಡಬೇಕಂತ ಹೇಳಿ ಅಣ್ಣ ಕೊಡು ಅಪ್ಪಣೆ, ಒಂದೇ ಮತ್ತು ಅಣ್ಣ ಕೊಡು ಅಪ್ಪಣೆ. ನಾನು ಅಪ್ಪಣೆ ಕೊಡಲಿಕ್ಕೆ ಆಗುತ್ತದೆ. ನೀನೇನು ಪೌರುಷದಿಂದ ಬುಸುಗಟ್ಟಿಗೆ ಹೇಳಬಹುದು, ಆದರೆ ಕೆಲವೊಡೊಮ್ಮೆ ನಮಗೆ ತಾಳ್ಮೆ ಬೇಕಾಗುತ್ತದೆ. ಆ ರೀತಿಯಲ್ಲಿ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸಿ ಅವನು ಯಾವ ರೀತಿಯ ಉದ್ದೇಶವನ್ನಿಟ್ಟುಕೊಂಡು ಯುದ್ಧಾಂಗಣಕ್ಕೆ ಬರ್ತಾ ಇದ್ದವನು ಅದನ್ನು ಅರಿತು, ಅಂದರೆ ಮರ್ಮವನ್ನು ಅರಿತು. ಮರ್ಮ ಅಂತ ಹೇಳುವಾಗ ಕೆಲವು ಸಲ ನಾವು ಮರ್ಮಾಘಾತ ಅಂತ ಹೇಳ್ತೇವೆ. ಕೊರಳೋ ಎದೆಯೋ ಹೊಕ್ಕುಳವೋ ಅದೆಲ್ಲವೂ ಬಹಳ ಸೂಕ್ಷ್ಮವಾದ, ಇನ್ನೂ ಸೂಕ್ಷ್ಮವಾದ ಮರ್ಮಗಳಿವೆ. ಇಂತಹ ಮರ್ಮಗಳನ್ನು ತಿಳಿದುಕೊಂಡು ಅವನ ವ್ಯಕ್ತಿತ್ವದ ಮರ್ಮವನ್ನು ಅರಿತುಕೊಂಡು, ಹಾಗಾದ್ರೆ ದೇಹಕ್ಕೆ ಸಂಬಂಧಪಟ್ಟಂತಹ ಮರ್ಮ ಅಲ್ಲ, ಅವನ ಮನಸ್ಸಿನ ಮರ್ಮವೂ ಬೇಕಾಗುತ್ತದೆ. ಸರಿ. ಯಾಕೆ, ಬರುವ ವೀರನು ಶೂರನು ಆಗಿರುವಾಗ ಅವನ ಎರಡೂ ರೀತಿಯ ವ್ಯಕ್ತಿತ್ವಗಳನ್ನು ಅರಿತುಕೊಂಡು ನನ್ನ ರೀತಿಯಲ್ಲಿ ಆಲೋಚಿಸಿ ನನ್ನ ರೀತಿಯಲ್ಲಿ ವರ್ತಿಸಿ ಅವನೊಡನೆ ಯುದ್ಧ ಮಾಡಿ ಬಾ. ಇದೋ ನಿನಗೆ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತರು ನಾವು. ನಿನಗೆ ಏನನ್ನು ವಸಿಷ್ಠರು ದಾರೆ ಎರೆದಿದ್ದಾರೋ, ವಿಶ್ವಾಮಿತ್ರರು ದಾರೆ ಎರೆದಿದ್ದಾರೋ ಅದಷ್ಟನ್ನು ನನಗೂ ಬೋಧಿಸಿದ್ದಾರೆ. ಅದನ್ನು ಲೀಲಾಜಾಲವಾಗಿ ನಾವು ಕರಾರ್ದಲ ಮೂಲಕಗೊಳಿಸಿದವರು ಇದ್ದೇವೆ. ಸರಿ. ಆದುದರಿಂದ ನಿನಗೆ ಏನು ಮರ್ಮ ತಿಳಿದಿದೆಯೋ ಅದು ನಿನ್ನ ತಮ್ಮನಾಗಿ ನನಗೂ ಆ ಮರ್ಮವನ್ನು ನಾನು ಅಷ್ಟರ ಮಟ್ಟಿಗೆ ನಾನು ಅಭ್ಯಾಸವನ್ನು ಮಾಡಿದ್ದವನಿದ್ದೆ. ಆದರೂ ನಿನಗೆ ಹೇಳಬೇಕಾದದ್ದು ನನ್ನ ಕರ್ತವ್ಯ. ನೀನು ಎಚ್ಚರಿಸಿದ್ದಿ, ಆ ಎಚ್ಚರಿಕೆಯನ್ನು ಗಮನದಲ್ಲಿರಿಸಿಕೊಂಡು ನಾನು ಹೋಗುತ್ತೇನೆ. ಬರುವಂತ ಅತಿಕಾಯ ನೇರವಾದಂತಹ ರೀತಿಯ ಹೋರಾಟವನ್ನೇ ಮಾಡುವುದಕ್ಕೆ ಬರುತ್ತಾನೆ ಹೌದು ಅಂತ ಆದ್ರೆ ಆತನ ಜೊತೆ ಕಾಡಾಕಾಡಿಯಾದಂತಹ ಹೋರಾಟವನ್ನು ಮಾಡಿ ಆತನನ್ನು ಕೊಂದು ಭೂತಬೇತಾಳಾದಿಗಳಿಗೆ ಹಂಚುತ್ತೇನೆ. ಅದಲ್ಲ ಅಂತ ಆದ್ರೆ ಯಾವುದೋ ಒಂದು ಉದ್ದೇಶವನ್ನು ಇರಿಸಿಕೊಂಡು ಒಂದು ಗಮ್ಯ ಸ್ಥಾನವನ್ನು ಸೇರಬೇಕೆನ್ನುವಂತ ಸದುದ್ದೇಶದಿಂದ
ಎನ್ನುವುದನ್ನು ಅರಿತು ಯಾವುದನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ಬಂದಿದ್ದಾನೋ ಅದನ್ನು ರಾಮಾನುಜನಾಗಿ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಸರಿಯೇ, ನಿನ್ನ ವಿಜಯದ ನಿರೀಕ್ಷೆಯಲ್ಲಿರ್ತೇವೆ. ಹೋಗಿ ಬಾ ತಮ್ಮ, ಹೋಗಿ ಬಾ. ಮತ್ತೊಮ್ಮೆ ಅಡಿದ ಅವರಗಳಿಗೆ ಎರಗಿದ್ದೇನೆ. ಹೋಗುತ್ತೇನೆ, ಎತ್ತಿ ಆಲಂಗಿಸಿ ಕಳುಹಿಸಿಕೊಟ್ಟಿದ್ದೇನೆ. ಬರುವ ಸುಮಿತ್ರೆಯ ಸುಧನವು ಹರಿವಂಶಜನೆಂಬ ಬಗೆಯರಿತದಿ ಕಾಯವು ಭರದೆಯೋ ತನ್ನಯ ರಥಮವು ಹರಿಸುತ್ತಲಿ ಆ ಕ್ಷಣದಿ ಬಳಿಕ ವೀರನೊಳೆಂದವು. ಯುದ್ಧಾಂಗಣದಲ್ಲಿ ಮುಂದುವರಿತಾ ಇದ್ದ ಹಾಗೆ ಒಬ್ಬ ವೀರ ನನ್ನ ಕಡೆಗೆ ಸಾಗಿ ಬರುತ್ತಾ ಇದ್ದಾನೆ. ಇವನು ಹರಿವಂಶ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಭಗವಂತನಾದ ಸೂರ್ಯನಿಗೆ 12 ಮುಖದ ಹಾಗೆ ಅದರಲ್ಲಿ ಒಂದು ಹರಿ ಅಂತ ಲೆಕ್ಕ, ಅಂದ್ರೆ ಸೂರ್ಯವಂಶೀಯ ಅಂತ. ಯಾರಿವ? ನಮ್ಮಷ್ಟಕ್ಕೆ ನಾವು ತರ್ಕಿಸುವುದಲ್ಲ, ವೀರನನ್ನು ಇದಿರ್ಕೊಂಡು ಅವನಲ್ಲೇ ಕೇಳೋಣ. ಅಯ್ಯ ತಳುವದೆಲ್ಲೊಳು ಪೇಳೋ ರಘುಕುಲ ತಿಲಕನು ಲಕ್ಷ್ಮಣನು ನೀನಾರಲ ಸಾದೀಗ ಬಳಿರೇ ಹಳಿರೆ, ನೀನು ಬಲುಭಟ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಎತ್ತರವಾದಂತಹ ಒಬ್ಬ ಕೋಡಗನ ಹೆಗಲೇರಿ ಬರುತ್ತಿರುವಂತಹ ನಿನ್ನನ್ನು ಕಂಡಾಗ ಉತ್ಸವ ಮೂರ್ತಿಯ ಹಾಗೆ ಕಾಣ್ತೀಯ. ಓಹೋ, ಚೆಲುವಾಂತ ಚೆನ್ನಿಗ. ನಿನ್ನ ರೂಪ, ನಿನ್ನ ಅಂಗಸೌಷ್ಠವ ಇತ್ಯಾದಿಗಳನ್ನೆಲ್ಲ ನೋಡಿದರೆ ಅದು ಕುಲೀನ ಮನೆತನಕ್ಕೆ ಸಂಬಂಧಪಟ್ಟವ ನೀನು ಎನ್ನುವುದು ನಿನ್ನ ಆಕಾರದಿಂದ ಅರ್ಥ ಆಗ್ತದೆ. ಬಂದವರಿಬ್ಬರು, ಸೇರಿದವರ 5, ಮಾನವಾಕಾರ ಇರುವುದು 7 ಮಂದಿಗಳಲ್ಲಿ. 5 ಜನ ನಮ್ಮವರೇ, ಒಬ್ಬ ನಮ್ಮ ಚಿಕ್ಕಪ್ಪನಾದಂತಹ ವಿಭೀಷಣ ಮಹಾನುಭಾವ, 4 ಮಂದಿ ಅವನ ಮಂತ್ರಿಗಳು, ಮತ್ತೆ ಉಳಿದವರು ಅಯೋಧ್ಯೆಯವರು ಮಾನವರಿಬ್ಬರು. ಒಬ್ಬ ರಘುಕುಲ ತಿಲಕನಾದಂತಹ ಶ್ರೀರಾಮಚಂದ್ರ, ಇನ್ನೊಬ್ಬ ಅವನ ತಮ್ಮನಾದಂತಹ ಲಕ್ಷ್ಮಣ. ಹಾಗಾದ್ರೆ ಇದರಲ್ಲಿ ನೀನು ರಾಮನೋ ಲಕ್ಷ್ಮಣನೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಕೇಳಿ ಬಲ್ಲೆವು, ನೋಡಿ ಗೊತ್ತಿಲ್ಲ. ಇನ್ನೂ ಒಂದು, ಪಾಯಸವೇ ಕಾರಣವಾಗಿ ಜನ್ಮ ಅಂತ ನಾವು ತಿಳಿದಿದ್ದೇವೆ. ಹಾಗಾಗಿ ಪಕ್ಕ ರಾಮ ಯಾರು ಲಕ್ಷ್ಮಣ ಯಾರು ಅಂತ ಗುರುತಿಸುವುದಕ್ಕೂ ನಮಗೆ ಕಷ್ಟ. ತಿಳಿಬೇಕು ಅಂತ ಒಂದು ಕುತೂಹಲ ಉಂಟು. ಹಾಗಾಗಿ ನಿನ್ನಲ್ಲೇ ಕೇಳೋದು, ನೀನು ಅಣ್ಣನೋ ನೀನು ತಮ್ಮನೋ? ಆ ಅಣ್ಣ ತಮ್ಮ ಅಂತ ಇಬ್ಬರಿದ್ದಾರಂತೆ ಇಲ್ಲಿ, ಅದರಲ್ಲಿ ನೀನು ಯಾರು ಅಂತ. ಶತಬಲಿ ಶುಷೇಣ ಮೈಂದ ದಿವಿದಾದಿಗಳನ್ನೆಲ್ಲರನ್ನು ಸೋಲಿಸುತ್ತಾ ಮುಂದೊತ್ತಿ ರಣಧಾರಣಿಯಲ್ಲಿ ಬಂದೆ. ಸುಗ್ರೀವಾದಿ ವೀರರೆಲ್ಲರೂ ನಿನ್ನನ್ನು ಪ್ರತಿಭಟಿಸುವುದಕ್ಕೆ ಮುಂದಾದರು. ಅವರನ್ನೆಲ್ಲರನ್ನು ದೆಸೆಗೆಟ್ಟು ಬೆನ್ನಿಗೆ ಕಾಲು ಕೊಟ್ಟು ಓಡುವ ಹಾಗೆ ಮಾಡಿದೆ. ನೇರವಾಗಿ ನನ್ನ ಸಮ್ಮುಖದಲ್ಲಿ ಬಂದು ನಿನ್ನ ರಥವನ್ನು ನಿಲ್ಲಿಸಿದೆ. ನೀನು ಹೋರಾಟದ ಉದ್ದೇಶಕ್ಕಾಗಿ ಬಂದವನು ಅಂತ ನಾನು ತರ್ಕಿಸಿದೆ. ಆದುದರಿಂದಲೇ ಮಾರ್ಗಣವನ್ನು ಸಿದ್ಧಪಡಿಸಿ
ಧನುವನ್ನೆತ್ತಿ ನಿಂತದ್ದು. ಆದರೆ ನೀನು ಅದಕ್ಕೆ ಆಸ್ಪದವನ್ನೇ ಕೊಡದೆ ಈ ರಣಧಾರಣಿಯಲ್ಲಿ ಯುದ್ಧಕ್ಕಾಗಿ ಬಂದಂತಹ ನೀನು ನನ್ನನ್ನು ಪ್ರಶ್ನಿಸುವುದಕ್ಕೆ ಹೊರಟೆ. ರಾಮನೋ ಲಕ್ಷ್ಮಣನೋ ಎನ್ನುವ ಹಾಗೆ. ಅಲ್ಲ, ಯುದ್ಧದಲ್ಲಿ ಪರಿಚಯ ಕೇಳಬಾರದು ಅಂತ ಏನೂ ಇಲ್ಲ. ಮನಸ್ಸಿದ್ರೆ ಹೇಳ್ಬೋದು, ಹೇಳಲೇಬೇಕು ಅಂತ ಏನೂ ಇಲ್ಲ. ಆದರೆ ಕೇಳುವುದು ಕಡಿಮೆ, ಇಲ್ಲಿ ಅದನ್ನು ಕೇಳಲಿಕ್ಕೆ ಎಲ್ಲಿ ಹೊತ್ತುಂಟು, ಹೊಡೆಯುವುದೇ ಅಲ್ವಾ? ಅದು ಹೋರಾಟವೇ ಅಲ್ವಾ? ಆದರೂ ನೀನು ಕೇಳಿದ್ದಿ. ನಾನು ಸ್ವಲ್ಪ ಸಮಾಧಾನ ತಗೊಂಡಿದ್ದೇನೆ. ಆದೀತು. ಆದ್ರೆ ನಾನು ಹೇಳುವುದಕ್ಕಿಂತಲೂ ನೀನು ತಿಳಿದುಕೊಂಡರೆ ಒಳ್ಳೆಯದು ಅಂತ ನನಗನಿಸ್ತದೆ. ಯಾಕೆ ಬಲ್ಲೆಯ? ಯಾಕೆ? ನಮ್ಮ ದೃಷ್ಟಿ ಹಾಗೆ ಇರುವುದು ಸೃಷ್ಟಿ, ಅದರಲ್ಲಿ ವ್ಯತ್ಯಾಸ ಇಲ್ಲ. ನಾವು ಯಾವುದನ್ನು ಹೇಗೆ ಕಾಣುತ್ತೇವೆ, ಕೆಲವರಿಗೆ ಸುಂದರವಾಗಿ ಕಂಡಂಥದ್ದು ಇನ್ನು ಕೆಲವರಿಗೆ ಅದು ಕುರೂಪವಾಗಿ ಕಾಣಬಹುದು. ಹಾಗಾಗಿ ನಮ್ಮ ದೃಷ್ಟಿ ಯಾವ ವಿಧಾನದಿಂದ ನಾವು ನೋಡುತ್ತೇವೋ ಅದೇ ದೃಷ್ಟಿಯಲ್ಲಿ ನಾವು ಅದನ್ನು ತರ್ಕಿಸಿಕೊಂಡರೆ ಒಳ್ಳೆಯದು. ಈಗ ಹರಿಯುತ್ತಿರುವಂತಹ ನೀರು, ಜಲ ಉಂಟು. ವೇದಾಧ್ಯಯನ ನಿರತನಾದಂತಹ ಅರ್ಚಕನೋರ್ವ ಅದೇ ಶುದ್ಧವಾದಂತಹ ಜಲವನ್ನು ಕೈಯಲ್ಲಿ ಹಿಡಿದುಕೊಂಡರೆ ಅದಕ್ಕೆ ಮಂತ್ರವನ್ನು ಬೋಣಿಸಿದರೆ ಅದು ತೀರ್ಥ ಆಗುತ್ತದೆ. ಸಾಮಾನ್ಯವಾಗಿ ನಾವು ಅದನ್ನು ಕುಡಿಯುವುದಕ್ಕೆ ಉಪಯೋಗಿಸಿದರೆ ಅದು ಪಾನೀಯ ಆಗುತ್ತದೆ. ಏನು ಅಲ್ಲ ಅಂತ ಆದ್ರೆ ಅದೊಂದು ಮೈ ತೊಳೆಯುವುದಕ್ಕಾದೀತು. ಅದು ಯಾವ ವಿಧಾನದಿಂದ ನಾವು ಅದನ್ನು ಉಪಯೋಗಿಸಬೇಕು ಎನ್ನುವುದು ಮಾತ್ರ ಇರ್ತದೆ. ನಾನೊಂದು ಮಾತು ಹೇಳ, ಏನು? ಬೇಸರ ಇದು ಎದುರುತ್ತರ ಅಂತಲೂ ನೀನು ತಿಳಿಬೇಡ. ಕೆಲವು ಜಾಗದಲ್ಲಿ ನೀನು ಹೇಳಿದ್ರೆ ಸರಿ ಉಂಟು, ಕೆಲವು ಜಾಗದಲ್ಲಿ ಸರಿಯಾಗುವುದಿಲ್ಲ. ಯಾಕೆ? ಅದು ಯಾರ್ಯಾರ ಹೆಂಡತಿಯನ್ನು ನಮ್ಮ ಹೆಂಡತಿ ಅಂತ ಅದಾಗುದಿಲ್ಲ ಅಲ್ಲ, ಹೇಳಿದ್ದು ನಾನು. ಯಾಕೆ ಆಗುದಿಲ್ಲ ಅಂತ ಅಲ್ಲ, ಆಗುದಿಲ್ಲ. ಯಾಕೆಂದ್ರೆ ಅದು ನಮ್ಮ ದೃಷ್ಟಿಯಲ್ಲಿ ಇರುವುದು. ಉಪಮಾಲಂಕಾರ ಎನ್ನುವುದು ಎಲ್ಲಾ ಕಡೆಗೂ ಹೊಂದಾಣಿಕೆ. ಈಗ ನೀನು ತಿಳಿದುಕೊಂಡ ಹಾಗೆ ನಿನ್ನ ದೃಷ್ಟಿಯ ಹಾಗೆ ಸೃಷ್ಟಿ. ಈಗ ಒಂದು ಕಾಣುವುದಕ್ಕೆ ಒಂದು ಇನ್ನು ಬೇಕಾದ್ರೆ ಸರಳ ಮಾಡುವ, ನಿನಗೆ ಅರ್ಥ ಆಗುವುದಕ್ಕೆ ಒಂದು ಪ್ರತಿಮೆ ಎನ್ನುವಂಥದ್ದು ಇರುತ್ತದೆ. ದೂರದಿಂದ ನೋಡಿದರೆ ಅದು ಅಸ್ಪಷ್ಟ, ನಮಗೆ ಯಾರದ್ದು ಇಂಥದ್ದೇ ಪ್ರತಿಮೆ ಹೀಗೆ ಅಂತ ನಮಗೆ ಗುರುತಿಸುವುದಕ್ಕೆ ಬರುವುದಿಲ್ಲ. ಆದ್ರೆ ಹತ್ತಿರ ಹೋಗಿ ನಿಂತರೆ ಅದು ಪ್ರತಿಮೆ ಇಂಥದ್ದೇ ಅಂತ ಗೊತ್ತಾಗುತ್ತದೆ. ಹತ್ತಿರ ಹೋಗಿ ನೋಡಿದರೆ ಅದರ ಶಿಲ್ಪಕೌಶಲ್ಯ, ಪ್ರತಿಮೆ ಯಾರದ್ದು ಮಾತ್ರ ಅಲ್ಲ, ಅದರಲ್ಲಿ ಕೆತ್ತಿದವನ ಶಿಲ್ಪಕೌಶಲ್ಯವೂ ನಮಗೆ ಗೊತ್ತಾಗುತ್ತದೆ. ನೀನು ಅದುದರಿಂದ ದೂರದಲ್ಲಿ ನಿಂತು ನಾನು ಯಾರು, ನಾನೇನು, ನಾನೆಷ್ಟು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ಒಮ್ಮೆ ಹತ್ತಿರ ಬಂದು ನೋಡು. ತೆರೆದ ಕಣ್ಣಿನಿಂದ ನೀನು ಹೋರಾಟವನ್ನೇ ದೃಷ್ಟಿಯಲ್ಲಿ ಇರಿಸಿಕೊಂಡು ಮುಂದೆ ಬಂದರೆ ಹೋರಾಟ. ಅದಲ್ಲ, ನಾನು ಯಾರು ಎನ್ನುವುದನ್ನು ತಿಳಿದುಕೊಳ್ಳಬೇಕೆನ್ನುವಂತ ಮನಸ್ಸು ನಿನಗುಂಟು ಅಂತಾದ್ರೆ ಹತ್ತಿರ ಬಂದು ನೋಡು. ನಾನು ರಾಮನಾದರೆ ರಾಮನೂ ಹೌದು, ನೀನು ಲಕ್ಷ್ಮಣ ಅಂತ ತಿಳಿದರೆ ನಾನು ಲಕ್ಷ್ಮಣನೂ ಹೌದು, ನಾನು ರಾಮ ಅಂತ ತಿಳಿದರೆ ನಾನು ರಾಮನೂ ಹೌದು. ಈಗ ನಾನು ತಿಳಿದದ್ದರ ಮೇಲೆ ನಿನ್ನ ರಾಮನೋ ಲಕ್ಷ್ಮಣನೋ ಹೌದು. ನಾನೊಂದು ಆಯ್ಕೆ ನಿನಗೇ ಬಿಟ್ಟಿದ್ದೇನೆ. ಈಗ ನೀನು ರಾಮನೋ ಲಕ್ಷ್ಮಣನೋ ಅಂತ ಕೇಳಿದಾಗ ನೀನು ಆ ಒಗಟು ಉತ್ತರ ಕೊಡ್ತಿ. ನೀನು ಜಾನಕಿಗೆ ಏನಾಗಬೇಕು ಅಂತ ನಾ ಕೇಳಿದ್ರೆ ಇಲ್ಲ, ಅದರಲ್ಲಿ ಹಾಗೆ ನಮಗೆ ವ್ಯತ್ಯಾಸ ಇಲ್ಲ. ಯಾಕೆ ಗೊತ್ತುಂಟು? ಅಯೋಧ್ಯೆಯಲ್ಲಿ ನಾವು 4 ಮಂದಿಗಳು ಪಾಯಸಕ್ಕೆ ದೇವ ನಿರ್ಮಿತವಾದಂತಹ ಪಾಯಸದಲ್ಲಿ ಹುಟ್ಟಿದ್ರು. ತೊಟ್ಟಿಲು ಹಾಕಿದ್ದು 2 ನಮಗೆ, 4 ತೊಟ್ಟಿಲು ಹಾಕಲಿಲ್ಲ. ಹಾಗಾಗಿ ರಾಮನಲ್ಲಿಯೂ ಲಕ್ಷ್ಮಣನಲ್ಲಿಯೂ ಭರತನಲ್ಲಿಯೂ ಶತ್ರುಘ್ನಲ್ಲಿಯೂ ಭಿನ್ನತೆಯನ್ನು ಕಲ್ಪಿಸುವುದಕ್ಕಾಗುವುದಿಲ್ಲ. ಹಾಗೆ ಎಲ್ಲಿಯೂ ನಾವು ನಮ್ಮ ಕಲ್ಪನೆಗೆ ಮೀರಿದಂಥದ್ದು, ಅದು ನಮ್ಮ ದೃಷ್ಟಿಯ ಒಳಗೆ ಇರಿದಂಥದ್ದು, ಅದನ್ನು ಮತ್ತೊಬ್ಬರು ಹೇಳಿ ಆಗಬೇಕಿಲ್ಲ. ಹೇಗೆ ಕಾಣಬೇಕು, ಯಾವ ದೃಷ್ಟಿಯಿಂದ ಕಾಣಬೇಕು ಎನ್ನುವ ಹಾಗೆ. ನೀ ಹೇಳಿದ್ದರಲ್ಲೇ ಉಂಟದು ಉತ್ತರ. ಏನು? ಜಾನಕಿಗೆ ನೀನು ಗಂಡನೇ. ಯಾಕಂದ್ರೆ ಜನಕನ ಮಕ್ಕಳು ಜಾನಕಿಯರೇ ಅಲ್ವಾ? ಒಬ್ಬಳು ಅವರಸ ಪುತ್ರಿ, ಇನ್ನೊಬ್ಬಳು ಪಾಲಿತ ಪುತ್ರಿ ಅಷ್ಟೇ. ಹೌದು, ಅದು ಅಲ್ಲಿಂದಲೇ ಅಲ್ವಾ 4 ಮಂದಿಗಳನ್ನು ಮದುವೆ ಆದದ್ದು. ಒಬ್ಬಳು ಊರ್ಮಿಳೆ, ಇನ್ನೊಬ್ಬಳು ಸೀತೆ, ಅವರಿಬ್ಬರು ಜಾನಕಿಯರೇ. ಜಾನಕಿಗೆ ನೀನು ಗಂಡನು ಅಂತ ಕೇಳಿದರೆ ರಾಮನು ಜಾನಕಿಗೆ ಗಂಡ, ಲಕ್ಷ್ಮಣನು ಜಾನಕಿಗೆ ಗಂಡ. ದಾಕ್ಷಿಣ್ಯ ಬೇಡ. ನಾನು ಕೇಳಿದ್ದು ನಿನಗೆ ಡೊಂಬರಾಟ ಅಂತ ಆಯ್ತಾ? ಅಲ್ಲ, ಯಾಕೆ ನೀನು ಬಂದದ್ದು ಹೋರಾಟಕ್ಕೆ? ಕೇಳಿದ್ದಲ್ವೇ ಅಲ್ಲ. ರಾಮನಲ್ಲಾದ್ರೆ ಒಂದು ವಿಧ, ಲಕ್ಷ್ಮಣನಲ್ಲಾದ್ರೆ ಮತ್ತೊಂದು ವಿಧ. ನೋಡಿ ಹೊಡೆಯುವುದು, ಕೇಳಿ ಹೊಡೆಯುವುದು, ನಾವು ತಯಾರು ಮಾಡಿದ್ದನ್ನು ಹೊಡೆಯುವುದು ಅಲ್ವೇ ಅಲ್ಲ. ರಾಮ ಬಂದರೆ ಹೋರಾಟ ಮಾಡುತ್ತೇನೆ, ಲಕ್ಷ್ಮಣ ಬಂದರೆ ಹೋರಾಟ ಮಾಡುವುದಿಲ್ಲ, ಹಾಗೇನಿಲ್ಲ. ದುರದಲ್ಲಿ ರಾಮನಿಗೆ ನಾವು ಆತ್ಮನಿವೇದಕರು. ರಾಮನಲ್ಲಿ ನಮ್ಮದಾದಂತ ಆತ್ಮನಿವೇದನೆ ಉಂಟು, ಹೋರಾಟ ಉಂಟು.
ಹೋರಾಟವೇ. ರಾಜಿ ಸೂತ್ರ ಇಲ್ಲ. ರಾಮನಾದ್ರೆ ಅವ ಬಂದು ನಿಂತಾಗ ಕಾಲಿಡಿಯುವುದು, ಲಕ್ಷ್ಮಣನಾದ್ರೆ ಅವನಿಗೆ ಹೊಡೆಯುವುದು, ಕಾಲಿಡಿದು ಎಳೆದು ಹಾಕುವುದು, ಹೀಗೆಲ್ಲ ಇಲ್ಲ. ಹೋರಾಟವೇ. ಆದರೆ ರಾಮನಲ್ಲಿ ಆದ್ರೆ ನಾವು ಆತ್ಮಸಂಘರ್ಷ ಮಾಡಿ, ಅಂದ್ರೆ ನಮಗೆ ಏನು ಬೇಕು ಎನ್ನುವುದನ್ನು ಹೊಂದುವಲ್ಲಿ ರಾಮನು ಅಂತ ಕೇಳಿದ್ದಷ್ಟೇ. ಈ ಪ್ರಪಂಚದಲ್ಲಿ ರಾಮ ಕೆಲವರಿಗೆ ಕೊಟ್ಟಿದ್ದಾನೆ. ಲಕ್ಷ್ಮಣ ಕೊಟ್ಟದ್ದು ಪೆಟ್ಟು ಅಂತ ನನಗೆ ಗೊತ್ತುಂಟು, ಅನುಗ್ರಹ ಮಾಡಿದ್ದು ಗೊತ್ತಿಲ್ಲ ನನಗೆ. ಲಕ್ಷ್ಮಣ ಅಂತ ಸಂದರ್ಭ ಬರಲಿಲ್ಲ. ಬಂದ್ರೆ ನೀನು ರಾಮನಾಗ್ತಿ, ಲಕ್ಷ್ಮಣನಾಗ್ತಿ, ಏನೂ ಆಗ್ತೇನೆ, ಗುಟ್ಟು ಬಿಟ್ಟು ಕೊಡುವುದಿಲ್ಲ. ಆದ್ರೆ ಇವತ್ತಿನ ಯುದ್ಧ, ನಾನು ಮಾಡುವ ಯುದ್ಧ ಹೇಗಿರ್ತದೆ ಗೊತ್ತಾ? ಹೇಗೆ? ವೈಮಾನಿಕರಾಗಿ ದೇವತೆಗಳು ಈ ಸಮರಾಂಗಣವನ್ನು ನೋಡುತ್ತಾ ಇದ್ದಾರೆ ಅಂತ ನಮ್ಮ ಲಕ್ಷ್ಯ. ಅಂತಹ ಧರ್ಮಪಕ್ಷಪಾತಿಗಳಾದಂತಹ ದೇವತೆಗಳು ಕಂಡು ತೃಪ್ತವಾಗುವ ಭಾವದಲ್ಲಿ ನಮ್ಮದ್ದಾದಂತಹ ಸಮರದ ಆಗು ಹೋಗುವಳಿರ್ತದೆ. ಯಾವುದೇ ಕಾಪಟ್ಯ ಇಲ್ಲದೆ ರಣಕಣದಲ್ಲಿ ಶುದ್ಧ ಭಾವದಿಂದ ಸರಿಯಾದಂತಹ ಸ್ಪರ್ಧೆಯನ್ನು ಕೊಡುವುದಕ್ಕೆ ಅತಿಕಾಯ ತಯಾರಾಗಿದ್ದಾನೆ. ಉಂಟಾ? ಅದಕ್ಕೆ ಸಿದ್ಧವಾಗಿ ಬಂದಿದೆ. ಕೊಂಡಿದ್ದೇವೆ. ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಅದು ವಿಶೇಷವಾಗಿರುವಂತಹ ಯುದ್ಧ ತಂತ್ರವನ್ನು ನೀನು ತಿಳಿದವ, ನಾನು ಅರ್ಥ ಮಾಡಿದವ. ಸರಿ. ಹಾಗಾಗಿ ವಿಶಿಷ್ಟವಾಗಿರುವಂತಹ ಮಂತ್ರಾಸ್ತ್ರಗಳಿಂದ ಒಡಗೂಡಿದಂತಹ ದಿವ್ಯಾಸ್ತ್ರಗಳ ಪ್ರಯೋಗ ಇದು ನಿನ್ನನ್ನು ಸುಡಬಹುದಾದ, ನಿನ್ನ ಸೇನೆಯನ್ನೇ ಸುಡುಗರಿ ಮಾಡಬಹುದಾದ ವಿಶಿಷ್ಟವಾದ ಬಾಣ ಅಗ್ನಿಶರವನ್ನು ಎತ್ತಿ ಹಿಡಿದಿದ್ದೇನೆ. ಇದು ಅದಕ್ಕೆ ಪ್ರತಿಯಾಗಿ ವರುಣಾಸ್ತ್ರವನ್ನೇ ಪ್ರಯೋಗಿಸಿದೆ. ಹೊತ್ತು ಅಗ್ನಿಗೆ ನೀರು ಬಿತ್ತು, ಮುಗೀತು ಅಂತ ಎಣಿಸಿದೀಯಾ? ನಿನ್ನನ್ನು ಇಲ್ಲಿಂದ ಹಾರಿಸಬಹುದಾದ ವಾಯುಶರ ಪ್ರಯೋಗ ಮಾಡಿದ್ದೇನೆ ನೋಡು. ಇದು ಅದಕ್ಕೆ ಪ್ರತಿಯಾಗಿ ಪರ್ವತಾಸ್ತ್ರವನ್ನೇ ಪ್ರಯೋಗಿಸಿದ್ದೇನೆ. ನಮ್ಮ ಗಾಳಿ ಬೀಸದ ಹಾಗೆ ತಡೆಯೊಡ್ಡಿದೆ. ನಿನ್ನ ಪರ್ವತ ಹುಡಿಯಾಗಬೇಕು ಅಂತಾದ್ರೆ ವಜ್ರಾಸ್ತ್ರ ಪ್ರಯೋಗ ಮಾಡಿದ್ದೇನೆ. ಇಂದ್ರಾಸ್ತ್ರವನ್ನೇ ತೆಗೆದು ಪ್ರಯೋಗಿಸಿದ್ದೇನೆ. ಅಗ್ನಿಯಸ್ತ್ರದಿಂದ ಮೋಹಿಸಿದ್ದೇನೆ. ಇದು ಅದಕ್ಕೆ ಬೇಕಾದಂತಹ ಪ್ರತಿಯಸ್ತ್ರವನ್ನು ತೆಗೆದು ಪ್ರಯೋಗಿಸಿದ್ದೇನೆ. ಅಂತರಂಗದೊಳೆಂದ ಗಹಗಹಿಸುತ್ತಲತಿಕಾಯ ಎಂದು ನಮ್ಮಸ್ತ್ರಗಳು ಹರಿದ ಸೋರಾಂತಕಾತ್ಮನೊಳಕಟಯ ಬರಿದೆ ಭ್ರಾಂತ ತಾನೆಲ್ಲರಿತು ಮತ್ತಿಂದೆಂದ ಅವನೊಡನೆ ಇಂತು ಬಹುವಿಧ ಶಸ್ತ್ರ ಜಯವ
ಎಷ್ಟು ಪ್ರಯೋಗ ಮಾಡಿದರೂ ಅವನಿಗೆ ಮುಟ್ಟುವುದೇ ಇಲ್ಲ. ಹೇಗೆ ಮುಟ್ಟುವುದಕ್ಕೆ ಸಾಧ್ಯ? ತೂತಾದ ದೋಣಿಯಲ್ಲಿ ಪ್ರಯಾಣಕ್ಕೆ ಹೊರಟ್ರೆ ಪ್ರಯಾಣಿಕ ಮುಳುಗುವುದು ಬಿಟ್ಟರೆ ಏರುವುದಿಲ್ಲ, ಏಳುವುದಿಲ್ಲ. ಅಧರ್ಮದ ಪಕ್ಷಪಾತಿಗಳು ನಾವು, ಧರ್ಮ ಪಕ್ಷಪಾತಿಗಳವರು. ನಾವು ಅಸ್ತ್ರ ಜಯವನ್ನು ಮುಗಿಸಬೇಕು ಬಿಟ್ಟರೆ ಇದರಲ್ಲಿ ಏನೇನೂ ಜಯವನ್ನು ಕಾಣುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಇವರು ಯಾರು ಅಂತ ನಮಗೆ ಮನದಟ್ಟಾಗಿದೆಯಲ್ಲ. ಅರ್ಥ ಆದದ್ದನ್ನು ಅವನಲ್ಲಿಯೇ ಮುಖತಃ ಹೇಳುವುದು ಒಳ್ಳೆಯದಲ್ವಾ? ಅಯ್ಯ, ನೀವು ಜಗದ ದೈವವೆಂಬುದ ನಾವು ಬಲ್ಲೆವು, ನಾವು ಬಲ್ಲೆವು. ಆಗೊಂದು ಪ್ರಶ್ನೆ ಬರ್ತದೆ, ಹಾಗಿದ್ರೆ ಯುದ್ಧ ಯಾಕೆ? ನಮ್ಮ ಕುಲದ ಸ್ವಭಾವವನ್ನು ನಾವು ಬಿಡಲು ಬಹುದೇ. ಕೆಲವು ಸಲ ಹೋರಾಡುವುದಲ್ಲ, ನಮ್ಮ ಜಾತಿ ಬಿಡುವುದಿಲ್ಲ ನಮ್ಮನ್ನು. ಪೂರ್ವ ಪದ್ಧತಿಯೋ ನಾವು ಮಾಡುವ ಸಮರ ಮುಖ ಸಂಭಾವನೋಚಿತ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆನ್ನುತ್ತ ತೆಗೆದೆಚ್ಚನತಿ ಕಾಯ. ನೀವು ಜಗದ ದೈವ ನೀವು ಜಗದ ಅಧಿದೈವ, ನೀವು ಜಗದ ಆದಿದೈವ. ಇಬ್ರು ದೈವವೇ, ಒಬ್ಬ ಅಣ್ಣ ದೈವ, ಒಬ್ಬ ತಮ್ಮ ದೈವ. ನಿಮ್ಮನ್ನು ದೇವರು ಅಂತ ನಾವು ತಿಳಿದಿದ್ದೇವೆ, ಆದರೂ ಹೋರಾಡಬೇಕಾದ ಅನಿವಾರ್ಯತೆ. ಬಿಡಲಬಹುದೇ ಪೂರ್ವ ಪದ್ಧತಿಯ? ನಾವು ರಾಕ್ಷಸರು, ಮನುಷ್ಯರನ್ನು ಕಂಡ್ರೆ ನಮಗೆ ನಿದ್ದೆ ಬರುವುದಿಲ್ಲ. ಗುಣಪಭಕ್ಷಕರು, ತಿನ್ನುವುದೇ. ಒಂದು ತಿನ್ನುವುದು, ಇಲ್ಲದೇ ಇದ್ದರೆ ಅವರು ಬದುಕದಂತೆ ಮಾಡುವುದು. ಈ ಎರಡರಲ್ಲಿ ಒಂದು ನಮಗೆ, ನಮ್ಮ ಪರಂಪರೆ ಇದು. ಹಾಗಿದ್ರೆ ಇಲ್ಲಿ ಕೇವಲ ಮುರಿದು ಮುಕ್ಕುವ ಸ್ವಭಾವದವನಲ್ಲ ನಾನು. ಹಾಗೆಂತ ಜಾತಿ ಬಿಡ್ಲಿಕ್ಕೂ ಆಗುವುದಿಲ್ಲ ನನಗೆ. ಅದೊಂದು ಅಡ್ಡ ಉಂಟು. ಸ್ವಧರ್ಮದಲ್ಲಿ ಶ್ರೇಯಸ್ಸಿನ ಮರಣವನ್ನು ಕಾಣು. ನಮಗೆ ಪಾಠ ಹೀಗೆ, ಸ್ವಧರ್ಮದಲ್ಲಿ ಮರಣವನ್ನು ಕಾಣುವುದಾದರೂ ಧರ್ಮಯುಕ್ತವಾಗಿರಲಿ. ನಾನು ಸಮರ ಮುಖದಲ್ಲಿ ನಿಂತಿದ್ದೇನೆ. ಹೌದು. ಈ ಸಮರಾಂಗಣದಲ್ಲಿ ದೈವವನ್ನು ಆರಾಧಿಸುವಂತಹ ಸಮುಚಿತವಾದ ದಾರಿ ಯಾವುದು ಕೇಳಿದರೆ ಸಂಭಾವನೋಚಿತ. ಇಲ್ಲಿಗೆ ಈ ಸಂಭಾವ್ಯಕ್ಕೆ ಉಚಿತವಾದದ್ದು ಯಾವುದು? ಸರಳ ಭಕ್ತಿಯ ಸಾರ. ಓಹೋ, ಹಾಗಾದ್ರೆ ಬೇರೆ ಪರಿಕರಗಳನ್ನು ಪೂಜೆ ಮಾಡುವುದಕ್ಕೆ ನೀನು ಹುಡುಕುವುದಿಲ್ಲ. ಸರಳ ಭಕ್ತಿಯ ಸಾರ. ಅದು ಒಂದು ಸರಳು ಅಂತ ಹೇಳಿದರೆ ಸಾಮಾನ್ಯವಾದದ್ದು, ಇನ್ನೊಂದು ಸರಳು. ಈ ಯುದ್ಧಾಂಗಣದಲ್ಲಿ ಬಾಣದಲ್ಲಿ ಪೂಜೆ ಮಾಡುವುದಕ್ಕೆ ಬರ್ತದೆ. ಸಂಕಲ್ಪ ಪೂಜೆ. ಈಗ ಪೂಜೆ ಮಾಡಬೇಕು ಅಂತಾದರೆ ಒಂದು ಬಿಂಬ ಬೇಕು, ಆ ಬಿಂಬಕ್ಕೆ ಬೇಕಾದಂತಹ ಸಲಕರಣೆಗಳು ಬೇಕು. ಅದನ್ನೇ ಮಾನಸವಾಗಿ ಮಾಡುವುದಿದ್ರೆ ಪರಿಕರಗಳು ಯಾವುದೂ ಬೇಕು ಅಂತ ಇಲ್ಲ. ಮಂತ್ರಗಳನ್ನು ಹೇಳಿ ಅದನ್ನು ನಾವು ಬರೆಸಿದ್ದೇವೆ ಸಂಕಲ್ಪ ಪೂಜೆ. ಹಾಗೆ ಮಂತ್ರಗಳನ್ನೇ ಸರಳುಗಳನ್ನು ಪ್ರಯೋಗಿಸಿ ಸರಳ ಭಕ್ತಿಯನ್ನು ತೋರಿಸಿ ಸಂಭಾವನೋಚಿತವಾದ ನಮ್ಮ ಸ್ವಭಾವಕ್ಕೆ ಮೀರದ ಹಾಗೆ, ನಿಮ್ಮನ್ನು ವಿರೋಧ ಮಾಡದ ಹಾಗೆ, ಎಲ್ಲ ಒಂದು ಸಂಕಲೆಯಾಗಿ ಬರುವ ಹಾಗೆ ನಾನು ಪೂಜಿಸುವುದಕ್ಕೆ ಇದ್ದೇನೆ. ಅದಕ್ಕೆ ಈಗ ನನ್ನಿಂದ ಏನಾಗಬೇಕು? ನೀವು ನಿತ್ರೆ ಸಾಕು. ಅಂದ್ರೆ ಬದಿಗಿರಿಸಿ ನಿನ್ನ ಪೂಜೆಗೆ ನಾನು ಮೈಯೊಡ್ಡಿ ನಿಲ್ಲಬೇಕು. ನಾನು ಪೂಜೆ ಮಾಡಿ ಇನ್ನು ಪ್ರಸಾದ ಬೇಕು ಅಂತ ಕೇಳುವಲ್ಲಿವರೆಗೆ ಮಾತಾಡ್ಲಿಕ್ಕಿಲ್ಲ. ಎಲ್ಲಿಂದ ತೊಡಗುತ್ತೇನೆ ಗೊತ್ತಾ? ಇದೇ ಆವಾಹನ, ಇದೇ ಆವಾಹನ ನೋಡು. ಇದೇ ಆವಾಹನ ನೋಡು, ಮತ್ತಿದೆಯ ಆಸನ ದಯ ಮಾಡು. ಇದೇ ಪಾದ್ಯಾರ್ಘ್ಯಾದಿಗಳು, ಒಳ್ಳೆದೆ ನಿನಗುಪಚಾರಗಳು. ಅಯ್ಯ ವೀರಾಮ್,
ಸಂಕಲ್ಪದಿಂದ ಕಲ್ಪಿಸಿಕೊಳ್ಳುವುದಕ್ಕೆ ಆವಾಹನ, ಸರಿ. ಆವಾಹಿಸುವುದು. ಹ್ಮ್. ಆಮೇಲೆ ಆಸನ, ಕೂತುಕೊಳ್ಳುವುದಕ್ಕೊಂದು ವ್ಯವಸ್ಥೆ. ಆಮೇಲೆ ಸ್ನಾನ, ಅಭಿಷೇಕ. ಆಮೇಲೆ ಗಂಧ ಹಚ್ಚುವುದು. ಆಮೇಲೆ ಯಜ್ಜೋಪವೀತ ಹಾಕುವುದು. ಹೀಗೆ ಒಂದಲ್ಲ ಎರಡಲ್ಲ, ವಿಧ ವಿಧವಾಗಿ ನಾನು ಪೂಜೆ ಮಾಡುವಾಗ ನನ್ನ ಲೆಕ್ಕಕ್ಕೆ ಎಷ್ಟು ಸಿಗ್ತದೆ ಗೊತ್ತಾ? ಎಷ್ಟು? 8. ರಾಮನ ತಮ್ಮನ ಮೇಲುವನು ಧನದರ ಭಕ್ತಿಯೊಳಗ ಎಚ್ಚನುಗೊಳ್ಳುತ್ತಲದಿ ಬೇಗ. ಧೂಪದೀಪವೇ ಮೊದಲಾದಂತಹ 15 ವಿಭಾಗದ ಪೂಜೆಯನ್ನು ಸಲ್ಲಿಸಿ ಮನಸೋಕ್ತವಾಗಿರುವಂತಹ ಒಂದು ಆತ್ಮನಿವೇದನ ಎನ್ನುವಂತಹ 16ನೇ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಪ್ರತೀಕವಾಗಿ 16 ಬಾಣಗಳು ಎನ್ನುತ್ತಾ 8 ಶರಗಳನ್ನು ನಿನ್ನ ಮೇಲೆ ಎಸೆದಿದ್ದೇನೆ, ಇನ್ನು ಪ್ರಸಾದ ಕೊಡು. ನಿಚ್ಚಟ ಭಕ್ತಿಯೊಳವನು ನಿತ್ಯ ಶರವ ಲಕ್ಷ್ಮಣನು ಮುಚ್ಚದೆ ಮೈಯಲ್ಲಿ ಧರಿಸಿ ಮನ ಮೆಚ್ಚಿ ನುಡಿದ ನಂತರಿಸಿ. ಲಂಕೆಯ ರಣಭೂಮಿಯಲ್ಲಿ ಅದೆಷ್ಟೋ ವೀರರನ್ನು ನಾನು ಕಂಡವನಿದ್ದೇನೆ. ಆದರೆ ಹೋರಾಟದಲ್ಲಿ ಸರಳಿನ ಮೂಲಕವಾಗಿ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಒಬ್ಬ ಪ್ರತಿಭಟನನ್ನು ಪ್ರಸನ್ನೀಕರಿಸುವಂತಹ ಒಂದು ಉದ್ದೇಶಕ್ಕೆ ಬದ್ಧನಾದಂಥ ಒಬ್ಬ ಯೋಧನನ್ನು ನಾನು ಇದು ಮೊದಲೇ ಕಾಣುತ್ತಾ ಇರುವುದು. ಬಹುಶಃ ಇದು ಚರಿತ್ರೆಯಲ್ಲಿ ಹೊಸತೋ ಏನೋ. ಈ ಒಂದು ಅನುಭವವನ್ನು ಯಾಕೆ ನಾನು ಕೈ ಚೆಲ್ಲಿ ಕುಳಿತುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅವನಿಂದ ಪ್ರಯೋಗಿಸಲ್ಪಟ್ಟಂಥ ಅಸ್ತ್ರಗಳನ್ನು ಯಾವುದನ್ನೂ ನಾನು ಖಂಡಿಸಲಿಲ್ಲ. ಬದಲಾಗಿ ನಾನು ಅದನ್ನು ಮೈಯಲ್ಲೆಲ್ಲ ಧರಿಸಿಕೊಂಡಿದ್ದೇನೆ. ನಿಶ್ಚಲವಾದಂತಹ ಭಕ್ತಿಯಿಂದಲೇ ನಾನು ಧರಿಸಿಕೊಂಡಿದ್ದೇನೆ. ಪ್ರಸಾದ ಬೇಕು ಅಂತ ಕೇಳಿದ್ದಾನೆ. ಹಾಗಂತ ಅವನ ಭಕ್ತಿಯ ಪರಾಕಾಷ್ಠ ಎಷ್ಟು ಎನ್ನುವುದನ್ನು ನಾನು ಅವನ ಮುಂದೆ ಬಿತ್ತರಿಸಬೇಕು. ಅದಕ್ಕೆ ಬೇಕಾಗಿ ಅವನನ್ನೇ ಕರೆದು ಮಾತಾಡುತ್ತೇನೆ. ರಣಕುಶಲಂ ರಣಕುಶಲ ಯುಗುತಿ ನಿನಗಹುದೈ ಅಸುರಾರಿಯ ಪದದಾಣೆ ರಾಜ್ಯದರುಳು ನಿನಗೆಣೆಗಾಣೆ. ಅತಿ ಕಾಯಂ, ಕಾಯದಲ್ಲಿ ಮಾತ್ರ ಅಲ್ಲ ಬುದ್ಧಿಯಲ್ಲಿಯೂ ಅತಿಯಾದಂತಹ ಬುದ್ಧಿಮತ್ತೆಯನ್ನೇ ನೀನು ಹೊಂದಿದವನು. ನಿನ್ನನ್ನು ಕಂಡಾವಾಗ ಮೊದಲು ನನಗೆ ಗೊಂದಲ ಇತ್ತು, ಆದರೆ ಈಗ ಸಂಪೂರ್ಣವಾಗಿ ಅದು ವೇದ್ಯ ಆಗಿದೆ. ರಣಧಾರಣಿಯಲ್ಲಿ ನನ್ನನ್ನು ಪೂಜಿಸುವುದಕ್ಕೆ ಹೊರಟಂತಹ ನಿನ್ನದಾದಂತಹ ವ್ಯಕ್ತಿತ್ವದಿಂದ ನಾನು ಮನಸಾರೆ ಆನಂದದೊಂದಿಲನಾಗಿದ್ದೇನೆ. ಆದುದರಿಂದಲೇ ನಿನ್ನಿಂದ ಪ್ರಯೋಗಿಸಲ್ಪಟ್ಟಂತಹ ಕಣೆಗಳನ್ನೆಲ್ಲವನ್ನು ನಾನು ಮೈಯಲ್ಲಿ ಧರಿಸಿಕೊಂಡಿದ್ದೇನೆ. ಮುತ್ತುಗದ ಮರದ ಹಾಗೆ ನಿಂತಿದ್ದೇನೆ ನಿನ್ನ ಮುಂದೆ. ಹಾಗಾಗಿ ಇದು ಅಸಮಭಕ್ತ ನೀನೌದೈ, ಸಾಮಾನ್ಯವಾದಂತಹ ಭಕ್ತ ಅಲ್ಲ. ಭಕ್ತರಲ್ಲಿ ವಿಶಿಷ್ಟವಾದಂತಹ ಬೇರೆ ಬೇರೆ ವಿಧವಾದಂತಹ ಭಕ್ತರನ್ನು ನಾವು ಗುರುತಿಸಬಹುದು. ಆದರೆ ಭಕ್ತಿಯಲ್ಲಿ ಒಂದು ವಿಶಿಷ್ಟವನ್ನು ಹೋರಾಟದ ಮೂಲಕವಾಗಿ ಸರಳಿನ ಮೂಲಕವಾಗಿ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಹೊಸತಾದಂತಹ ಒಂದು ಭಾಷೆಯನ್ನು ಬರೆಯುವುದಕ್ಕೆ ಹೊರಟೆ ಅಲ್ಲ. ಹಾಗಾಗಿ ಅಸಮಭಕ್ತ ನೀನೌದೈ, ರಣ ಕುಶಲ ಯುಕುತಿ ನನಗಿಯುವುದು. ಕೇವಲವಾದಂತಹ ಸಾಮಾನ್ಯವಾದಂತಹ ಬಾಣವನ್ನು ಹೊಡೆಯುವುದೋ ಬಿಡುವುದೋ ಮಂತ್ರಾಸ್ತ್ರಗಳ ಪ್ರಯೋಗವೋ ಇದರಿಂದ ಏನನ್ನು ಸಾಧಿಸುವುದಕ್ಕಿಲ್ಲ. ಒಬ್ಬನ ಹೆಣ ಬಿದ್ದೀತೆ ಬರುತ್ತಾ ಅದಕ್ಕಿಂತ ಏನು ಮಿಗಿಲಾದದ್ದು ಏನನ್ನು ಸಾಧಿಸುವುದಕ್ಕಿಲ್ಲ. ಆದರೆ ರಣದ ಕೌಶಲ್ಯವನ್ನು ಅರಿತು ನೀನು ವರ್ತಿಸಿದೆಯಲ್ಲ, ಅದಕ್ಕೆ ನಾನು ಮೆಚ್ಚಿದ್ದೇನೆ. ಅಸಮ ಭಕುತ ನೀನು ಹೌದೈ, ನೀನು ಬಂದು ಕೇಳಿದ್ಯಲ್ಲ ಒಂದು ಪ್ರಶ್ನೆ, ಈಗ ಅದಕ್ಕೆ ಸೂಚ್ಯವಾಗಿ ಉತ್ತರ ಹೇಳುತ್ತೇನೆ. ಹೇಗೆ ನಿನಗೆ ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತದೆ ಹೌದು ಅಂತ ಆದ್ರೆ, ಯೋಚಿಸುವುದಕ್ಕೆ ತರ್ಕ ಬುದ್ಧಿ ನೀನು ಉಳ್ಳವಣೆ ಹೌದು ಅಂತ ಆದ್ರೆ, ಈಗ ಹೇಳುತ್ತೇನೆ ಅಸುರಾರಿಯ ಪದದಾಣೆ. ಈಗ ಗೊತ್ತಾಯ್ತು ನನಗೆ. ನಾನು ಭಕ್ತ ಎನ್ನುವುದನ್ನು ದೃಢೀಕರಿಸುವುದಕ್ಕೆ ಅಸುರಾರಿಯ ಪದದಾಣೆ ನೀನಲ್ಲ ಅಂತಾಯ್ತು. ಅದು ಹೇಗೆ? ಅಸುರಾರಿ ಎನ್ನುವ ಪ್ರತ್ಯೇಕ ಇದ್ದಾನೆ. ಅಸುರಾರಿ ಯಾರು? ಅಸುರರನ್ನು ಸಂಹಾರ ಮಾಡುವವರೆಲ್ಲರೂ ಅಸುರಾರಿ. ಜನಾರ್ದನ. ಅವ ಯಾರು? ರಾಮ. ನೀನ್ ರಾಮ ಅಲ್ಲ. ಅದು ಸತ್ಯ ಹೇಳಿಸುವುದು. ಅದು ಒಳ್ಳೊಳ್ಳೆ ಮನೆತನದಲ್ಲಿ ಹುಟ್ಟಿದವರು ಎಷ್ಟು ಮುಚ್ಚಿಟ್ರು ಆ ಮನೆತನ ಬಿಡುವುದಿಲ್ಲ. ಅದು ಸತ್ಯ ಹೇಳಿಸುವುದು. ನೋಡು, ಪ್ರಸಂಗತ್ವೇನ ನಾ ಕೇಳಿದ ಆ
ಕೇಳಿದ ಪ್ರಶ್ನೆಗೆ ಈಗ ನೀನಾಗಿಯೇ ಉತ್ತರ ಕೊಟ್ಟೆ. ಇದು ಈ ಒಗಟಿಲ್ಲದ ಉತ್ತರ ನನಗೆ ಬಹಳ ಇಷ್ಟ ಆಗುವುದು. ಆಯ್ತು, ಈಗ ಅಸುರಾರಿಯ ಪದದಾಣೆ ಅಂತ ನೀನು ಹೇಳಿದೆ, ಆದ್ರೆ ನಾನು ಆಗಿನದ್ದನ್ನು ಬಿಡುವುದಿಲ್ಲ. ನಾನೊಂದು ಪ್ರಸಾದ ಬೇಕು ಅಂತ ನಾ ಪೂಜಿಸುವಾಗ ಮನಸ್ಸಿನಲ್ಲಿ ರಾಮ ಅಂತಲೇ ಕಲ್ಪಿಸಿ ಪೂಜಿಸಿದ್ದು. ನೋಡು, ಪ್ರಸಾದ ಕೊಡು. ಪ್ರಸಾದ ಒಂದು ನಿಮಿಷ ಮೂರ್ತಿಯಳು ಮೈ ಬಂದರೆ ಆಜೆಯಳು. ಸರಳಿನ ಮೂಲಕವಾಗಿ ಸರಳ ಪೂಜೆಯನ್ನೇ ನೀನು ಮಾಡಿದವನು. ಅದಕ್ಕೆ ಪ್ರಸಾದವು ನಾನು ಅದೇ ರೀತಿಯಲ್ಲಿ ಕೊಡಬೇಕಲ್ಲ. ಈಗ ದೇವರ ಪದತಲಕ್ಕೆ, ಮೂರ್ತಿಯ ಪದತಲಕ್ಕೆ ನಾವು ಪುಷ್ಪವನ್ನೇ ಅರ್ಚಿಸಿದರೂ ಕೂಡ ಅದೇ ಪುಷ್ಪವನ್ನೇ ಅಲ್ವಾ ತೆಗೆದು ಪ್ರಸಾದ ರೂಪವಾಗಿ ಕೊಡುವುದು. ಅಲ್ಲ, ಕೆಲವು ಕಡೆಯಲ್ಲಿ ಕೆಲವು ಕ್ರಮ ಉಂಟು. ಒಂದು ತೆಂಗಿನಕಾಯಿ ಕೊಂಡೋಗಿ ನಾವು ಅರ್ಚನೆಗೆ ಕೊಟ್ರೆ ಒಂದು ಗಡಿ ಮಾತ್ರ ಕೊಡುವುದು, ಮತ್ತೊಂದು ಗಡಿ ಮಾರನೇ ದಿವಸ ಮಾರಾಟ ಮಾಡುದು. ಅಲ್ಲ, ಪ್ರಸಾದವೇ ಅದು. ಅಲ್ಲ, ಇರಬಹುದು. ಈಗ ಇಲ್ಲಿ 2 ಗಡಿಯೂ ಸಿಗ್ತದಾ, ಅಲ್ಲ ಒಂದೇ ಗಡಿ ಸಿಕ್ಕುವುದು? ಯಾಕೆಂದ್ರೆ ದೇವರ ಪದದಲ್ಲಿ ಪುಷ್ಪವನ್ನು ಅರ್ಪಿಸಿದ್ರು, ಅದರಿಂದ ತೆಗೆಯುವಾಗ ದೇವರಲ್ಲಿ ಅಪ್ಪಣೆಯನ್ನು ಕೇಳಬೇಕು. ಆ ಪ್ರಸಾದ ರೂಪವಾಗಿ ಆ ಪುಷ್ಪವನ್ನು ನಾನು ತೆಗೆಯುತ್ತೇನೆ ಎನ್ನುವಾಗ ನೇರವಾಗಿ ಕೈ ಹಾಕಿ ತೆಗೆಯುವುದಕ್ಕಾಗುವುದಿಲ್ಲ. ಈಗ ನೀನು ಕೇಳಿದ, ನೀನು ತಂತ್ರ ಬಳಸಿದ್ದ ಅದನ್ನೇ ಪ್ರಸಾದ ಕೊಡು ಎನ್ನುವ ಹಾಗೆ. ಕೆಲವು ಕಡೆಯಲ್ಲಿ ನಾವು ಕೊಟ್ಟ ವಸ್ತುವೇ ಸಿಗ್ತದೆ ಅಂತ ಏನೂ ಇಲ್ಲ. ನಮಗೆ ಅವಸರ ಇದ್ರೆ ಬೇರೆ ಸಿಗ್ತದೆ. ಕಾಣದ ಮನೆಯಲ್ಲಿ ನಾವು ಕೊಟ್ಟದ್ದರ ಎಣ್ಣೆ ಕೊಡುವುದಲ್ಲ, ಬೇರೆ ಕೊಡ್ತಾರೆ ಅವರು. ಹಾಗಾಗಿ ಅದು ಮಾತ್ರ ಒಳ್ಳೆದು ಕೊಡಿ ಇಂತಷ್ಟೇ. ಹಾಗಾಗಿ ನನಗೆ ಪ್ರಸಾದ ಬೇಕು ಹೌದು ಅಂತ ಆದ್ರೆ ಇದು ದಿವ್ಯವಾದಂತಹ ಮಾರ್ಗಣವನ್ನು ತೆಗೆದಿದ್ದೇನೆ, ಅಭಿಮಂತ್ರಿಸಿ ಪ್ರಯೋಗಿಸಿದ್ದೇನೆ. ಬಳಿಕ ಮೈ ಮುರಿದಿದ್ದ ಖಳಕುಲ ಚಂದಿರನ ಕುವರ ದೃಢ ಚಿತ್ತದೊಳವು ಜಲರುಗನಾಭನ ಪದಯುಗ ನಳಿನವ, ಜಲರುಗನಾಭನ ಪದಯುಗ ನಳಿನವ ನೆನೆಯುತ್ತ ಒಯ್ಯನೆಂದನು ತನ್ನೋಳು. ಬಳಿಕ ಮೈ ಮುರಿದೆದ್ದ ಖಳಕುಲ ಚಂದಿರನ ಕುವರ 16 ಬಾಣ ಪ್ರಯೋಗ ಮಾಡಿದ್ದೇನೆ ನಾನು, ಒಂದನ್ನು ಖಂಡಿಸಲಿಲ್ಲ. ಎಲ್ಲ ಮೈಯಲ್ಲೇ ಕೀಳಿಸಿಕೊಂಡಿದ್ದ. ಪ್ರಸಾದ ಬೇಕು ಅಂತ ಕೇಳಿದ್ದೆ, ಅದರಲ್ಲಿ ಒಂದು ಬಾಣವನ್ನೇ ಕಿತ್ತು ನನಗೆ ಪ್ರತಿಯಾಗಿ ಶರಪ್ರಯೋಗ ಮಾಡಿದ. ಪೂಜೆ ಮಾಡಿದ ನನಗೆ ಪ್ರಸಾದ ಹಿಡ್ಕೊಳ್ಳಿಕ್ಕೂ ಆಗಲಿಲ್ಲ ಅಂತ ತಲೆ ತಿರುಗಿ ಬಿದ್ದೆ ನಾನು. ಅಯ್ಯೋ, ಒಟ್ಟಿನಲ್ಲಿ ನಮ್ಮದ್ದು ಅಧರ್ಮ ಪಕ್ಷ ಅಷ್ಟೇ ಹೇಳಬೇಕಷ್ಟೇ. ಇಲ್ಲದೆ ಇದ್ರೆ ಪ್ರಸಾದ ಕೊಡುವಾಗ ಒಂದು ಬೀಳ್ಲಿಕ್ಕುಂಟ. ಪ್ರಸಾದ ತಿಂದೇ ತಲೆ ತಿರುಗಿ ಒಬ್ಬ ಬೀಳ್ತಾನೆ ಅಂತ ಇದ್ರೆ ಮತ್ತೆ ಎಂಥದಕ್ಕೆ ಪ್ರಸಾದ? ತೀರ್ಥ ಕುಡಿದವರಿಗೆ ಶೀತ ಆದ ಹಾಗೆ, ಆರತಿ ತಗೊಂಡವರಿಗೆ ಉಷ್ಣ ಆದ ಹಾಗೆ ಪ್ರಸಾದದಲ್ಲೇ ಬಿದ್ದೆ ನಾನು. ಏನೇ ಇರಲಿ, ನಾನು ಹಾಗೆ ಸಾವರಿಸಿಕೊಂಡು ಹೇಳುವಾಗ ಮೇಲಿನವರು ಹೇಳುವುದು ನೋಡಿ, ಬಳಿಕ ಖಳಕುಲ ಚಂದಿರನ ಕುವರ. ಮೊನ್ನೆವರೆಗೆ ಸೂರ್ಯ ಇಂದ್ರ ಅಂತೆಲ್ಲ ಹೇಳ್ತಿದ್ರು ನನ್ನ ಅಪ್ಪನನ್ನು, ಈಗ ಚಂದ್ರ ಮಾಡಿದರು. ಅಂದರೆ ಕ್ಷಯದ ಚಂದ್ರನನ್ನು ಅವರು ಬಿಂಬಿಸುವುದು ಕಾಣ್ತದೆ. ಎಂಥದೇ ಇರಲಿ, ಮೊನ್ನೆ ನಾನು ಹೊರಡುವುದಕ್ಕಿಂತ ಮೊದಲು ಹಿಂದಿನವರು ಹೇಳ್ತಿದ್ರು ಅಲಗುತರ ಸಿಂಹಾಸನದಲ್ಲಿ ಅಂತ. ಹಂದಾಡ್ತಾ ಉಂಟು ಅಂತಲೇ ಹೇಳುವುದು. ಇಲ್ಲದೇ ಇದ್ದರೆ ರಾವಣನ ಒಡ್ಡೋಲಗದ ಬೇರೆ ಬೇರೆ ಹೊಗಳಿಕೆ ಎಲ್ಲ ಉಂಟು. ಇತ್ತೀಚೆಗೆ ಹೊಗಳಿಕೆಯಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಬಾಕಿದವರಿಗೂ ಗೊತ್ತಾಗಿದೆ ಈ ಸಲ ಉಳಿಯುವುದಿಲ್ಲ, ಒಳ್ಳೊಳ್ಳೆದು ಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ. ಆದರೆ ನಾನು ಆಲೋಚನೆ ಮಾಡುವುದು, ಇಲ್ಲೆಲ್ಲ ತಿರುಗುತ್ತಾ ಇದ್ದಾರಲ್ಲ ಈ ಮನುಷ್ಯರು, ಹೌದು, ಇವರಿಗೆ ಎಲ್ಲಿಯ ಬಲು? ನರರಿಗೆ ಬಲು ನರರಿಗೆ ಬಲುಗಿಲ್ಲಿಯದು ವಿಪಿನ ಚರರಿಗೆ ಈ ಬರಿಯ ಕಡುಗಿಲ್ಲಿ
ಬಂದಪುದು ಈ ಬರಿಯ ಕಡು ಎಲ್ಲಿ ಬಂದಪುದು ಹರಿಯ ಮಾಯ ವಿಲಾಸವಿದಲ್ಲದೊಂದಿಲ್ಲ ಹರಿಯ ಮಾಯ ವಿಲಾಸವಿದಲ್ಲದೊಂದಿಲ್ಲ ಮರೆಯ ಮಾತೇನು ದಿಟ ವಯಸ್ಸೇ ಮರೆಯ ಮಾತೇನು ದಿಟ ವಯಸ್ಸೇ ನರರಿಗೆ ಬಲುಗೆಲ್ಲಿಯದು ಆ ಆ ಮನುಷ್ಯರು ಎಂತಹ ಬಲ! ನಾವೆಲ್ಲ ಆರ್ಭಟೆ ಕೊಟ್ಟರೆ ಮನುಷ್ಯರ ಹೆಂಗಸರಿಗೆ ಗರ್ಭಸ್ರಾವ ಆಗ್ತದೆ ಅಂತ ಲೆಕ್ಕ. ಅಂತಹ ತಾಯಿ ಹೆತ್ತ ಮಕ್ಕಳು ಮನುಷ್ಯರು ಈ ತೆರನಾದಂತಹ ವಿಕ್ರಮವನ್ನು ತೋರಿದ್ದಾರೆ ಅಂತಾದರೆ ಅವರನ್ನು ಅನುಸರಿಸಿ ಬಂದಂತಹ ಮಂಗಗಳು ಅದ್ಭುತವಾದ ಸಾಹಸವನ್ನು ತೋರಿಸ್ತಾ ಇದ್ದಾವೆ. ಈ ನರರು ವಾನರರು ಇಂತಹ ಪ್ರತಿಭೆಯನ್ನು ತೋರಿಸಬೇಕು ಅಂತಾದರೆ ಇವರು ಯಾರು? ಹೌದು, ರಾಮನೇ ಶ್ರೀಮನ್ನಾರಾಯಣ, ಲಕ್ಷ್ಮಣನೇ ಶೇಷ. ಈ ಮರ್ಕಟರೇ ದೇವತೆಗಳ ಸಂಸರ್ಗದಿಂದ, ದೇವತೆಗಳ ಅಂಶರೂಪದಿಂದ ಹುಟ್ಟಿಕೊಂಡವರು. ಇಲ್ಲದೇ ಇದ್ರೆ ಇಂಥವರಿಗಿಂತಹ ಬಲ ಬರುವುದಕ್ಕೆ ಸಾಧ್ಯವೇ? ಯಾಕೆ ಬಂದರು? ದೌಷ್ಟ್ಯದ ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕಾಗಿ, ದುಷ್ಟತನದ ಆಡಳಿತವನ್ನು ನಿಲ್ಲಿಸುವುದಕ್ಕಾಗಿ, ಕ್ರೂರ ಕರ್ಮಿಗಳ ಜೀವಾಪಹಾರಕ್ಕಾಗಿ ಬಂದಿರುವಂತಹ ದಿವ್ಯಾಂಶ ಸಂಭೂತರಿವರು ಎನ್ನುವುದರಲ್ಲಿ ಸಂದೇಹ ಇಲ್ಲ. ಒಟ್ಟಿನಲ್ಲಿ ಮೂಲದಲ್ಲಿ ಏನು ಹೋಗ್ತದೆ ಕೇಳಿದರೆ ಆಯಿತು ಆಯಿತು ಆಯಿತ ಕಟ ತಂದೆ ಆಯುಷಕ್ಕೆ ಕಡೆಯಿನ್ನು ಆಯಿತ ಕಟ ತಂದೆಗಾಯುಷಕ್ಕೆ ಕಡೆಯಿನ್ನು ಬಾಯಾರಲಿಗೆ ನಾವಿದಕ್ಕೆ ಬಾಯಾರಲಿಗೆ ನಾವಿದಕ್ಕೆ ಕಾಯವಿದ್ದಾಗ ನಾರಾಯಣನ ಪಾದವನು ಕಾಯವಿದ್ದಾಗ ನಾರಾಯಣನ ಪಾದವನು ಪ್ರಿಯದಿಯು ಸ್ಮರಿಸಬೇಕೆಂದ ಪ್ರಿಯದಿಯು ಸ್ಮರಿಸಬೇಕೆಂದ ಆಯಿತ ಕಟ ತಂದೆ ಆಯುಷಕ್ಕೆ ಕಡೆಯಿನ್ನು ಓ ಆಯಿತ ಕಟ ತಂದೆಯ ಆಯುಷ್ಯಕ್ಕಿನ್ನು ಕೊನೆಗಾಲ. ಆಯುಷ್ಯವನ್ನು ಹೊಂದಿದಂತಹ ನಮ್ಮಯ್ಯ ಇನ್ನು ಬಹಳ ಕಾಲ ಬದುಕುವುದಿಲ್ಲ ಅಂತ ನಮಗೆ ಅರ್ಥ ಆಗ್ತದೆ. ಅಮೋಘವಾದ ಸಾಹಸವನ್ನು ತೋರಿಸಿ ಅಪೂರ್ವವಾದಂತಹ ಸಾಮ್ರಾಜ್ಯದ ಸೌಭಾಗ್ಯವನ್ನು ಎಲ್ಲರಿಗೂ ಉಣಿಸಿ ಮೆರೆದಿರುವಂತಹ ರಾವಣ ಪ್ರಭು ಇನ್ನಿಲ್ಲವಾಗುತ್ತಾನೆ ಅಂತ ಆಗುವಾಗ ಆಗುವ ಸಂಕಟ ಅಷ್ಟಿಷ್ಟಲ್ಲ. ಎಲ್ಲರನ್ನೂ ದಡದಾಟಿಸಿದ ದೋಣಿ ಕೊನೆಗೆ ನೀರಲ್ಲೇ ಉಳಿಯುತ್ತದೆ ಅಂತ ಹೇಳಿದ ಹಾಗೆ ನಮ್ಮಪ್ಪಯ್ಯ ಕೆಲವರಿಗೆಲ್ಲ ನೋವು ಕೊಟ್ಟಿರಬಹುದು, ಆದರೆ ಅದಕ್ಕಿಂತ ಹೆಚ್ಚು ಜನರಿಗೆ ಸಂತೋಷ ಕೊಟ್ಟಿದ್ದಾರೆ ಅಂತ. ಕುಟುಂಬದ ಮಗನಾಗಿ, ತಾಯಿಗೆ ಮಗನಾಗಿ, ಮಾತೆಯ ಮಾತಿನ ಈಡೇರಿಕೆಗೆ, ಮಾತುಳರ ಮಾತಿನ ಈಡೇರಿಕೆಗೆ, ಮಾತಾಮಹನ ಮಾತಿನ ಈಡೇರಿಕೆಗೆ ತಾನೊಬ್ಬ ವಂಶದ ಕುಡಿಯಾಗಿ, ಹಸಿರು ವಂಶದ ಬಂಧುವಾಗಿ, ಆ ಬಂಧುರತೆಯಿಂದ ತನ್ನನ್ನು ತಾನು ಕಟ್ಟಿ ಬೆಳೆಸಿಕೊಂಡು ಜಗದಗಲಕ್ಕೆ ತನ್ನದ್ದಾಗಿರುವಂತಹ ವಿಸ್ತಾರವನ್ನು ಹರಡಿದಂತಹ ಪುಣ್ಯಾತ್ಮ. ಅಂತಹ ಒಂದು ಮಹಾ ಸಂಸ್ಥಾನವೇ ಇನ್ನು ಕುಸಿದು ಬೀಳುತ್ತದೆ ಅಂತಾಗುವಾಗ ಅಲ್ಲಿ ಅನ್ನ ತಿಂದು ದೇಹ ಬೆಳೆಸಿಕೊಂಡ, ಅಲ್ಲಿಯ ಸಂಸ್ಕಾರವನ್ನು ರೂಢಿಸಿಕೊಂಡ
ಆಘಾತ ಆಗಬೇಡ. ಆಗಲಿ ದೈವವೇ ಒಂದನ್ನು ಕೀಳುವುದಕ್ಕೆ, ಒಂದನ್ನು ಮಟ್ಟ ಹಾಕುವುದಕ್ಕೆ ಬರ್ತದೆ ಅಂತ ಇದ್ದರೆ ಈ ಪ್ರಪಂಚದಲ್ಲಿ ಕಾಯುವುದಕ್ಕೆ ಯಾರೂ ಇಲ್ಲ. ಅತ್ಯುನ್ನತಿ ಪತನ ಹೇತು. ಏರುವಷ್ಟು ಏರಿದ್ದೇವೆ ನಾವು, ಇಳಿಯುವ ಕಾಲ ಬಂತು. ಬಾಯಾರಲ್ಲಿ ಯಾಕೆ ನಾವು ಬಾಯಿ ಬಿಟ್ಟರೆ ಏನು ಉಳಿಯುವುದಿಲ್ಲ, ಎಲ್ಲ ಹೋಗುವುದು ಹೋಗ್ತದೆ. ಹಾಗಾದರೆ ಏನು? ಸಾಯುವುದಕ್ಕಿಂತ ಮೊದಲು ಭಗವಂತನ ನಾಮಸ್ಮರಣೆ. ಶರಣನನ್ನು ಮರಣದಲ್ಲಿ ಕಾಣುವಂಥ ಒಂದು ಮಾತು ಉಂಟು. ಸಾವು ಬರ್ತದೆ ಅಂತ ಆಗುವಾಗ ಉಳಿಸುವಂತ ಬೇಡುವವರು ಕೆಲವರು, ಆದರೆ ಸಾವು ಬರ್ತದೆ ಅಂತ ಆಗುವಾಗ ಹೋಗುವ ನಮಗೂ ಅಲ್ಲಿಯಾದರೂ ಒಂದು ಸುಖ ಸಿಕ್ಕಲಿ ಅಂತ ಬೇಡುವವರು ಮತ್ತೆ ಕೆಲವರು. ನಾ ಬೇಡುವುದು ಅದು, ಸಾಯ್ತೇವೆ ಅಂತ ನಮ್ಗೆ ಗೊತ್ತುಂಟು. ಹೋಗುವ ನಮ್ಮನ್ನಾದರೂ ಹೋದ ಜಾಗದಲ್ಲಾದರೂ ಸುಸ್ಥಿತಿಯಿಂದ ಇಡು ಸ್ವಾಮಿ, ಮತ್ತೊಂದು ಜನ್ಮ ಉಂಟು ಅಂತಾದರೆ ಇಂತಹ ಒಂದು ಬದುಕು ಬೇಡ ಅಂತ ಹೇಳಿ ಬೇಡಿಕೊಳ್ಳುತ್ತಾ ಹೋಗುವವರು. ಏನು ಮಾಡುವ ಹೇಳಿ? ನಾವು ಎಷ್ಟು ಬೇಡಿದರೂ ಪಡೆದ ವರ ಉಂಟಲ್ಲ, ಆ ವರ ಪೂರ್ಣ ಆಗದೆ ನಾವು ಸಾಯುವುದಿಲ್ಲ. ಹಾಗಾದರೆ ನಾವು ಸಾಯಬೇಕು ಅಂತಂದರೆ ಏನಾಗಬೇಕು? ಅದು ಬೇಕು ನಮಗೆ, ನಮ್ಮ ಪ್ರಾಣ ತೆಗಿಲಿಕ್ಕೆ. ಅದು ಎಲ್ಲಿ ಉಂಟು? ಹೇಳಿದ್ದಾರಲ್ಲ ಆಗಲೇ, ನಿನಗೆ ಬೇಕಾದದ್ದನ್ನು ಕೊಡುವುದಕ್ಕೆ ನಾನು ರಾಮನಾದರೆ ರಾಮ, ಲಕ್ಷ್ಮಣನಾದರೆ ಲಕ್ಷ್ಮಣ, ಯದ್ಭಾವಂ ತದ್ಭವತಿ ಅಂತ. ವೀರಾ ಒಂದು ಮಾತು ಹೇಳಲೆ, ಏನಯ್ಯ? ತೊಡುಮಗ ಬ್ರಹ್ಮಾತ್ರವನು ಜಗದೊಡೆಯ ರಾಮನ ಪದವ ಕೂಡುವೆ ದೃಢದೋಳಿಗ. ಜಗದೊಡೆಯ ರಾಮನ ಪದವ ಕೂಡುವೆ ದೃಢದೋಳಿಗ. ನಡೆಯುವುದೇ ಗೋವೀರ ಬೇಗದಿ ತೊಡುಮಗ ಬ್ರಹ್ಮಾತ್ರವನು. ಅಯ್ಯ ಅತಿಕಾಯ ಜಗದೊಡೆಯರಾದಂತಹ ರಾಮನ ಪದವನ್ನು ಕಾಣುವುದಕ್ಕೆ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಜೀವ ಪುಷ್ಪಾವನ ಪದತಳದಲ್ಲಿ ಸಮರ್ಪಣೆಗೊಳ್ಳುವುದಕ್ಕೆ ಹಪಹಪಿಸ್ತಾ ಇದೆ. ಸರಿ, ಇಲ್ಲ, ನಮಗಿನ್ನು ಬದುಕಿಲ್ಲ. ಸಾಯ್ತೇನೆ ಅಂತ ನಿರ್ಧಾರ ಆದ ಮೇಲೆ ಒಬ್ಬ ಬದುಕುವುದುಂಟಲ್ಲ, ಅದಕ್ಕಿಂತ ದೊಡ್ಡ ಕಷ್ಟ ಮತ್ತೊಂದಿಲ್ಲ. ನಮ್ಮ ಬೇರಿಗೆ ಗೆದ್ದಲು ಹಿಡಿದಿದೆ. ನೀರು ತಿನ್ನಬೇಕಾದ, ಗೊಬ್ಬರ ತಿನ್ನಬೇಕಾದ ಬೇರೆ ಸತ್ತ ಮೇಲೆ ಮತ್ತೆ ಮೇಲೆ ಉಳಿಯುತ್ತದೆಯೇ ಹೇಳು? ನಮ್ಮವರು ಈಗಾಗಲೇ ಕೆಲ ಮಂದಿಗಳು ಸತ್ತಿದ್ದಾರೆ, ಇನ್ನು ಸಾಯುವುದಕ್ಕಿದ್ದಾರೆ. ಸತ್ತವರನ್ನು ನೆನಪು ಮಾಡುತ್ತಾ ಸಾಯುವುದಕ್ಕಿದ್ದವರನ್ನು ಮರುಕದ ಕಣ್ಣುಗಳಿಂದ ಕಾಣುತ್ತಾ ನಾನು ಸಾಯಲಿಕ್ಕೆ ಹೊರಟವ. ಒಂದು ಮರಣ ಭಿಕ್ಷೆ ನಿನ್ನಲ್ಲಿ ಕೇಳುವುದು ನಾನು, ಒಂದು ದಯಾ ಮರಣ, ಅಂದ್ರೆ ಬೇರೇನೂ ಇಲ್ಲ. ನಮ್ಮ ಅಪ್ಪ ಸಾಯುವುದನ್ನು ನನಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನಿಗಿಂತ ಮೊದಲು ನಾ ಹೋಗಬೇಕು ಅಂತ ಉಂಟು. ಬ್ರಹ್ಮದೇವನನ್ನು ಮೆಚ್ಚಿಸಿ ಬ್ರಹ್ಮಾಸ್ತ್ರ ವಿನಃ ನಮ್ಮ ಪ್ರಾಣವನ್ನು ತೆಗೆಯಲಾರದು ಅಂತ ನಾವೇ ತಪಸ್ವೀಕರಿಸಿ ಬ್ರಹ್ಮನಿಂದ ಪಡೆದಿರುವ ವರ ಪ್ರಭಾವ. ಓಹೋ, ಅಂತಹ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಯಾರು ನೀ ಬಿಟ್ಟರೆ ಬೇರೆ ಯಾರೂ ನಾನು ಕಾಣುವುದಿಲ್ಲ ಇಲ್ಲಿ. ಹಾಗಾದ್ದರಿಂದ ಪುಣ್ಯಾತ್ಮ, ಕೈ ಮುಗೀತೇನೆ, ನಿನಗೆ ಶರಣು ಬರ್ತೇನೆ. ನನ್ನ ಬದುಕನ್ನು ಸಮಾಪ್ತಿ ಮಾಡುವುದಕ್ಕೆ, ನನ್ನ ಈ ದೇಹದ ಒಳಗಿರುವಂತಹ ಪ್ರಾಣ ಪಕ್ಷಿ ಭಗವಂತನಲ್ಲಿ ಲೀನಗೊಳ್ಳುವುದಕ್ಕೆ ಒಂದು ಸಹಕಾರ ಕೊಡ್ತೀಯಾ? ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತೀಯಾ? ನೀನು ಅಸಮಭಾಕುತ ಅಂತ ನಾವು ಹೇಳಿ ಆಗಿದೆ. ನಿನ್ನಂತ ಒಬ್ಬ ಭಕ್ತನನ್ನು ಕಳೆದುಕೊಳ್ಬೇಕಾದಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬರುತ್ತದಲ್ಲ ಎನ್ನುವ ಹಾಗೆ ಮರುಕ ನನಗಾಗುತ್ತದೆ. ಹಾಗಾಗಿ ನೀನು ಶರಣಾಗತನಾಗಿ ಈ ರಣಕ್ಷೇತ್ರವನ್ನು ಬಿಟ್ಟು ಬೇರೆಲ್ಲಿಗಾದರೂ ಹೋಗಬಹುದಲ್ಲ, ಸುಮ್ಮನೆ ಇರಬಹುದಲ್ಲ, ಯಾಕೆ ಹೋರಾಟ ನಿನಗೆ?
ನನಗೆ ಅರ್ಥ ಆಗ್ತದೆ. ನೀವೆಲ್ಲ ಕೈ ಎತ್ತದವರಿಗೆ ಕೈ ಎತ್ತುವವರಲ್ಲ. ನಾವು ಹೀಗೆಲ್ಲ ಅಲ್ಲ, ನನ್ನದು ಹುಚ್ಚೆ. ನಾನು ಆಗದಿಂದ ಹೇಳ್ತಾ ಇರುವುದೊಂದು, ಮಾಡ್ತಾ ಇರುವುದೊಂದು. ಸರಳ ಮುಖದಿಂದ ಈ ಕ್ಷೇತ್ರದಲ್ಲಿ ಇದಕ್ಕೆ ಸಂಭಾವ್ಯವಾದದ್ದನ್ನೇ ನಾ ಮಾಡ್ತೇನೆ ಅಂತ ಆಗ ಹೊರಟವ. ಈಗ ನಿನ್ನಲ್ಲಿ ಕೈ ಮುಗಿದೊಂದು ಬಾಣ ಬಿಡು ಅಂತ ಹೇಳಿದ್ರೆ ನೀ ಬಿಡ್ತೀಯ? ನಿನಗೆ ಏನು ಬಿಡಬೇಕು ಅಂತ ನನಗೆ ಗೊತ್ತುಂಟು. ದಶಾಸ್ಯನಂದನ ನಮ್ಮಪ್ಪನ ದಾರಿ ಏನು ಎನ್ನುವುದನ್ನು ಮರೆಯದೆ ಯುದ್ಧಾಂಗಣವನ್ನು ಪ್ರವೇಶ ಮಾಡಿದವ ನಾನು. ವಿಶಿಷ್ಟವಾದಂತಹ ವಿಷಿಕವೊಂದನ್ನು ತೆಗೆದು ನಿನ್ನ ಮರ್ಮಸ್ಥಾನ ಘಾಸಿಯಾಗುವ ಹಾಗೆ ಹೊಡೆದಿದ್ದೇನೆ ನೋಡು. ನಿನ್ನ ಸಂಹಾರ ಒಳ್ಳೆಯದಲ್ಲ ಅಂತ ನಾನು ಭಾವಿಸಿದವನು. ಆದರೆ ಕುಳಿತಂತ ನನ್ನನ್ನು ಕೆಣಕುವುದಕ್ಕೆ ಹೊರಟೆ. ಬಾಣ ಪ್ರಯೋಗದಿಂದ ನನ್ನನ್ನು ಕೆಣಕುವುದಕ್ಕೆ ಹೊರಟಂತ ನಿನಗೆ ನೀನು ಕರುಣಿಸಿದಂತದನ್ನು ಏನುಂಟು, ನೀನು ಪಡೆಯುವುದಕ್ಕೆ ಹೊರಟಂತದ್ದು ಯಾವುದುಂಟು ಅದನ್ನು ಕೊಡಬೇಕು ಅಂತ ಆದ್ರೆ ನಾನು ಅವನನ್ನು ನೆನೆಯಬೇಕು. ಯಾರನ್ನು? ನನ್ನ ರಾಮನನ್ನು, ನನ್ನ ಬದುಕಿನ ಜೀವವನ್ನು. ಆದುದರಿಂದಲೇ ಮನದಿ ರಾಮನನ್ನು ನೆನೆದಿದ್ದೇನೆ. ನೀನು ಬಯಸಿದಂತಹ ಮುಕ್ತಿಯನ್ನು ಕರುಣಿಸುವುದಕ್ಕೆ ಬೇಕಾಗಿ ಇದು ಬ್ರಹ್ಮಾಸ್ತ್ರವನ್ನು ತೆಗೆದು ಪ್ರಯೋಗಿಸುತ್ತೇನೆ. ಹೋರಾಟಕ್ಕಾಗಿ ಬಂದವ ಅತಿಕಾಯ. ಆದರೆ ಭಕ್ತಿಯನ್ನು ಪ್ರದರ್ಶನ ಮಾಡುವುದರ ಮೂಲಕವಾಗಿ ದಿವ್ಯವಾದಂತಹ ಬ್ರಹ್ಮಾಸ್ತ್ರವನ್ನು ನನ್ನ ಮುಂದೆ ಬೇಡಿ ಆ ಮೂಲಕವಾಗಿ ಸಾಯುಜ್ಯವನ್ನು, ಮೋಕ್ಷವನ್ನು ಪಡೆಯುವುದಕ್ಕೆ ಹೊರಟ. ಇದು ಅತಿಕಾಯ, ಕಾಳಗ ಅಲ್ಲ. ಅತಿಕಾಯನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ ಎನ್ನುವಂತಹ ಸಂತೃಪ್ತವಾದಂತಹ ಭಾವನೆ ನನ್ನಲ್ಲಿ ಉಂಟು. ಆದುದರಿಂದ ಈ ವಿಷಯವನ್ನು ತಿಳಿಸುವುದಕ್ಕೆ ಬೇಕಾಗಿ ಅಣ್ಣನ ಬಳಿಗೆ ಸಾಗುತ್ತೇನಂತೆ. ಮಂಗಳವು ಜಯ ಮಂಗಳವು ನಿತ್ಯ ಮಂಗಳವು ಜಯ ಶುಭ ಮಂಗಳವು ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ಆವಾಗ ಗದ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಬಾಮೆಯರದ ಗೋಪಾಲ ಕೃಷ್ಣಗೆ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಮಂಗಲಂ. ಕನದೊಳು ಬರಜೂಬ ಶಂಕುಶಧಾರಿಗೆ ಹರುಸದಿ ಭಕ್ತರ ಪೊರೆವಗೆ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಶ್ರೀಗ